हरे कृष्ण माता जी। हरे कृष्ण। हरे कृष्ण माता जी।
ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಪ್ರಣಾಮ. ಹರೇ ಕೃಷ್ಣ. ಪ್ರಣಾಮಗಳು. ನನಗೆ ಇದು PPT ಸ್ವಲ್ಪ ಇದು ಸಿಗ್ತಾ ಇಲ್ಲ ಇಲ್ಲಿ ನನ್ನದ್ರಲ್ಲಿ. ಆ PPT ಮಾತ್ರ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು 2 ಮಿನಿಟ್ಸ್ ಆಗ್ತದೆ, ವೇಟ್ ಮಾಡಿ. ಹರೇ ಕೃಷ್ಣ. PPT ನನ್ನ ಹತ್ರ ಸಿಗ್ತಾ ಇಲ್ಲ. ಹರೇ ಕೃಷ್ಣ. ಏನ್ ಮಾಡೋದು? ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆ PPT ನಾ ಮಾತಾಜಿ? ಅಲ್ಲಲ್ಲ ಮಾತಾಜಿ, ನನಗೆ ಸಪ್ರೇಟ್ 3rd ಚಾಪ್ಟರ್ PPT ಬೇಕಾಗಿತ್ತು. ಅದು ಇತ್ತು ಇಲ್ಲಿದ್ರೊಳಗೆ, ಅದೊಂದೇ ನಂಗೆ ಡಿಸಪಿಯರ್ ಆಗೋಗಿದೆ. ನನ್ನ ಮೊಬೈಲ್ನಲ್ಲಿ ಇದೆ, ಲ್ಯಾಪ್ಟಾಪಲ್ಲಿ ಡಿಸಪಿಯರ್ ಆಗಿದೆ. ಏನಂತ ಗೊತ್ತಾಗ್ತಾ ಇಲ್ಲ. ಲೆಸನ್ ನಂಬರ್ 6 ನೋಡಿ, ನನಗೆ ಕಾಣ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಲೆಸನ್ ನಂಬರ್ 6 ಇದ್ರಲ್ಲಿ ಕಾಣ್ತಾ ಇಲ್ಲ. ನನ್ನ ಮೊಬೈಲಿನಲ್ಲಿ ಇದೆ. ಹೇಗೆ ತರೋದು ಇಲ್ಲಿಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ಶೇರ್ ಮಾಡ್ಕೊಳ್ಬೋದಲ್ಲ ಮಾತಾಜಿ ಮೊಬೈಲ್ ಇಂದ? ಇಲ್ಲ, ನಾನು ಇಲ್ಲಿ ಲ್ಯಾಪ್ಟಾಪಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನಲ್ಲ ಮಾತಾಜಿ. ಲೆಸನ್ ನಂಬರ್ 6 ಇಲ್ಲಿ ಕಾಣ್ತಾ ಇಲ್ಲ. ನೋಡ್ತೇನೆ ಲ್ಯಾಪ್ಟಾಪ್, ನಾನು ಮೊಬೈಲಿಂದ ಆಗ್ತದೆ ನೋಡ್ತೇನೆ ಜಾಯ್ನ್ ಆಗಿ. ಹರೇ ಕೃಷ್ಣ. ಈಗ ನನಗೆ PPT ಸಿಗ್ತಾ ಇಲ್ಲ. ಮಾತಾಜಿ ನಿಮ್ದು ಮೊಬೈಲ್ ಅಲ್ಲಿ PDF ಮೊಬೈಲಲ್ಲಿ ಅಲ್ಲಿ ಇದೆ, ಅಥವಾ PPT ಡ್ರೈವ್ ಮೊಬೈಲಲ್ಲಿ ಇದೆ ಮಾತಾಜಿ. ಮೊಬೈಲ್ ಅಲ್ಲಿ PPT ಡ್ರೈವ್ ಅಲ್ಲಿ ಇದೆಯಾ ಅಥವಾ
ಪವರ್ ಪಾಯಿಂಟ್ ಎಲ್ಲ ಐತೆ ಮಾತಾಜಿ, ಸ್ಲೈಡ್ಸ್ ಎಲ್ಲ ಐತಾ ಅಥವಾ ಒಂದ್ ನಿಮಿಷ ಲೆಸನ್ ನಂಬರ್ 6 ಇಲ್ಲಿ ಕಾಣ್ತಾ ಇಲ್ಲ. ಅರ್ಧ ಇದೆ, ಅದು ಪೂರ್ತಿ ಬಂದಿಲ್ಲ. ಏನೋ ಆಗಿದೆ ಇಲ್ಲಿ, ಡಿಸಪಿಯರ್ ಆಗಿದೆ ಮಾತಾಜಿ. ಲೆಸನ್ ನಂಬರ್ 6 ಐ ಗಾಟ್ ಇಟ್. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ, ಹರೇ ಕೃಷ್ಣ. ಎಲ್ಲರಿಗೂ ಹರೇ ಸ್ವಾಗತ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಭಕ್ತಿಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮತ್ತು ಶ್ರೀಲ ಪ್ರಭುಪಾದರ ಅಡಿದಾವರಿಯಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಇಂದಿನ ಎಲ್ಲ ಶಿಕ್ಷ ಗುರುಗಳು ಅವರ ಆಶೀರ್ವಾದವನ್ನು ಪಡೆಯುತ್ತಾ ನಾವು ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಇವತ್ತು ನಾವು 3ನೇ ಅಧ್ಯಾಯವನ್ನ ನೋಡಲಿದ್ದೇವೆ. ನಾವು ಹಿಂದಿನ ಅಧ್ಯಾಯದಲ್ಲಿ ಏನನ್ನು ಕಲಿತಿದ್ದೇವೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹಿಂದಿನ ಅಧ್ಯಾಯದಲ್ಲಿ ಏನು ಕಲಿತಿದ್ದೇವೆ? ಹರೇ ಕೃಷ್ಣ ಮಾತಾಜಿ, 2ನೇ ಚಾಪ್ಟರ್ ಅಲ್ಲಿ ಅರ್ಜುನ ಹೇಳ್ತಾನೆ, ಕೃಷ್ಣ ನಾನು ಈ ಸಂಬಂಧಿಕರನ್ನ ಹೇಗೆ ಕೊಲ್ಲಿ, ಈಗ ಅಲ್ಲ, ನಾನು ನಾವು ಹಿಂದಿನ ಚಾಪ್ಟರ್ ನಲ್ಲಿ ಅಷ್ಟೇ ಹೇಳ್ದು, ಅಷ್ಟೆಲ್ಲ ಡೀಟೇಲ್ ಇಲ್ಲ ಇಲ್ಲಿ. ಹರೇ ಕೃಷ್ಣ. ಹಿಂದಿನ ಪಾಠದಲ್ಲಿ ನಾವು ಏನ್ ಕಲ್ತಿದ್ದೇವೆ? ಹಿಂದಿನ ದಿನ ಈಗ ಭಗವಂತ ಅವನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಈಗ ಅವನ್ನೆಲ್ಲ ಗುರುವಾಗಿ ಸ್ವೀಕಾರ ಮಾಡಿದ್ದಾರೆ ಭಗವಂತನಿಗೆ. ಮುಂದಿನ ಅವರ ಎಲ್ಲ ಇದನ್ನ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ. ಸೊ ಹಿಂದಿನ ತರಗತಿಯಲ್ಲಿ ನಾವು ಸ್ಥಿತಪ್ರಜ್ಞಾನ ಲಕ್ಷಣಗಳನ್ನ ನೋಡಿದ್ದೇವೆ. ಒಬ್ಬ ವ್ಯಕ್ತಿ ಉತ್ತಮವಾದದ್ದನ್ನ ಪಡೆಯುವುದರಿಂದ, ಪರಂ ದೃಷ್ಟವ ಉತ್ತಮವಾದದ್ದನ್ನ ಪಡೆಯುವುದರಿಂದ ಅವರು ಅಂದ್ರೆ ಕೀಳು ಪ್ರವೃತ್ತಿಯನ್ನ ಅವರು ತ್ಯಜಿಸಬಹುದು ಅಂತ ಅದನ್ನು ಕೂಡ ನಾವು ಕಲಿತಿದ್ದೇವೆ. ಸೊ ಹಾಗಾಗಿ ಮತ್ತೆ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗ ಉತ್ತಮ ಎನ್ನುವುದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹರೇ ಕೃಷ್ಣ. ಇವತ್ತು ನಾವು ಈ ಒಂದು 3ನೇ ಅಧ್ಯಾಯದಲ್ಲಿ ನಾವು ಏನ್ ಕಲಿತೇವೆ ಅಂದ್ರೆ ವರ್ಣಾಶ್ರಮ ಧರ್ಮದ ಬಗ್ಗೆ ನಾವು ಇಲ್ಲಿ ಕಲಿತಾ ಇದ್ದೇವೆ. ಇವತ್ತು ಆ ವರ್ಣಾಶ್ರಮದ ಧರ್ಮದ ಬಗ್ಗೆ ನಾವು ಇವತ್ತು ಡೀಟೇಲ್ ನೋಡೋಣ. ಹರೇ ಕೃಷ್ಣ. ಯಾರು ಓದ್ಬೇಕು ಅಂತ ಇದ್ದೀರಿ ಅವರು ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ. ಮಾತಾಜಿ 2ನೇ ಚಾಪ್ಟರ್ ರಿವಿಷನ್ ಮಾಡ್ತೀನಿ ಅಂತ ರಿವಿಷನ್ ಆಮೇಲೆ ಮಾಡ್ತೇವೆ, ಎಲ್ಲ ಮುಗಿದ ಮೇಲೆ, 6 ಅಧ್ಯಾಯ ಮುಗಿದ ಮೇಲೆ. ಹರೇ ಕೃಷ್ಣ.
ಅರ್ಚನಾ ಪ್ರಶಾಂತ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವರ್ಣಾಶ್ರಮ ಧರ್ಮ. ದೇಹದ ನೆಲೆಯಲ್ಲಿ ಸ್ವಧರ್ಮಕ್ಕೆ ವರ್ಣಾಶ್ರಮ ಧರ್ಮ ಎಂದು ಕರೆಯಲಾಗುತ್ತದೆ. ಅಥವಾ ಮಾನವನ ಆಧ್ಯಾತ್ಮಿಕ ಅರಿವಿಗೆ ಸೋಪಾನ, ಮಾನವನ ನಾಗರಿಕತೆಯು ವರ್ಣಾಶ್ರಮ. ಹರೇ ಕೃಷ್ಣ. ಈಗ ಕೆಳಗಡೆ ಏನಿದೆಯಾ ಮಾತಾಜಿ? ಇಲ್ಲ, ಇಷ್ಟೇ ಇರೋದು. ಹರೇ ಕೃಷ್ಣ. ಇಲ್ಲಿ ವರ್ಣಾಶ್ರಮ ಧರ್ಮ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಯಾರಾದ್ರೂ ಹೇಳ್ತೀರಾ ವರ್ಣಾಶ್ರಮ ಧರ್ಮ ಅಂದ್ರೆ ಏನು ಅಂತ? ಹರೇ ಕೃಷ್ಣ. ದೇಹದ ನೆಲೆಯಲ್ಲಿ ಇರುವವರೇ ಸ್ವಧರ್ಮವನ್ನು ಗುಣ ಮತ್ತೆ ಕರ್ಮಗಳಿಗೆ ಅನುಸಾರ ವರ್ಣಾಶ್ರಮ ಮಾತಾಜಿ. ವರ್ಣಾಶ್ರಮ ಧರ್ಮ ಅಂತಂದ್ರೆ ನಾವು ಗುಣಗಳ ಆಧಾರದ ಮೇಲೆ, ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಇರ್ತಕ್ಕಂಥದ್ದು ಇದು. ಸೊ ಇದನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಈ ವರ್ಣಾಶ್ರಮ ಧರ್ಮವನ್ನ? ಭಗವಂತನೇ ಮಾತಾಜಿ. ಕೃಷ್ಣನೇ ಭಗವಂತನೇ ಸ್ಥಾಪನೆ ಮಾಡಿದ್ದಾನೆ ಅಲ್ವಾ? ಸೊ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಹಾಗಾಗಿ ಈ ಒಬ್ಬ ವ್ಯಕ್ತಿಯ ಒಂದು ಗುಣ ಮತ್ತು ಅವನ ಕರ್ಮಕ್ಕೆ ಅನುಸಾರವಾಗಿ ಅವನು ಏನ್ ಮಾಡ್ಬೇಕಂತೆ, ಈ ವರ್ಣಾಶ್ರಮ ಧರ್ಮವನ್ನ ಆಚರಿಸಬೇಕಾಗುತ್ತೆ. ಈ ವರ್ಣಾಶ್ರಮ ಧರ್ಮದಲ್ಲಿ 4 ವರ್ಣಗಳು, 4 ಆಶ್ರಮಗಳಿವೆ. ಈಗ 4 ವರ್ಣಗಳು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮ ಅಂತಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ. ಈಗ ನಮ್ಮ ಈ ಸನಾತನ ಧರ್ಮದಲ್ಲಿ ಈಗ ಎಲ್ಲ ತರದ ವ್ಯಕ್ತಿಗಳಿಗೂ ಕೂಡ ಇದರಲ್ಲಿ ಒಂದು ಸನಾತನ ಧರ್ಮ ಸ್ವೀಕಾರ ಮಾಡ್ತದೆ. ಒಬ್ಬ ವ್ಯಕ್ತಿ ತಮೋಗುಣದಲ್ಲಿದ್ರೂ ಕೂಡ ಸ್ವೀಕಾರ ಮಾಡುತ್ತೆ, ರಜೋಗುಣದಲ್ಲಿದ್ರೂ ಸ್ವೀಕಾರ ಮಾಡುತ್ತೆ. ಒಬ್ಬ ವ್ಯಕ್ತಿ ಸತ್ವಗುಣದಲ್ಲಿದ್ರೂ ಕೂಡ ಅವನು ಈ ಸನಾತನ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಅಂದ್ರೆ ಒಬ್ಬನು ಸತ್ವಗುಣದಲ್ಲಿದ್ದರೆ ಅವನು ಬ್ರಾಹ್ಮಣನಾಗಿ ಬದುಕಬಹುದು. ರಜೋಗುಣದಲ್ಲಿದ್ದರೆ ಅವನು ಯಾವ ತರ ಇರ್ತಾನೆ, ಅವನು ಕ್ಷತ್ರಿಯನಾಗಿ ಬದುಕಬಹುದು. ಆಮೇಲೆ ಸತ್ವಗುಣ ಮತ್ತು ರಜೋಗುಣ ಮತ್ತು ತಮೋಗುಣ ಇವೆರಡೂ ಕೂಡ ಮಿಕ್ಸ್ ಆಗಿದ್ರೆ ಅವನು ವೈಶ್ಯನಾಗಿ ಕರ್ತವ್ಯವನ್ನು ಮಾಡಬೇಕು. ಆಮೇಲೆ ತಮೋಗುಣದಲ್ಲಿ ಇದ್ದಾನೆ ಒಬ್ಬ, ತಮೋಗುಣದಲ್ಲಿದ್ರು ಕೂಡ ಏನಾಗುತ್ತೆ ಅಂತಂದ್ರೆ ನಮ್ಮ ಸನಾತನ ಧರ್ಮ ಅವನನ್ನ ತ್ಯಾಗ ಮಾಡೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಅವನೇನಕ್ಕೂ ಉಪಯೋಗ ಇಲ್ಲ, ಈ ತರ ಇಲ್ಲ. ಅವನು ತಮೋಗುಣದಲ್ಲಿದ್ರೆ ಅವನು ಶೂದ್ರನ ಕೆಲಸವನ್ನ ಮಾಡಿಕೊಂಡು, ಶೂದ್ರನ ಕೆಲಸ ಅಂದ್ರೆ ಸೇವೆ ಮಾಡೋದು, ಮೇಲಿನ ಉಳಿದ 3 ವರ್ಣಗಳ ಸೇವೆ ಮಾಡೋದು. ಸೊ ಹೀಗಾಗಿ ಈ ರೀತಿ ನಮ್ಮ ವರ್ಣಾಶ್ರಮ ಧರ್ಮ ಇದೆ. ಈ ವರ್ಣಾಶ್ರಮ ಧರ್ಮ ಈಗ ಇದೆಯಾ? ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮ ಇಲ್ಲ ಮಾತಾಜಿ, ಇಲ್ಲ. ಯಾಕಿಲ್ಲ ಅಂತ ಹೇಳ್ತೀರಿ? ಜನ ಎಲ್ಲ ಐಕ ಇದರಲ್ಲಿ ಗೃಹಸ್ಥಾಶ್ರಮ ಎಲ್ಲ ಇದೆ ಅಲ್ವಾ ಮಾತಾಜಿ? ಅಂದ್ರೆ ಭಗವಂತ ಸ್ಥಾಪಿಸಿದ್ದ ಸನ್ಯಾಸಾಶ್ರಮ ಮಾತಾಜಿ, ಸನ್ಯಾಸಾಶ್ರಮ ಮಾಡ್ಕೊಳ್ತಾರೆ. ಅದಕ್ಕೆ ಕರೆಕ್ಟ್ ಆಗಿ ಪೂರ್ಣನ ಇಲ್ವಾ ಅದು ಗೊತ್ತಾಗಲ್ಲ ಮಾತಾಜಿ ಈ ಕಾಲದಲ್ಲಿ. ಹರೇ ಕೃಷ್ಣ. ಸನ್ಯಾಶ್ರಮ ಅನ್ಬಿಟ್ಟು. ಹರೇ ಕೃಷ್ಣ. ಸೊ ಈಗ ಕಲಿಯುಗದಲ್ಲಿ ಈಗ ನಶಿಸಿದೆ, ಆದರೆ ಭಗವಂತ ಮಾಡಿದ ವರ್ಣಾಶ್ರಮ ಧರ್ಮ ಅದು ಯಾವತ್ತೂ ಕೂಡ ಪೂರ್ಣ ನಾಶವಾಗುವುದಿಲ್ಲ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತಾರೆ, ಭಗವಂತನೇ ಸ್ಥಾಪಿಸಿದ್ದು ವರ್ಣಾಶ್ರಮ ಧರ್ಮ. ಈ ವರ್ಣಾಶ್ರಮ ಧರ್ಮ ಈಗಲೂ ಇದೆ. ಅಂದ್ರೆ ಅಂದ್ರೆ ಎಲ್ಲ ಜನರಿಗೆ, ಅಂದ್ರೆ ಈಗ ಒಂದು ಸರ್ಕಾರಕ್ಕಾಗಲಿ ಒಂದು ಸಮಾಜಕ್ಕಾಗಲಿ ಅಲ್ವಾ, ಅದಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಬ್ಬ ಬುದ್ಧಿವಂತ ವರ್ಗ ಇದೆ ಅಲ್ವಾ, ಈಗಲೂ ಇದೆ. ಸೊ ಅದು ಅಂದ್ರೆ ಮತ್ತೊಂದು ವರ್ಗ, ಅವರು ರಾಷ್ಟ್ರವನ್ನ ರಕ್ಷಣೆ ಮಾಡ್ತಕ್ಕಂಥ ವರ್ಗ, ಸೈನಿಕ ವರ್ಗ ಇರುತ್ತೆ. ಸೊ ಅವರು ಈಗ ಸಮಾಜಕ್ಕಾಗಲಿ ಸರ್ಕಾರಕ್ಕಾಗಲಿ ಮಾರ್ಗದರ್ಶನ ಮಾಡೋರು, ಅವರು ಬುದ್ಧಿವಂತರು, ಅವರು ಬ್ರಾಹ್ಮಣ ವರ್ಗಕ್ಕೆ ಸೇರ್ತಾರೆ. ಆಮೇಲೆ ರಾಷ್ಟ್ರವನ್ನು ರಕ್ಷಿಸುವಂತಕ್ಕಂಥ ಸೈನಿಕರು ಯಾವ ವರ್ಗಕ್ಕೆ ಸೇರ್ತಾರೆ? ಕ್ಷತ್ರಿಯರಿಗೆ ಸೇರ್ತಾರೆ. ಆಮೇಲೆ ವ್ಯಾಪಾರಿ ವರ್ಗನೂ ಇದೆ, ವ್ಯಾಪಾರಿ ವರ್ಗ ಇದೆ. ಎಲ್ಲ ರಾಷ್ಟ್ರಗಳಲ್ಲೂ ಇರ್ತದೆ. ಅದು ಭಾರತ ಅಂತಲ್ಲ, ಎಲ್ಲದಲ್ಲೂ ಇರುತ್ತದೆ. ಸೊ ಅಲ್ಲೂ ಪ್ರಪಂಚದ ಎಲ್ಲ ಭಾಗದಲ್ಲೂ ಇದ್ದಾರೆ. ಈಗ ಅವರು ಈಗ ಒಂದು ವರ್ಗದ ಜನ ಅವರು ವ್ಯಾಪಾರ ಮಾಡ್ತಾರಂದ್ರೆ ಅವರು ವೈಶ್ಯ ಆಗ್ತಾರೆ. ಇನ್ನು ಸೇವೆ ಮಾಡ್ಕೊಂಡಿರ್ತಕ್ಕಂಥವ್ರು ಅಲ್ವಾ, ಅಂದ್ರೆ ಅವರು ಶೂದ್ರ ವರ್ಗದ ಜನ. ಸೊ ಇದು ಶೂದ್ರ ವರ್ಣ. ಸೊ ಇದು ಯಾವಾಗಲೂ ಇರ್ತದೆ. ಆದರೆ ಹಿಂದಿನ ಒಂದು ಇದರಲ್ಲಿ ವೈದಿಕ ಒಂದು ಪದ್ಧತಿಯಲ್ಲಿ ಈ ಎಲ್ಲ ಆಶ್ರಮದ
ವರ್ಣಾಶ್ರಮದ ಉದ್ದೇಶ ಏನು? ಹರೇ ಕೃಷ್ಣ. ವರ್ಣಾಶ್ರಮದ ಉದ್ದೇಶ ಏನು? ಭಕ್ತಿ ಸೇವೆಗೆ ಬರ್ಬೇಕು ಅಂತ ಎಲ್ಲರೂ ಕೃಷ್ಣನ ಸಾಕ್ಷಾತ್ಕಾರಕ್ಕೆ ಭಗವಂತ ಸಾಕ್ಷಾತ್ಕಾರ ವರ್ಣಾಶ್ರಮದ ಆಧ್ಯಾತ್ಮಿಕ ನೆಲೆ. ಹಂತಗಳನ್ನು ದಾಟಿ ಅವನು ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ ಎಲ್ಲವನ್ನು ದಾಟಿ ಭಗವಂತನ ಒಂದು ಧಾಮವನ್ನ ಸೇರ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಮಾತಾಜಿ, ವರ್ಣಾಶ್ರಮ ಧರ್ಮ. ಸೊ ಅದನ್ನ ಫಾಲೋ ಮಾಡಿದ್ರೆ ನಾವು ಒಳ್ಳೆ ರೀತಿಯಾದಂತಹ ಸತ್ಕರ್ಮ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ಬೋದು ಅನ್ನೋದು. ಅಂದ್ರೆ ಈ ವರ್ಣಾಶ್ರಮ ಧರ್ಮದ ಉದ್ದೇಶ ಹರಿತೋಷಣಂ. ಹರಿತೋಷಣ ಅಂದ್ರೇನು? ಭಗವಂತನಿಗೆ ತೃಪ್ತಿಯನ್ನು, ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಬ್ರಾಹ್ಮಣನ ಕೆಲಸವನ್ನು ಮಾಡಿಕೊಂಡು ಭಗವಂತನಿಗೆ ಸಂತೋಷ ಕೊಡಬೇಕು. ಕ್ಷತ್ರಿಯಾದವನು ಕ್ಷತ್ರಿಯನ ಕೆಲಸ ಮಾಡಿ ಸಂತೋಷ ಪಡಿಸಬೇಕು ಭಗವಂತನ. ಅದೇ ರೀತಿ ವೈಶ್ಯ ಮತ್ತು ಶೂದ್ರ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು, ವಿಧಿಸಿದ ಕರ್ತವ್ಯಗಳನ್ನ ಮಾಡಿದ್ರೆ ಅವಾಗ ಏನಾಗುತ್ತೆ? ಭಗವಂತನಿಗೆ ಅವಾಗ ಸಂತೃಪ್ತಿ ಆಗತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಹರಿತೋಷಣಂ ಅಂತ ಹೇಳ್ತಾರೆ. ಸಂಸಿದ್ಧಿಂ ಹರಿತೋಷಣಂ. ಸೊ ಹಾಗಾಗಿ ಇಲ್ಲಿ ಈಗ ನಮಗೆ ವರ್ಣಾಶ್ರಮ ಧರ್ಮ ಇಲ್ಲ ಅಂದ್ರೆ ಏನಾಗತ್ತೆ? ಸಮಾಜದಲ್ಲಿ ಅಶಾಂತಿ, ಯುದ್ಧ, ಕ್ಷಾಮ ಮತ್ತು ವರ್ಣಶಂಕರ ಇವೆಲ್ಲವೂ ಆಗ್ತದೆ. ಈಗ ನಮಗೆ ವರ್ಣಾಶ್ರಮ ಧರ್ಮ ಅಂದ್ರೆ ಅದು ಏನು ಅಂತಂದ್ರೆ ನಮಗೆ ಮತ್ತು ಪ್ರಾಣಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಧರ್ಮ ಅಲ್ವಾ? ಪ್ರಾಣಿಗಳಿಗೆ ಏನಾದ್ರೂ ವರ್ಣಾಶ್ರಮ ಧರ್ಮ ಇದೆಯಾ? ಇಲ್ಲ. ಸೊ ಪ್ರಾಣಿಗಳಿಗಿಲ್ಲ, ಮನುಷ್ಯರಿಗೆ ಭಗವಂತ ಕೊಟ್ಟಿದ್ದಾನೆ. ಯಾಕೆ ಭಗವಂತ ಕೊಟ್ಟಿದ್ದಾನೆ ಮನುಷ್ಯರಿಗೆ? ಭಕ್ತಿಗೆ ಬರ್ಲಿಕ್ಕೆ ಅವನಿಗೆ ಅವಕಾಶ ಇದೆ. ಅವನಿಗೆ ಬುದ್ಧಿಶಕ್ತಿ ಇದೆ ಮಾತಾಜಿ, ಇನ್ನು ಹೆಚ್ಚಿದಾಗಿ. ವರ್ಣಾಶ್ರಮ ಧರ್ಮವನ್ನ ಭಗವಂತ ಕೊಟ್ಟಿರೋದು ನಾವು ಪಾಲನೆ ಮಾಡಿ ಭಗವಂತನನ್ನು ಸಂತೃಪ್ತಿಗೊಳಿಸಿ ನಾವು ಭಕ್ತಿಗೆ ಬರಬೇಕು. ಅದು ಸೋಪಾನ. ಅದಕ್ಕೆ ಹೇಳ್ತಾರೆ ಆಧ್ಯಾತ್ಮಿಕ ಅರಿವಿಗೆ ಬರ್ಲಿಕ್ಕೆ ಇದು ಮೆಟ್ಟಿಲನ್ನು. ನೋಡಿ, ಯಾರು ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಆಚರಿಸುತ್ತಾರೆ ಅದರ ಉದ್ದೇಶ ಎಲ್ಲರನ್ನೂ ಕೂಡ ಆಧ್ಯಾತ್ಮಿಕಕ್ಕೆ ಕರ್ಕೊಂಡು ಬರೋದು, ಅಂದ್ರೆ ಭಕ್ತಿ ಸೇವೆಗೆ ಕರ್ಕೊಂಡು ಬರೋದು. ಸೊ ಹಾಗಾಗಿ ವರ್ಣಾಶ್ರಮ ಧರ್ಮ ಆಚರಣೆ ಮಾಡಲಿಲ್ಲ ಸಮಾಜದಲ್ಲಿ ಅಂದ್ರೆ ಏನಾಗುತ್ತೆ? ಸಮಾಜದಲ್ಲಿ ಎಲ್ಲ ಒಂಥರ ಅಶಾಂತಿ, ಗಲಭೆ, ವರ್ಣಸಂಕರ ಎಲ್ಲ ಮಾತಾಜಿ ಹೇಳಿದ್ರು. ಸೊ ಹಾಗಾಗಿ ಈಗ ಈ ನಾಗರಿಕ ಸಮಾಜ ಅಂದ್ರೆ ಏನು? ನಾಗರಿಕ ಸಮಾಜ ಅಂತಂದ್ರೆ ಇಲ್ಲಿ ವರ್ಣಾಶ್ರಮ ಧರ್ಮ ವ್ಯವಸ್ಥಿತವಾಗಿ ನಡೆಯಬೇಕು. ಹಾಗಾಗಿ ಈ ವರ್ಣಾಶ್ರಮ ಧರ್ಮ ಪ್ರತಿ ಸಮಾಜದಲ್ಲೂ ಬಹಳ ಮುಖ್ಯವಾದದ್ದು. ಸೊ ಆದ್ದರಿಂದ ನಾವು ವರ್ಣಾಶ್ರಮ ಧರ್ಮದ ಅಂದ್ರೆ ಹೇಗೆ ಕೇಳಿದ್ರೆ, ಒಂದು ಬಹುಮಹಡಿಗಳ ಬಿಲ್ಡಿಂಗ್ ಇರ್ತದೆ ಅಂತ ತಿಳ್ಕೊಳ್ಳಿ. ಅದನ್ನ ಹತ್ತಲಿಕ್ಕೆ ಮೆಟ್ಟಿಲು ಇರುತ್ತೆ, ಹತ್ತಲಿಕ್ಕೆ ಅದು ಲಿಫ್ಟ್ ಇರುತ್ತೆ. ಈ ಮೆಟ್ಟಿಲನ್ನು ಹತ್ಕೊಂಡು ಹೋಗೋದು ವರ್ಣಾಶ್ರಮ ಧರ್ಮ. ಲಿಫ್ಟ್ ಅನ್ನು ಹತ್ಕೊಂಡು ಹೋಗೋದು ಏನು? ಹರೇ ಕೃಷ್ಣ. ನೇರವಾಗಿ ಭಗವಂತನ ಧಾಮಕ್ಕೆ ಹೋಗೋದು ವೇಗವಾಗಿ. ಅದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ. ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ. ಸೊ ಹಾಗಾಗಿ ನಮಗೆ ಅಂದ್ರೆ ನಮಗೆ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯ ಏನಾಗ್ಬೇಕು? ಅವರು ಭಗವಂತ ಧಾಮಕ್ಕೆ ಹಿಂತಿರ್ಗ್ಬೇಕು. ಇದು ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ಅದು ಗುರಿ ಏನು? ಭಗವದ್ಧಾಮಕ್ಕೆ ಮರಳಿ ದೇವೋತ್ತಮನ ಕಡೆ ಹೋಗೋದು. ಈಗ ಇಲ್ಲಿ ವರ್ಣಾಶ್ರಮ ಧರ್ಮದಲ್ಲಿ ಏನಾಗುತ್ತೆ? ಮೆಟ್ಟಿಲು ಮಾರ್ಗ. ಸೊ ಈ ಮೆಟ್ಟಿಲು ಮಾರ್ಗ ಅಂತಂದ್ರೆ ಒಂದಾದ್ಮೇಲೆ ಒಂದು ಮಹಡಿ ಹತ್ಕೊಂಡು ಹೋದಾಗೆ, ಹಾಗೆ ನಿಧಾನವಾಗಿ ಆಧ್ಯಾತ್ಮಿಕ ಅರಿವಿಗೆ ಬರ್ತಕ್ಕಂಥದ್ದು. ಈಗ ಒಮ್ಮೆ ಇದನ್ನು ಇನ್ನೊಂದು ರೀತಿಯಿಂದ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ಮಳೆಗಾಲದಲ್ಲಿ ಕೆಲವೊಮ್ಮೆ ಹಳ್ಳಿ ಅಂತ ಅಥವಾ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಒಮ್ಮೆ ರಸ್ತೆಗಳೇ ಇರೋದಿಲ್ಲ ಅಲ್ವಾ? ಕಾಂಕ್ರೀಟ್ ರೋಡ್ಗಳು ಇರೋದಿಲ್ಲ ಅಲ್ವಾ? ಅಲ್ಲಿ ಏನಾಗಿರುತ್ತೆ? ಮಡ್ ರೋಡ್ ಇರ್ಬೋದು. ಸೊ ಮಡ್ ರೋಡಲ್ಲಿ ಏನಾಗುತ್ತೆ? ಮಳೆಗಾಲದಲ್ಲಿ ತುಂಬಾ ಆ ಮಳೆಯಿಂದಾಗಿ ಭೂಮಿ ಎಲ್ಲ ಒದ್ದೆಯಾಗಿ ಕಾಲೆಲ್ಲ ಜಾರತ್ತೆ ಅಲ್ವಾ? ಹೌದು. ಅಂತ ಕಡೆಗೆ ಏನ್ ಮಾಡ್ತಾರೆ? ಕೆಲವೊಂದ್ ಕಡೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಹಳ್ಳಿ ಕಡೆಯಲ್ಲಿ ಅಂದ್ರೆ ಸ್ವಲ್ಪ ದೂರಕ್ಕೆ ಕಲ್ಲುಗಳನ್ನ ಇಟ್ಕೊಂಡು ಆ ಕಲ್ಲು ಮೇಲೆ ನಡ್ಕೊಂಡು ಹೋಗ್ತಾರೆ ಅಲ್ವಾ? ಸೊ ಅಂದ್ರೆ ಏನಂತಂದ್ರೆ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಟೆಪ್ಪಿಂಗ್ ಸ್ಟೋನು. ಅಂದ್ರೆ ಈ ವರ್ಣಾಶ್ರಮ ಧರ್ಮವನ್ನ ನಾವು
ಚೆನ್ನಾಗಿ ಅದನ್ನ ಅನುಸರಿಸೋದ್ರಿಂದ ನಮಗೇನಾಗತ್ತೆ, ಆಧ್ಯಾತ್ಮಿಕ ಅರಿವು ಉಂಟಾಗತ್ತೆ. ಮನುಷ್ಯನಿಗೆ ಆಧ್ಯಾತ್ಮಿಕ ಪ್ರಗತಿಗೆ ಈ ವರ್ಣಾಶ್ರಮ ಧರ್ಮ ಪೂರಕ ಆಗ್ಬೇಕು. ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಗೆ ಬರಬೇಕು ಅಂತಂದ್ರೆ ಅವನು ಈ 3 ಗುಣಗಳನ್ನ ಮೀರ್ಬೇಕಾಗತ್ತೆ. ಈ ವರ್ಣಾಶ್ರಮ ಧರ್ಮ ಹೇಗೆ ಕೇಳಿದ್ರೆ ಅದು 3 ಗುಣಗಳಲ್ಲಿ ಇರುತ್ತೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು. ಈಗ ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದರ ಫಲಿತಾಂಶಗಳು. ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧ ಅರ್ಥಃ. ಸ್ವಧರ್ಮತಃ. ಸ್ವಧರ್ಮತಃ. ಧರ್ಮತಃ. ಅಭಕ್ತನು ತನ್ನ ಐಹಿಕ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದನ್ನ ಈ ಒಂದು ಶ್ಲೋಕವನ್ನ ಭಾಗವತ, ಶ್ರೀಮದ್ ಭಾಗವತಂ 1ನೇ ಸ್ಕಂದದ 5ನೆಯ ಅಧ್ಯಾಯದ 17ನೆಯ ಶ್ಲೋಕ ಇದು. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನಾಪಕ್ವೋತ್ಪತೆ ತದೋ ಯದೀವಾ ಯತ್ರ ಕ್ವಾ ಅಭದ್ರ ಆಮುಷ್ಯಕೋ ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧರ್ಮತಃ. ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಇಲ್ಲಿ ನೀವು ನಾರದ ಮುನಿಯನ್ನು ನೋಡ್ತೀರಿ ಇಲ್ಲಿ ಅಲ್ವಾ? ಕಾಣ್ತಾ ಇದೆಯಾ ಈ ಚಿತ್ರಗಳು? ಕಾಣಿಸ್ತಾ ಇದೆ ಮತ್ತೆ. ಈ ನಾರದ ಮುನಿಗಳು ಏನಾಯ್ತು, ವೇದವ್ಯಾಸರು. ಇಲ್ಲಿ ವೇದವ್ಯಾಸರು ಕಾಣ್ತಾರೆ. ವೇದವ್ಯಾಸರು ಭಗವಂತನ ಶಕ್ತವೇಷ ಅವತಾರ. ಈ ನಾರದ ಮುನಿಗಳು ತುಂಬಾ ಉತ್ತಮವಾದ ಇವರು ಗುರುಗಳು. ಇವರಿಗೆ ವೇದವ್ಯಾಸರಿಗೆ ಇವರು ಗುರುಗಳು ನಾರದ ಮುನಿಗಳು. ಇವರು ಏನ್ ಮಾಡಿರ್ತಾರೆ, ವೇದವ್ಯಾಸರು 4 ವೇದಗಳನ್ನ ಮತ್ತೆ ವೇದಗಳನ್ನ 4 ಭಾಗ ಮಾಡಿ ಅದನ್ನ ಬರೆದಿದ್ದಾರೆ. ವೇದಾಂತ ಸೂತ್ರಗಳನ್ನ ಬರೆದಿದ್ದಾರೆ. ಮತ್ತೆ ಉಪನಿಷತ್ತುಗಳನ್ನು ಬರೆದಿದ್ದಾರೆ. ಅನೇಕ ಪುರಾಣಗಳನ್ನು ರಚನೆ ಮಾಡಿದ್ರು. ಆಮೇಲೆ ಅವರಿಗೆ ಒಂದು ರೀತಿ ಖಿನ್ನತೆ ಕಾಣ್ತಾ ಇತ್ತು. ಆಗ ಅವರಲ್ಲಿ ಒಂದು ಕೊರತೆ ಏನೋ ಅವರಿಗೆ ಕಾಣ್ತಾ ಇತ್ತು. ಸೊ ಆಗಾಗ ಅವರು ಚಿಂತೆ ಮಾಡ್ತಾ ಇದ್ದಿದ್ರು. ಆ ಸಮಯದಲ್ಲಿ ಅವರು ಗುರುಗಳಾದ ನಾರದರು ಬಂದ್ರು. ನಾರದರು ಏನ್ ಹೇಳ್ತಾರೆ, ಏನು ಇದು ನಿನಗೆ ಈ ತರ ಯಾಕೆ ದುಃಖಿತವಾಗಿದ್ದೇನೆ ನಾನು ಅಂತ ಗುರುಗಳ ಹತ್ರ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನೀನು ಭಗವಂತನನ್ನು ಹೊಗಳಿ ನೀನು ಬರೀಲಿಲ್ಲ. ನಿನ್ನ ಎಲ್ಲ ಇದನ್ನ ಅಂದ್ರೆ ನಿನ್ನ ಎಲ್ಲ ಸಾಹಿತ್ಯ ರಚನೆ ಭಗವಂತನನ್ನು ನೀನು ಹೊಗಳಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನಂತಂದ್ರೆ ಈ ಒಂದು ಇದರಲ್ಲಿ ಆ ಸಮಯದಲ್ಲಿ ಅವರು ಇದನ್ನು ಹೇಳ್ತಾರೆ. ಈ ಒಂದು ಶ್ಲೋಕವನ್ನು ಅವರು ಹೇಳ್ತಾರೆ. ಏನಂದ್ರೆ, ಈಗ ಒಬ್ಬ ವ್ಯಕ್ತಿ ಅವನು ಸ್ವಧರ್ಮ ಬಿಡ್ಬೋದಂತೆ ಆಧ್ಯಾತ್ಮಿಕ ಪಥಕ್ಕೆ ಹೋಗ್ಲಿಕ್ಕೆ ಅಲ್ವಾ? ಅವನು ಆಧ್ಯಾತ್ಮಿಕ ಪಥದಲ್ಲಿ ಪ್ರಗತಿ ಮಾಡ್ಲಿಕ್ಕಾಗಿ, ಕೃಷ್ಣ ಪ್ರಜ್ಞೆ ಹೋಗ್ಲಿಕ್ಕಾಗಿ ತನ್ನ ಸ್ವಧರ್ಮವನ್ನು ಬಿಡ್ಬೋದು. ಇಲ್ಲಿ ಸ್ವಧರ್ಮ ಅಂದ್ರೆ ಯಾವುದು? ಹರೇ ಕೃಷ್ಣ. ಸ್ವಧರ್ಮ ಅಂದ್ರೆ ಯಾವುದು? ಅವರವರ ಕರ್ತವ್ಯಗಳು, ಅವರವರ ನಿಯಮಿತ ಕರ್ತವ್ಯಗಳು ಅಂದ್ರೆ ವರ್ಣಾಶ್ರಮ ಧರ್ಮದಿಂದ ಇರ್ತಕ್ಕಂಥ ಕರ್ತವ್ಯಗಳು. ಅದನ್ನ ಬಿಟ್ಟು ಸಂಪೂರ್ಣವಾಗಿ ಅವರು ಒಂದು ಕೃಷ್ಣ ಪ್ರಜ್ಞೆಗೆ ಬರಬಹುದು. ಆದರೆ ಇಲ್ಲಿ ಆ ಕೃಷ್ಣ ಪ್ರಜ್ಞೆ ಬಂದಾಗ ಅವನು ಅದರಲ್ಲಿ ಸಂಪೂರ್ಣವಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಸಾಧನೆ ಆಗದೆ ಅವನು ವಿಫಲನಾಗ್ಬಿಡ್ಬೋದು. ಆದರೂ ಕೂಡ ಇಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಒಬ್ಬನು ಕೃಷ್ಣ ಪ್ರಜ್ಞೆಗೆ ಬಂದು ಅದರಲ್ಲಿ ಪೂರ್ಣವಾಗಿ ಅವನು 100ಕ್ಕೆ 100% ಆಗಲಿಲ್ಲ ಕೃಷ್ಣ ಪ್ರಜ್ಞೆ, ಮಧ್ಯದಲ್ಲಿ ಬಿಟ್ಟೋದ ಅವನು ಸ್ವಲ್ಪವೇ ಮಾಡಿ, ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ, ನಷ್ಟ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗ ಒಬ್ಬನು ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾನೆ, ಆದರೆ ಅವನು ಐಹಿಕ ಕರ್ತವ್ಯಗಳನ್ನೆಲ್ಲ ಬಿಟ್ಟಿದ್ದಾನೆ, ವರ್ಣಾಶ್ರಮ ಧರ್ಮದ ಕೆಲಸಗಳನ್ನ, ಆದರೂ ತೊಂದರೆ ಇಲ್ಲಂತೆ. ಆದರೆ ಇನ್ನೊಂದು ವಿಚಾರ ಹೇಳ್ತಾರೆ ಅವರು, ಒಬ್ಬನು ವರ್ಣಾಶ್ರಮ ಧರ್ಮವನ್ನ ಚೆನ್ನಾಗಿ ಪಾಲನೆ ಮಾಡ್ತಾನೆ, ಆದರೆ ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ. ಅವನು ತನ್ನ ಎಲ್ಲ ನಿಯಮಿತ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡ್ಕೊಂಡೇ ಬರ್ತಾನೆ. ಇದರಿಂದ ಏನಾದ್ರೂ ಪ್ರಯೋಜನ ಉಂಟಾ? ಹರೇ ಕೃಷ್ಣ. ಇಲ್ಲ, ಪ್ರಯೋಜನ ಇಲ್ಲ. ಇಲ್ಲ ಮಾತಾಜಿ, ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತೀರಾ? ಮುಂದಿನ ಜನ್ಮಕ್ಕೆ ಧ್ಯಾನ ಮಾಡ್ಲಿಲ್ಲ, ಭಗವಂತನ ಸೇವೆ ಮಾಡ್ಲಿಲ್ಲ, ಅದರಿಂದ. ಭಗವಂತನ ಸೇವೆ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಮರಳಿ ದೇವೋತ್ತಮರ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಬರೇ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡಿ ಚೆನ್ನಾಗಿ ಪಾಲನೆ ಮಾಡಿದ್ರು ಕೂಡ ಅವರು ಭಕ್ತಿಗೆ ಬರಲಿಲ್ಲ ಅಂತಂದ್ರೆ ಅವರಿಗೆ ಭೌತಿಕ ಪ್ರಪಂಚದಿಂದ ಅವರಿಗೆ ಬಿಡುಗಡೆ ಇಲ್ಲ. ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಭಕ್ತಿ ಸೇವೆ ಮಾಡಲೇಬೇಕು. ಸೊ ಹಾಗಾಗಿ
ಒಬ್ಬ ವ್ಯಕ್ತಿ ತಾನು ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಆಚರಿಸಿ ಭಕ್ತಿಗೆ ಬರಲಿಲ್ಲ ಅಂತಂದ್ರೆ ಅದರಲ್ಲಿ ಅವನ ಜನ್ಮವೇ ವಿಫಲ ಅಂತ. ಸೊ ಅದೇ ಕೃಷ್ಣ ಪ್ರಜ್ಞೆಗೆ ಬಂದು ಅವನು ಸ್ವಲ್ಪ ಕೃಷ್ಣ ಪ್ರಜ್ಞೆ ಮಾಡಿ ಅದರಲ್ಲಿ ಅವನು ಪತನ ಹೊಂದಿದ್ರು ಕೂಡ ಏನೂ ತೊಂದರೆ ಇಲ್ಲ. ಅದು ಯಾಕೆ ತೊಂದರೆ ಇಲ್ಲ ಅಂದ್ರೆ ಆ ಭಗವಂತ ಅಂತಹ ವಿಫಲನಾದ ವ್ಯಕ್ತಿಗೆ ಮತ್ತೆ ಅವಕಾಶ ಕೊಡ್ತಾನೆ. ಭಗವದ್ಗೀತೆಯನ್ನು ಓದಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಯಾರಾದ್ರೂ ನೆನ್ಪುಂಟಾ? ಹೌದು ಮಾತಾಜಿ, ಅವರು ಏನು ಇದ್ ಮಾಡಿರ್ತಾರೋ ಇದ್ರ ಮೇಲೆ ಹುಟ್ಟುತ್ತಾರೆ ತಿರ್ಗಾ ಭಗವಂತನ ಸೇವೆ ಮಾಡಕ್ಕೆ. ಮುಂದೆ ಅದನ್ನು ನೋಡೋಣ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಅವರಿಗೆ ಲಾಸ್ ಇಲ್ಲ. ಅದೇ ವರ್ಣಾಶ್ರಮ ಧರ್ಮವನ್ನು ಅವರು ಪೂರ್ಣವಾಗಿ ಇಸ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಬಂದರೂ ಕೂಡ ಅವರು ಭಕ್ತಿಗೆ ಬರೆದಿದ್ರೆ ಅದು ಏನು ವಿಫಲ. ಅದರಿಂದ ವರ್ಣಾಶ್ರಮ ಧರ್ಮದ ಒಂದು ಮುಖ್ಯ ಉದ್ದೇಶ ಏನು? ಭಕ್ತಿ ಸೇವೆಗೆ ಬರ್ಬೇಕು ಅವರು. ಬರಬೇಕು ಅವರು, ಅಂದ್ರೆ ಪ್ರತಿಯೊಬ್ಬರು ಬರಬೇಕು. ಹರೇ ಕೃಷ್ಣ. ಇದನ್ನು ಓದಿ ಯಾರು? ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸದರ ಫಲಿತಾಂಶಗಳು. ಸ್ವಲ್ಪಂ ಅಪಸ್ಯ ಧರ್ಮಸ್ಯ ತ್ರಯಕ್ಕೆ ಮಹತೋ ಭಯಾತ್. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಭಗವದ್ಗೀತೆ 2:40. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಏನಂದ್ರೆ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪವೇ ನಾವು ಪ್ರಗತಿ ಸಾಧಿಸಿದ್ರು ಕೂಡ ಅದು ನಮ್ಮನ್ನು ದೊಡ್ಡ ಅಪಾಯದಿಂದ ಪಾರ ಮಾಡ್ತದೆ. ಇದು ಯಾವ ದೊಡ್ಡ ಅಪಾಯ ಅಂತ ಶ್ರೀಲ ಪ್ರಭುಪಾದರ ಶಿಷ್ಯರು ಕೇಳ್ತಾರಂತೆ. ಪ್ರಭುಪಾದರು ಹೇಳ್ತಾರೆ, ನೀವು ದೊಡ್ಡ ಅಪಾಯದಿಂದ ನೀವು ಪಾರಾಗ್ತೀರಿ, ನೀವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ. ಏನು ಅಂತ ಅಪಾಯ ಅಂತ ಕೇಳ್ತಾರೆ. ಅಂದ್ರೆ ಈ ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮಗೆ ಪ್ರಾಣಿ ಜೀವನದಿಂದ ನಮ್ಮನ್ನು ನಾವು ಪಾರಾಗ್ತೇವಂತೆ, ಪ್ರಾಣಿಯಾಗಿ ಹುಟ್ಟುವುದಿಲ್ಲ. ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ಭಕ್ತಿ ಸೇವೆಯನ್ನು ಸ್ವಲ್ಪವನ್ನು ಮಾಡಿದ್ರು ಕೂಡ ಭಗವಂತ ಮತ್ತೆ ನಮಗೆ ಏನು ಕೊಡ್ತಾನೆ? ಮನುಷ್ಯ ಜನ್ಮವನ್ನು ಕೊಡ್ತಾನೆ. ಅದು ಕೂಡ ಒಳ್ಳೆಯ ಅಂದರೆ ಭಕ್ತರ ಮನೆಯಲ್ಲಿ, ಬ್ರಾಹ್ಮಣರ ಮನೆಯಲ್ಲಿ. ಸೊ ಶುಚೀನಾಂ ಶ್ರೀಮತಾಂ ಗೇಹೆ ಅಂತ ಹೇಳಿದ್ದಾರೆ. ಅಂದ್ರೆ ಆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅಥವಾ ಒಂದು ವೈಶ್ಯ ಕುಟುಂಬದಲ್ಲಿ, ಅಂದ್ರೆ ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಸ್ತಾನೆ. ಯಾಕೆ? ಅಲ್ಲಿ ನಮಗೆ ಭಕ್ತಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಹರೇ ಕೃಷ್ಣ. ಸೊ ಆದ್ದರಿಂದ ಈಗ ನಾವು ಭಕ್ತಿ ಸೇವೆ ಸ್ವಲ್ಪನೇ ಮಾಡಿದ್ರು ಈ ಒಂದು ಜನ್ಮದಲ್ಲಿ ಆಗ್ಲಿಲ್ಲ, ಕಂಪ್ಲೀಟ್ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಮುಂದೆ ಅದು ಏನಾಗುತ್ತೆ, ಈ ಜನ್ಮದಲ್ಲಿ ಒಂದು 2% ಮಾಡಿದರೆ ಮುಂದಿನ ಜನ್ಮದಲ್ಲಿ ಅದು ಮುಂದುವರ್ಕೊಂಡು ಹೋಗುತ್ತೆ, ಸಾಗಿಕೊಂಡು ಹೋಗುತ್ತೆ. ಇದರಿಂದ ನಮಗೆ ಏನು ನಷ್ಟ ಇಲ್ಲ. ಅದರಿಂದ ನಾವು ಏನನ್ನ ಕಳಿಸ್ಕೊಳ್ಬೇಕು? ನಾವು ಈಗ ಭೌತಿಕದಲ್ಲಿ ಅನೇಕ ಡಿಗ್ರಿಗಳನ್ನು ಸಂಪಾದನೆ ಮಾಡುತ್ತೇವೆ, ಹಣ ಸಂಪಾದನೆ ಮಾಡುತ್ತೇವೆ, ಬೇರೆ ಎಲ್ಲ ರೀತಿಯಾದ ಒಂದು ಭೌತಿಕ ಸಂಪತ್ತನ್ನು ನಾವು ಸಂಪಾದನೆ ಮಾಡ್ತೇವೆ. ಆದ್ರೆ ಅದು ನಮ್ಮ ಜೊತೆ ಬರುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಬರುತ್ತಾ? ಬರೋದಿಲ್ಲ ಮಾತಾಜಿ. ಆದ್ರೆ LKG ಇಂದನೇ ಪ್ರಾರಂಭ ಮಾಡ್ಬೇಕು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ. ಆದರೆ ನಾವು ಭಕ್ತಿಯಲ್ಲಿ ಮಾಡಿದ್ದ ಈ ಒಂದು ಭಕ್ತಿ ಸೇವೆಯ ಒಂದು ಫಲ ಇದೆಯಲ್ಲ, ಭಕ್ತಿ ಸೇವೆಯಿಂದ ಮಾಡಿರ್ತಕ್ಕಂಥದ್ದು ಅದು ಮತ್ತೆ ಅದು ನಮಗೆ ಮುಂದಿನ ಜನ್ಮದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಸೊ ಆದ್ದರಿಂದ ನಾವು ಏನನ್ನ ಸಂಪಾದನೆ ಮಾಡ್ಕೋಬೇಕು? ಭಕ್ತಿ ಸೇವೆ. ಭಕ್ತಿ ಸೇವೆಯಲ್ಲಿ ನಾವು ತೊಡ್ಕೊಳ್ಬೇಕು. ಸೊ ಹಾಗಾಗಿ ಇದನ್ನ ನಾವು ಇನ್ನೊಂದು ರೀತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದು. ಈ ವರ್ಣಾಶ್ರಮ ಧರ್ಮದ ಬಗ್ಗೆ ನಾವು ನೋಡ್ತಾ ಇದ್ದೀವಲ್ಲ, ಈ ವರ್ಣಾಶ್ರಮ ಧರ್ಮ ಅಂದ್ರೆ ಏನು ಕೇಳಿದ್ರೆ, ಈಗ ಅದು ನೀವು ಏರ್ಪೋರ್ಟ್ನಲ್ಲಿ ಅದರಲ್ಲಿ ನೀವು ರನ್ವೇ ಅಂತ ಕೇಳಿರ್ತೀರಿ ಅಲ್ವಾ? ಮೊದಲು ಫ್ಲೈಟ್ ಆಗ್ಬೇಕಾದ್ರೆ ಏನಿರುತ್ತೆ? ಫ್ಲೈಟ್ ಆಗ್ಬೇಕಾದ್ರೆ ರನ್ವೇನಲ್ಲಿ ಹೋಗುತ್ತೆ ಅಲ್ವಾ ಏರೋಪ್ಲೇನು. ಆಮೇಲೆ ರನ್ವೇನಲ್ಲಿ ಸ್ವಲ್ಪ ಸಮಯ ಹೋದ್ಮೇಲೆ ಅದು ಪಿಕಪ್ ಮಾಡಿ ಅದರ ಒಂದು ಗತಿಯನ್ನು ಅದು ಹೆಚ್ಚಿಸ್ಕೊಂಡು ಮೇಲೆ ಹಾರ್ತದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಹಾಗೆ ಇಲ್ಲಿ ಏನಾಗತ್ತೆ ಅಂದ್ರೆ ವರ್ಣಾಶ್ರಮ ಧರ್ಮ ಅಂತಂದ್ರೆ ಅದು ರನ್ವೇ ಇದ್ದಾಗೆ.
ಆಮೇಲೆ ಭಕ್ತಿ ಸೇವೆ ಅಥವಾ ಇಲ್ಲಿ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಅದು ಟೇಕ್ ಆಫ್ ಇದ್ದ ಹಾಗೆ. ಸೊ ಹಾಗಾಗಿ ಇಲ್ಲಿ ವರ್ಣಾಶ್ರಮ ಧರ್ಮದಿಂದ ನಾವು ಸರಿಯಾಗಿ ಪಾಲನೆ ಮಾಡಿಕೊಂಡು ಭಕ್ತಿಗೆ ಬರಬೇಕು. ಭಕ್ತಿಗೆ ಬಂದಾಗ ಭಗವಂತನ ಒಂದು ನಾವು ಮರಳಿ ದೇವತನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಇದನ್ನ ನಾವು ನೋಡ್ತಾ ಇದ್ದೇವೆ. ಸ್ವಲ್ಪವನ್ನೇ ಮಾಡಿದ್ರೂ ಕೂಡ ನಾವು ಭಕ್ತಿ ಸೇವೆಯನ್ನ ಕೃಷ್ಣ ಪ್ರಜ್ಞೆಯನ್ನು ಸ್ವಲ್ಪವನ್ನೇ ನಾವು ಸಾಧನೆ ಮಾಡಿದ್ರು ಕೂಡ ಅದು ಮನುಷ್ಯನಿಗೆ ಮಹಾಭಯ. ಈ ಒಂದು ಪ್ರಾಣಿ ಒಂದು ಜೀವನದಿಂದ ನಮ್ಮ ಮತ್ತೆ ಪ್ರಾಣಿ ಜೀವನಕ್ಕೆ ಹೋಗೋದಿಲ್ಲ, ಮತ್ತೆ ಮನುಷ್ಯ ಜೀವನವನ್ನೇ ಕೊಡ್ತಾನೆ. ಆಗ ಮತ್ತೆ ನಾವು ಭಕ್ತಿ ಈ ಒಂದು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕತ್ತೆ. ಹರೇ ಕೃಷ್ಣ. ಇದನ್ನು ಜಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ. ಕೃಷ್ಣನ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಪ್ರಯೋಜನಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ. ಇಂತಹ ಕರ್ಮವು ಅಲ್ಪ ಪ್ರಾರಂಭಕ್ಕೂ ಅಡ್ಡಿಯುಂಟಾಗುವುದಿಲ್ಲ. ಅಥವಾ ಅಷ್ಟೇ ಮಾತಾಜಿ ಕಾಣೋದು? ಕಾಣ್ತಾ ಇಲ್ವಾ? ಕಾಣಿಸ್ತದ? ಮೇಲಕ್ಕೆ ಹೋಗ್ಬೇಕು. ಕಾಣ್ತಾ ಇಲ್ವಾ? ಹರೇ ಕೃಷ್ಣ. ಅಷ್ಟೇ, ಅಡ್ಡಿ ಉಂಟಾಗುವುದಿಲ್ಲ ಅಲ್ಲಿವರೆಗೆ ಇರೋದು ಮಾತಾಜಿ. ಮೇಲೆ ಹೋಗ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ನಮ್ಗೆ ನೋಡಿ, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮತ್ತು ಈ ನಾವು ಈಗ ಮಾಡ್ತಕ್ಕಂಥ ಈ ಒಂದು ಕರ್ಮ, ಇದರಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಇಲ್ಲಿ ನಾವು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮಾಡೋದಂದ್ರೆ ಭಗವಂತನ ಇಂದ್ರಿಯ ತೃಪ್ತಿಯನ್ನು ಮಾಡಿಸೋದು. ಸೊ ಅದು ಅತ್ಯುನ್ನತ ಕರ್ಮ ಅಂತೆ. ಕರ್ಮದ ಅತ್ಯುನ್ನತೆಯ ಆಧ್ಯಾತ್ಮಿಕ ಲಕ್ಷಣ. ಅಂದ್ರೆ ಈಗ ನಾವು ಯಾರು ದೇಹ ಭಾವನೆಯಲ್ಲಿ ಇರ್ತೇವೆ, ನಾವು ಭೌತಿಕ ಕೆಲಸಗಳನ್ನ ಮಾಡ್ತೇವೆ. ಅದರಲ್ಲಿ ಏನಾಗುತ್ತೆ, ನಮ್ಮ ಇಂದ್ರಿಯ ತೃಪ್ತಿ ಆಗತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅಲ್ಲಿ ಭಗವಂತನಿಗೆ ಇಂದ್ರಿಯ ತೃಪ್ತಿ ಇಲ್ವೇ ಇಲ್ಲ. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡೋದು, ಭಗವಂತನಿಗೆ ಸಂತೋಷ ಕೊಡಿಸುವಂತೆ ನಾವು ಮಾಡೋದು, ಭಗವಂತನ ಇಂದ್ರಿಯ ತೃಪ್ತಿಯನ್ನು ನಾವು ಮಾಡೋದು. ಸೊ ಅದಕ್ಕೆ ಏನ್ ಹೇಳ್ತಾರೆ, ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಹೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಅಂದ್ರೆ ಏನು, ನಮ್ಮ ಇಂದ್ರಿಯಗಳನ್ನ ನಾವು ಪರಿಶುದ್ಧ ಮಾಡ್ಕೊಳ್ಳೋದು ಭಕ್ತಿ ಸೇವೆ ಮಾಡಿ, ಮತ್ತೆ ಈ ಶುದ್ಧ ಇಂದ್ರಿಯದಿಂದ ಭಗವಂತನನ್ನ ನಾವು ಸೇವೆ ಮಾಡೋದು. ಸೊ ಇದು ಒಂದು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ. ಈ ರೀತಿ ನಾವು ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸ್ತಕ್ಕಂತಹ ಭಕ್ತಿ ಸೇವೆ ಮಾಡೋದು, ನಾವು ಏನ್ ಕೆಲಸ ಮಾಡ್ತೇವಲ್ವ ಅದರಲ್ಲಿ ಅತ್ಯುನ್ನತವಾದದ್ದು, ಉನ್ನತವಾದ ಧರ್ಮ ಇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ, ಸವೈ ಪುಂಸ ಪರೋ ಧರ್ಮ ಯಥಾ ಭಕ್ತಿರದೋಕ್ಷಜೆ ಅಹೈತುಕಿ ಅಪ್ರತಿಗತ ಯಯಾತ್ಮ ಸುಪ್ರಸೀದತಿ. ಅಂದ್ರೆ ಪರೋಧರ್ಮ ಇದ್ಯಾವುದು ಶ್ರೇಷ್ಠವಾದ ಧರ್ಮ, ನಾವು ಭಗವಂತನ ಭಕ್ತಿ ಸೇವೆ ಮಾಡೋದು. ಸೊ ಇಂತಹ ಒಂದು ಭಗವಂತನ ಭಕ್ತಿ ಸೇವೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ಲಿಕ್ಕೂ ಏನು ಅಡ್ಡಿ ಬರೋದಿಲ್ಲಂತೆ, ಅಥವಾ ಅದು ಮತ್ತೆ ಯಾವುದೇ ಹಂತದಲ್ಲೂ ಅದು ನಾಶ ಆಗೋದಿಲ್ಲ. ಸೊ ಹಾಗಾಗಿ ನಾವು ಈ ಜನ್ಮದಲ್ಲಿ ಪೂರ್ತಿಗೊಳಿಸ್ಲಿಲ್ಲ, ಮುಂದಿನ ಜನ್ಮದಲ್ಲಿ ಪೂರ್ತಿಗೊಳಿಸ್ಬೋದು. ಈಗ ಏನು ಅಂತಂದ್ರೆ, ನಾವು ಭಕ್ತಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ, ನಾವು ಒಂದು 10 ಹೆಜ್ಜೆ ಇಟ್ರೆ ಭಗವಂತ ಮತ್ತೆ ಎಷ್ಟು ಹೆಜ್ಜೆ ಬರ್ತಾನೆ, 100 ಹೆಜ್ಜೆ ಬರ್ತಾನೆ ಮುಂದೆ. ನಾವು ಭಗವಂತನ ಹತ್ರ ನಡ್ಕೊಂಡು ಹೋದ್ರೆ ಭಗವಂತ ಓಡಿ ಬರ್ತಾನೆ, ನಾವು ಓಡಿ ಹೋದರೆ ಭಗವಂತ ಹಾರಿ ಬರ್ತಾನೆ. ಅಷ್ಟು ನಮಗೆ ಅನುಕೂಲವನ್ನ ಭಗವಂತ ಕೊಡ್ತಾನೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ ಅದು ಹೇಗೆ ನಮಗೆ ಅನುಕೂಲತೆ ಬರುತ್ತೆ ಅಂತ. ನಿಮಗೆ ಗೊತ್ತಿರ್ಬೋದು ಅಲ್ವಾ, ನೀವೀಗ ಭಕ್ತಿಗೆ ಬಂದಿದ್ದೀರಿ, ಸಾಧಾರಣ 1-2 ವರ್ಷದಿಂದ ಬಂದಿರ್ಬೋದು, ಅಥವಾ ಹೆಚ್ಚು ಇರ್ಬೋದು ನಿಮಗೆ ಅಲ್ವಾ, ನಿಮಗೆ ಅನುಭವ ಇರ್ಬೋದು ಅಲ್ವಾ? ಹರೇ ಕೃಷ್ಣ. ಸ್ವಲ್ಪ ಆಗಿದೆ ಮಾತಾಜಿ ಅನುಭವ ಇರ್ಬೋದಲ್ವಾ? ಹರೇ ಕೃಷ್ಣ. ಹಾಗೆ ನಮಗೆ ಗೊತ್ತಾಗುತ್ತೆ, ನಮ್ಗೆ ಅಂದ್ರೆ ಭಕ್ತಿಗೆ ಬರ್ಲಿಕ್ಕೆ, ಭಕ್ತಿ ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಆದಾಗಿಂದ ಅಡೆತಡೆಗಳು ನಮಗೆ ಅಡೆತಡೆಗಳು ಇರೋದಿಲ್ಲ, ಇದ್ದಂಗೆ ಕಾಣುತ್ತೆ ಆದ್ರೆ ಇರೋದಿಲ್ಲ. ನೋಡಿ, ಇಲ್ಲಿ ನಿಮಗೆ ಒಂದು ಚಟುವಟಿಕೆ ಇದೆ. ಅಂದ್ರೆ ನೀವು ಕೂಡ ಈಗಲೇ ಹೇಳ್ಬೋದು, ಯಾಕಂದ್ರೆ ಸ್ವಲ್ಪ ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ವಾ.
ಸೊ ಅದಕ್ಕೆ ನೀವು ಕೂಡ ಇದನ್ನು ಹೇಳ್ಬೋದು. ಈಗ ಅಂದರೆ ಯಾವ ಸಂದರ್ಭಗಳಲ್ಲಿ ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದು ಅವಶ್ಯಕ? ಕೃಷ್ಣ ಪ್ರಜ್ಞೆ ಅಭ್ಯಾಸವನ್ನು ಪ್ರಾರಂಭಿಸಲು ಅಗತ್ಯವಿರುವ ಅರ್ಹತೆಗಳು ಯಾವುವು? ಭಗವದ್ಗೀತೆಯ 2.31 ಮತ್ತೆ 3.5, 3.26, 3.35ರಿಂದ ಆಧಾರಿತ ಉಲ್ಲೇಖಗಳನ್ನು ಕೊಡಿ. ಅಂದರೆ ಈಗ ನಿಮಗೆ 1, 2, 3, 4 ಶ್ಲೋಕಗಳಿವೆ. 4 ಗುಂಪು ಮಾಡ್ತೇನೆ. ಒಬ್ಬೊಬ್ಬರು ಅದರಲ್ಲಿ ರಿಪ್ರೆಸೆಂಟ್ ಮಾಡಿ ಒಂದು ಶ್ಲೋಕ ತೆಗೆದುಕೊಳ್ಳಿ. ಗುಂಪು 1ಕ್ಕೆ 2.31, ಗುಂಪು 2ಗೆ 3.5, ಗುಂಪು 3ಗೆ 3.26, ಗುಂಪು 4 3.35. ಹರೇ ಕೃಷ್ಣ. ಇದು ಗೊತ್ತಾಯ್ತಾ? ಬರ್ಕೊಂಡ್ರ? ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತಾ ಉಂಟಾ? ಬರ್ಕೊಂತ ಇದೀವಿ ಮಾತಾಜಿ. ಒಂದ್ ನಿಮಿಷ ಬರ್ಕೊಳ್ಳಿ. ಈಗ ನಾನು ಬ್ರೇಕ್ಔಟ್ ರೂಮ್ ಮಾಡ್ತೇನೆ. ಆದರೆ ನಿಮಗೆ ಹೆಚ್ಚಿನ ಸಮಯ ಇಲ್ಲ, ಯಾಕೆಂದ್ರೆ ಅದಕ್ಕೆ ನಿಮಗೆ ಮೊದಲೇ ನಾವು ಹೇಳಿರ್ತೇವೆ ನೀವು ಓದ್ಕೊಂಡು ಬಂದಿರಬೇಕು ಅಂತ. ಪಾಯಿಂಟ್ಗಳನ್ನ ನೋಟ್ ಮಾಡಿಕೊಂಡು ನಿಮಗೆ ಇದನ್ನ ಆ ಒಂದು ಇದರಲ್ಲಿ ಹೇಳಬೇಕು. ನೀವು 4 ಬ್ರೇಕ್ಔಟ್ ರೂಮ್ ಮಾಡ್ತೇನೆ. ಬಟ್ ಮಾತಾಜಿ, ನಾವ್ ಏನಾಯ್ತು ಗೊತ್ತಾ, ನೀವು ಸೆಕೆಂಡ್ ರಿವಿಷನ್ ತಗೋತೀರಾ ಅಂತ ನಾವು ಮುಂದಿಂದ ಓದ್ಕೊಳ್ಳಿಲ್ಲ ಮಾತಾಜಿ. ನೀವು ರಿವಿಷನ್ನೇ ತಗೋತೀರಾ ಅಂತ ತಿಳ್ಕೊಂಡು ನಾವು. ಅಲ್ಲ, ನಾನು ಅದು ಮತ್ತೆ ಹಾಕಿದ್ನಲ್ವಾ ನಿನ್ನೆನೆ ಕ್ಲಾಸಿಗೆ ಇಂಥದ್ದು ಅಂತ. ಮಾತಾಜಿ ಹತ್ರ ಹಾಕ್ಲಿಕ್ಕೆ ಹೇಳಿದ್ದೆ ನಾನು. ಅವ್ರು ಏನ್ ಹಾಕಿಲ್ಲ ಮಾತಾಜಿ. ಮತ್ತೆ ನಾನು ನಮ್ಗೇನು ಹಾಕಿಲ್ಲ ಮಾತಾಜಿ ಅವರು. ಆದ್ರೂ ನೀವು ಓದ್ಕೊಂಡಿರ್ಬೇಕು. ಲೆವೆಲ್ 1 ಅಲ್ಲಿ ಕೇಳಿದ್ದೀರಿ, ಲೆವೆಲ್ 2 ನಲ್ಲಿ ಓದಿದ್ದೀರಿ. ಸೊ ಅದರಿಂದ ಮಾಡಿ ಇದನ್ನ. ಹರೇ ಕೃಷ್ಣ. ಜಾಯಿನ್ ಆಗಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಯಾರಾದರೂ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ. ಸ್ವಲ್ಪ ಶಾರ್ಟ್ ಆಗಿ ಹೇಳಬೇಕು. 2 ಮಿನಿಟ್ಸ್ ಒಳಗೆ ಒಬ್ಬೊಬ್ಬರಿಗೆ ಅಷ್ಟೇ. ಹರೇ ಕೃಷ್ಣ. ಜಾಸ್ತಿ ಸಮಯ ಇಲ್ಲ. ಹರೇ ಕೃಷ್ಣ. ಯಾರು ಹೇಳ್ತೀರಿ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳ್ತಾ ಇಲ್ವಾ ಮಾತಾಜಿ? ಕೇಳಿಸ್ತದೆ ಇಲ್ಲಿ ಮಾತಾಜಿ. ಹೇಳ್ಬೇಕಲ್ವಾ? ಹರೇ ಕೃಷ್ಣ. ಸಮಯ ಇಲ್ಲ, ಸಮಯದ ಅಭಾವ ಇದೆ. ಹರೇ ಕೃಷ್ಣ. ನಾವು 3.35 ತಗೊಂಡಿವಿ ಮಾತಾಜಿ. 3.35 3.41 ತಗೊಂಡಿದೀವಿ. 3.41 ಇಲ್ಲ ಅಲ್ಲ ಇದರಲ್ಲಿ. 3.31 ಇದೆ. ಹರೇ ಕೃಷ್ಣ. ಹೇಳಿ. 3.35 ಅಲ್ಲಿ ನಮ್ ಧರ್ಮವನ್ನು ನಾವು ಪಾಲಿಸ್ಬೇಕು, ಸ್ವಧರ್ಮವನ್ನು ಪಾಲಿಸಿದ್ರೆ ನಮ್ಗೆ ತುಂಬಾ ತೊಂದರೆ ಆಗ್ತದೆ. ನಮ್ ಧರ್ಮವನ್ನು ನಾವು ಪಾಲಿಸ್ಕೋಬೇಕು ಅಂತೇಳಿ ನಾವು ತಿಳ್ಕೊಂಡಿವಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಿ? 2.31 ಯಾರು? ಹರೇ ಕೃಷ್ಣ. 2.31 ಯಾರು? ಓಕೆ. 3.5 ಯಾರು? ಮಾತಾಜಿ 2.31. 2.31 ಯಾರು ಹೇಳಿ? ಮಾತಾಜಿ ಹೇಳಿ ಮಾತಾಜಿ. ಸುಜಾತ ಮಾತಾಜಿ ಹೇಳಿ ಮಾತಾಜಿ. 2.31 ಏನು ನೀವು ನೋಡಿದಿರಿ? 31 ಅಲ್ಲಿ ನಾವು ಸ್ವಧರ್ಮವನ್ನು ಧರ್ಮಕ್ಕಾಗಿ ಹೋರಾಡಬೇಕು ಅಂತೇಳಿ ಇಲ್ಲಿ ಗೊತ್ತಾಯ್ತು. ಮತ್ತೆ ಯಜ್ಞಗಳನ್ನು ಮಾಡಿದಾಗ ಪ್ರಾಣಿಗಳನ್ನು ಕೊಲ್ಲುವುದಾಗಲಿ ಹಿಂಸೆ ಕಾರ್ಯಗಳನ್ನು ಪರಿಗಣಿಸುವುದಿಲ್ಲ. ಮತ್ತೆ ಯಾರು ಮನುಷ್ಯ ಅದು ಅಂದ್ರೆ ಆ ಪ್ರಾಣಿಯು ನೇರವಾಗಿ ಮನುಷ್ಯನ್ಮಕ್ಕೆ ಪಡೆದಿದೆ. ಯುದ್ಧ ಮೇಲೆ ಸತ್ತ ಕ್ಷತ್ರಿಯರು ಹಾಗೂ ಯಜ್ಞದಲ್ಲಿ ಬಲಿಪಳಿ ಬಂದ ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. 3.26 ಹರೇ ಕೃಷ್ಣ. ಯಾರಿಗೆ ಬಂದಿದೆ? 3.5 ಹರೇ ಕೃಷ್ಣ. 3.5 ನಮ್ಗೆ ಬಂದಿತ್ತು ಮಾತಾಜಿ. ಹೇಳಿ. 3.5 ಅಲ್ಲಿ ಇರೋದು ಏನಂತಂದ್ರೆ, ದೇಹ ಅನ್ನೋದು ನಾವು ಅದು ಒಂದ್ ರೀತಿಯಾಗಿ ಆತ್ಮ ಅನ್ನೋದು ಇದ್ದಾಗ ಮಾತ್ರನೇ ಅದು ಚಲನೆ ಆಗುವಂಥದ್ದು. ಸೊ ಹಾಗಾಗಿ ಆತ್ಮದಲ್ಲಿರುವಂತಹ ದೇಹವನ್ನ ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಅಂದ್ರೆ, ಯಾವಾಗ್ಲೂ ಆತ್ಮ ಅನ್ನೋದು ಆಕ್ಟಿವ್ ಆಗಿರ್ಬೇಕು ದೇಹದಲ್ಲಿ. ಇಲ್ಲ ಅಂತಂತಂದ್ರೆ ಅದು ನಿಶ್ಚಲ ಸ್ಥಿತಿಯಾಗಿ ಯಾವುದಕ್ಕೆ ಹೋಗ್ಬೇಕು ಅಂದ್ರೆ ಯಾವ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದನ್ನ ನಾವು ಅದಕ್ಕೆ ತಿಳಿಸ್ತಾ ಹೋಗ್ಬೇಕು. ಯಾಕಂದ್ರೆ ಭೌತಿಕ ಪ್ರಪಂಚದಲ್ಲಿ ಮಾಯಾಶಕ್ತಿ ಅನ್ನೋದು ಅದು ಹೆಚ್ಚು ಆಕ್ಟಿವ್ ಆಗಿರ್ತೈತೆ. ಐಹಿಕ ಭೌತಿಕ ಒಂದು ಪ್ರಪಂಚಕ್ಕೆ ಹೆಚ್ಚು ಆಸಕ್ತಿ ಹೊಂದಬಹುದು. ಹಾಗಾಗಿ ನಾವು ಅದನ್ನ ಆದಷ್ಟು ಹೆಚ್ಚು ಕೃಷ್ಣ ಪ್ರಜ್ಞೆಗೆ ತಿರುಗಿಸಿ ಭಗವಾನ್ ಭಕ್ತಿ ಮಾಡೋದಕ್ಕೆ ನಾವು ತೊಡಗಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ನಮ್ಗೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹರೇ ಇಲ್ಲಿ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ನೋಡೋಣ. 2.31 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸ್ವಧರ್ಮ ಮಾಡೋದು ಅನಿವಾರ್ಯ. ಅದರಿಂದ ಸ್ವಧರ್ಮವನ್ನ ಭಗವಂತ ಅವನೇ ವಿಧಿಸಿದ್ದಾನೆ. ಸ್ವಧರ್ಮ ಅಂತಂದ್ರೆ ಇದು ವರ್ಣಾಶ್ರಮ ಧರ್ಮ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವರ ಗುಣಕರ್ಮಕ್ಕೆ ಅನುಸಾರವಾಗಿ ವ್ಯಕ್ತಿ ನಿಯಮಿತ ಕಾರ್ಯವನ್ನ ಮಾಡಲೇಬೇಕು. ಸೊ ಇದು ಮಾನವ ನಾಗರಿಕತೆ ಆರಂಭವಾಗಿರೋದೇ ವರ್ಣಾಶ್ರಮ ಧರ್ಮದಿಂದ ಅಂತ ನೋಡಿದ್ವಿ. 3.5 ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಅಂದ್ರೆ ಕೆಲಸ ಮಾಡಲೇಬೇಕು. ಯಾರು ಕೂಡ ನೈಕಶ್ಚಿತ್ ಕ್ಷಣಮಪಿ ಜಾತು ಕರ್ಮತಿ ಅಕರ್ಮಕೃತ್ತು. ಅಂದ್ರೆ ಸ್ವಲ್ಪನೂ ಕೆಲಸ ಮಾಡದೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಯಾಕೆಂದ್ರೆ ಆತ್ಮ ಯಾವಾಗಲೂ ಕಾರ್ಯನಿರತ ಆಗಿರುತ್ತೆ. ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬರದೇ ಹೋದ್ರೆ ಮಾಯಾ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತೇವೆ. ಸೊ ಹಾಗಾಗಿ ಮಾಯಾ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದ್ರೆ ಭೌತಿಕ ಬಂಧನದಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಸೊ ಅದಕ್ಕಾಗಿ ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು. ಅದನ್ನು ಹೇಳ್ತಾ ಇದ್ದಾನೆ ಭಗವಂತ. ಸೊ ಹಾಗಾಗಿ 3.26 3.26 ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆ ಇಲ್ಲದೆ ಇದ್ರೆ ಎಲ್ಲವೂ ವಿಫಲ. ಕೃಷ್ಣ ಅದನ್ನೇ ನೋಡಿದ್ವಲ್ಲ, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಗೆ. ಸೊ ಅದಕ್ಕೆ ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಗೆ ಬರದೆ ನೀನು ಭೌತಿಕವಾಗಿ
ಎಷ್ಟು ವರ್ಣಾಶ್ರಮ ಧರ್ಮವನ್ನು ಒಳ್ಳೆದಾಗ ಆಚರಿಸಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಆದರೆ ಕೃಷ್ಣ ಪ್ರಜ್ಞೆಗೆ ಬಂದು ಸ್ವಲ್ಪವೇ ಮಾಡಿದ್ರು ಕೂಡ ಅದರಲ್ಲಿ ನಮಗೆ ನಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾರೋ ಕೃಷ್ಣ ಪ್ರಜ್ಞೆಯಲ್ಲಿ ಪೂರ್ಣವಾಗಿ ಪರಿಪೂರ್ಣ ಆಗಿದ್ದಾರೆ ಅವರಿಗೆ ವೈದಿಕ ವಿಧಿಗಳನ್ನು ಆಚರಿಸುವ ಅಗತ್ಯ ಇರೋದಿಲ್ಲ. ಆಮೇಲೆ 3.35 ಏನ್ ಹೇಳ್ತಾರೆ ಅಂತಂದ್ರೆ, ಅಂದ್ರೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅಂದ್ರೆ ತನ್ನ ನಿಯಮಿತ ಕರ್ತವ್ಯಗಳನ್ನ ಅವನು ತಪ್ಪಾಗಿ ನಿರ್ವಹಿಸಿದ್ರು ಕೂಡ ಸ್ವಧರ್ಮದಲ್ಲಿ ಇರಬೇಕು, ಅವನು ಪರಧರ್ಮ ಮಾಡುವ ಹಾಗಿಲ್ಲ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಸ್ವಧರ್ಮ ಅಂದ್ರೆ ಅವನ ಗುಣ ಕರ್ಮಕ್ಕೆ ಅನುಗುಣವಾಗಿ. ಇಲ್ಲಿ ಗುಣಕರ್ಮಕ್ಕೆ ಅನುಗುಣವಾಗಿ ಅಂತಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ಸ್ವಧರ್ಮ ಮಾಡ್ಬೇಕಾದ್ರೆ ಇಲ್ಲಿ ಈಗ ಅರ್ಜುನನ ವಿಚಾರ ಬರುತ್ತೆ. ಅರ್ಜುನ ಅವನು ಕ್ಷತ್ರಿಯ ಅಲ್ವಾ, ಅವನು ಕ್ಷತ್ರಿಯನಾದವನು ಅವನು ಏನ್ ಮಾಡ್ತಾರೆ, ನಾನು ಯುದ್ಧ ಮಾಡಲ್ಲ, ನಾನು ಸುಮ್ಮನೆ ನಾನು ಸನ್ಯಾಸಿ ಆಗ್ಬಿಡ್ತೇನೆ, ಕಾಡಿಗೆ ಹೊರಟೋಗ್ಬಿಡ್ತೇನೆ, ಹೀಗೆಲ್ಲ ಹೇಳ್ತಾನೆ. ಅದರ ಅರ್ಥ ಏನು ಅಂತಂದ್ರೆ, ಅವನು ಕೆಲಸ ಅವನು ಮಾಡಲೇಬೇಕು, ತಾನು ಸ್ವಧರ್ಮವನ್ನು ಮಾಡಬೇಕು, ಅವನು ಸರಿಯಾಗಿ ಪಾಲನೆ, ಅವನು ಯುದ್ಧ ಮಾಡಲೇಬೇಕು, ಯಾಕಂದ್ರೆ ಅವನು ಕ್ಷತ್ರಿಯ. ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದಾರೆ. ಸೊ ಆಚರಣೆಯ ಮೂಲಕ ನಾವು ಯಾವುದನ್ನು ಆಚರಿಸ್ತೇವೆ, ನಮ್ಮ ಸ್ವಧರ್ಮವನ್ನು ನಾವು ಆಚರಿಸ್ಬೇಕು, ಪರಧರ್ಮವನ್ನು ನಾವು ಆಚರಿಸಬಾರ್ದು. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಸೊ ಹಾಗಾಗಿ ತನ್ನದಲ್ಲದ ಧರ್ಮ, ನಾವು ಯಾವ ಗುಣ ಬೆಳೆಸ್ಕೊಂಡಿದ್ದೇವೋ ಅದಕ್ಕೆ ವಿರುದ್ಧವಾದ ಧರ್ಮವನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಅದು ನಮಗೆ ತೊಂದರೆಯನ್ನ ಕೊಡ್ತದೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ನೋಡಿ, ಇನ್ನೊಬ್ಬರ ಕರ್ತವ್ಯಗಳನ್ನು ಅತ್ಯಂತ ಪರಿಪೂರ್ಣವಾಗಿ ನಾವು ನಿರ್ವಹಿಸೋದಕ್ಕಿಂತ ನಮ್ಮ ದೋಷಗಳಿಂದ ಕೂಡಿರ್ಬೋದು, ಆದರೆ ನಮ್ಮ ಸಹಜ ಕರ್ತವ್ಯ ಸ್ವಧರ್ಮ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಇನ್ನೊಬ್ಬರ ಧರ್ಮವನ್ನು ನಾವು ಆಚರಿಸಬಾರ್ದು ಅಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಈಗ ನಮಗೆ ಇಮಿಟೇಷನ್ ಮಾಡ್ತಾರೆ ಈಗ ಭೌತಿಕ ಪ್ರಪಂಚದಲ್ಲಿ ಅಲ್ವಾ. ಏನ್ ಹೇಳ್ತಾರೆ, ಈಗಿನ ಕಾಲದಲ್ಲಿ ಬೇರೆಯವರ ಯಶಸ್ಸನ್ನು ನೋಡಿ, ಬೇರೆಯವರ ಜೀವನ ಶೈಲಿಯನ್ನು ನೋಡಿ ಅದನ್ನು ನಾವು ಅನುಕರಣೆ ಮಾಡ್ಲಿಕ್ಕೆ ನೋಡ್ತೇವೆ ಅಲ್ವಾ. ಹರೇ ಕೃಷ್ಣ. ನಮಗೆ ಸಾಮರ್ಥ್ಯ ಇಲ್ಲದೆ ಇರಬಹುದು, ನಮಗೆ ಆಂತರಿಕವಾಗಿ ಆಸಕ್ತಿ ಇಲ್ಲದೆ ಇರಬಹುದು, ಆದ್ರೂ ನಾವು ಏನ್ ಮಾಡ್ತೇವೆ, ಅವ್ರ ಹಾಗೆ ಸಾಧನೆ ಮಾಡ್ಲಿಕ್ಕೆ ಹೋಗ್ತೇವೆ ಅಲ್ವಾ. ಇದನ್ನ ನೋಡ್ತಾ ಇದೀವಿ ಅಲ್ವಾ. ಹರೇ ಕೃಷ್ಣ. ಹೌದು. ಇದೇನಾಗತ್ತೆ, ನಮಗೆ ಮಾನಸಿಕ ಒತ್ತಡ ತರುತ್ತೆ, ಡಿಪ್ರೆಷನ್ ಆಗ್ಬಿಡುತ್ತೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಭಗವಂತ ಪರಧರ್ಮೋ ಭಯಾವಹ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಗುಣಕರ್ಮಕ್ಕೆ ತಕ್ಕಂತೆ ನಾವು ನಮ್ಮ ಸ್ವಧರ್ಮವನ್ನ ಆಚರಿಸಬೇಕು ಅಲ್ವಾ. ಇದನ್ನ ಹೇಳ್ತಾ ಇದ್ದಾರೆ. ನಾವು ಈಗ ಮುಂದೆ ನೋಡೋಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಬೆಳೆದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇತರ ವೈದಿಕ ನಿಯಮಗಳಿಗೆ ಕಾಯದೆ ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಈ ಭಾಗ್ಯಶಾಲಿಗೆ ವೈದಿಕ ವಿಧಿಗಳನ್ನು ಅನುಸರಿಸುವ ಅಗತ್ಯವಿಲ್ಲ, ಯಾಕೆಂದ್ರೆ ನಿಯತ ಕರ್ತವ್ಯಗಳನ್ನು ಮಾಡುವುದರಿಂದ ಪಡೆಯುವ ಎಲ್ಲಾ ಪರಿಣಾಮಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಪಡ್ಕೊಳ್ಬಹುದು. ಕೃಷ್ಣ ಪ್ರಜ್ಞೆಯಿಂದ ಪಡ್ಕೊಳ್ಬೋದು. ನಾವು ಹಿಂದಿನ ಚರ್ಚೆಯಲ್ಲಿ 3.25 ಅದರಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಾಗಿತ್ತು. 3.35 ಏನಂತಂದ್ರೆ, ಅಲ್ಲಿ ವಿಶ್ವಾಮಿತ್ರ ಅವನು ಏನ್ ಮಾಡ್ತಾನೆ, ವಿಶ್ವಾಮಿತ್ರ ಅವನು ಕ್ಷತ್ರಿಯ ಆಗಿದ್ದ, ಅದರ ಕಡೆಗೆ ಬ್ರಾಹ್ಮಣವನ್ನ ಮಾಡ್ತಾನೆ ಅಲ್ವಾ, ಋಷಿ ಆಗ್ತಾನೆ ಅಲ್ವಾ. ಆಮೇಲೆ ಪರಶುರಾಮ ಅವನು ಬ್ರಾಹ್ಮಣನಾಗಿರ್ತಾನೆ, ಆದ್ರೆ ಅವನು ಕ್ಷತ್ರಿಯನಾಗ್ತಾನೆ. ಆಮೇಲೆ ಇವರಿಬ್ರು ಅವರು ಪರಧರ್ಮವನ್ನು ತಮ್ಮ ಧರ್ಮವನ್ನು ಮೀರಿ ನಡೆದಿದ್ದಾರೆ. ಅವರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಏಕೆಂತಂದ್ರೆ ಅವರು ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾರೆ ಅಲ್ವಾ. ಅವರು ಅದನ್ನ ಮೀರಿ ನಡಿಬಹುದು, ಸ್ವಧರ್ಮವನ್ನ ಮೀರಿ ನಡಿಬಹುದು. ಸೊ ಹಾಗಾಗಿ ಎಲ್ಲಿವರೆಗೆ ನಾವು ಭೌತಿಕ ನೆಲೆಯಲ್ಲಿ ಇರ್ತೇವೋ ಅಲ್ಲಿವರೆಗೆ ವರ್ಣಾಶ್ರಮ ಧರ್ಮವನ್ನು ನಾವು ಆಚರಿಸ್ಕೊಂಡು ಬರಬೇಕು. ಆದರೆ ಈ ಒಂದು ಇದರಲ್ಲಿ ಶೀಲ ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಲ್ಪ ಮಟ್ಟಿಗೆ ಬೆಳೆದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇತರ ವೈದಿಕ ನಿಯಮಗಳಿಗೆ ಕಾಯದೆ ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಅಂದ್ರೆ ಬೇರೆ ಯಾವ ಇದನ್ನು ಮಾಡ್ದೇನೆ ಕೃಷ್ಣ ಪ್ರಜ್ಞೆಗೆ ಬರ್ಬೋದು ಅಂತ ಹೇಳ್ತಾರೆ ಅವರು. ಸ್ವಲ್ಪ ಕೃಷ್ಣ ಪ್ರಜ್ಞೆಗೆ ಬಂದವನು ಡೈರೆಕ್ಟ್ ಆಗಿ ನೇರವಾಗಿ ಫುಲ್ ಟೈಮ್ ಭಕ್ತಿ ಸೇವೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ.
ಅವರಿಗೆ ನಿಯತ ಕರ್ತವ್ಯಗಳನ್ನು ಆಚರಿಸಲಿಕ್ಕೆ ಅವರಿಗೆ ಏನು ಹೇಳ್ತಾ ಇದ್ದಾರೆ, ನಿಯತ ಕರ್ತವ್ಯಗಳನ್ನು ಮಾಡುವುದರಿಂದ ಪಡೆಯುವ ಎಲ್ಲದನ್ನೂ ಅವರು ಪಡೀತಾರೆ. ಅಂದರೆ ಏನು ಹೇಳ್ತೇವೆ ಅಂತಂದರೆ, ಈಗ ನಾವು ನಮ್ಮ ಕರ್ಮಗಳನ್ನು ಮಾಡಿ ನಾವೇನು ಪಡ್ಕೊಳ್ತೇವೆ? ಹರೇ ಕೃಷ್ಣ, ನಿಯಮಿತವಾದ ಕರ್ಮಗಳನ್ನು ಪಡ್ಕೊಂಡು ನಾವೇನು ಪಡ್ಕೊಳ್ತೇವೆ? ವರ್ಣಾಶ್ರಮ ಧರ್ಮ ನಿಯಮಿತ ಕರ್ಮವನ್ನು ಆಚರಿಸುವುದು. ಇದನ್ನು ಆಚರಿಸಿ ನಮಗೇನು ಸಿಗ್ತದೆ? ಹರೇ ಕೃಷ್ಣ, ಅದರ ಫಲವನ್ನ ಪಡ್ಕೋತೀವಿ ಮಾತಾಜಿ. ಅದರ ಫಲ ಏನು? ಅದು ಯಾವುದೇ ರೂಪದಲ್ಲಿ ಆಗ್ಬಹುದು. ಅದರ ಫಲ ಅಂದ್ರೆ ನಾವು ನಿಯಮಿತ ಕರ್ತವ್ಯಗಳನ್ನ ಮಾಡಿದ್ರೆ ನಾವು ಪರಿಶುದ್ಧಿ ಹೊಂದುತ್ತೀವಿ. ಅದನ್ನು ನಾವು ಕೃಷ್ಣ ಪ್ರಜ್ಞೆಯನ್ನು ಮಾಡಿ ಕೂಡ ನಾವು ಪರಿಶುದ್ಧಿ ಹೊಂದಬಹುದು ಅಂತ. ಸೊ ಅದ್ರ ಏನು, ವರ್ಣಾಶ್ರಮ ಧರ್ಮ ಮಾಡಿದ್ರೆ ಸಂಸಿದ್ಧಿರ ಹರಿತೋಷಣಂ. ನಮ್ಮ ವರ್ಣಾಶ್ರಮ ಧರ್ಮವನ್ನ ನಾವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ನಮಗೆ ಭಗವಂತ ಸಂತೃಪ್ತಿ ಹೊಂದುತ್ತಾನೆ. ಅದರ ನಾವು ಕೃಷ್ಣ ಪ್ರಜ್ಞೆಯಿಂದನೂ ಕೂಡ ಭಗವಂತನನ್ನು ತೃಪ್ತಿಪಡಿಸಬಹುದು ಅಲ್ವಾ? ಹರೇ ಕೃಷ್ಣ, ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಮ್ಮೆ ಹೇಳಿ ಮಾತಾಜಿ, ಅರ್ಥ ಆಗ್ಲಿಲ್ಲ. ನೋಡಿ, ನಮ್ಗೆ ವರ್ಣಾಶ್ರಮ ಧರ್ಮವನ್ನ ನಾವು ಆಚರಿಸಿದರೆ ಅದರ ಉದ್ದೇಶ ಏನು? ಸಂಸಿದ್ಧಿರ್ ಹರಿತೋಷಣಂ, ಭಗವಂತನಿಗೆ ಸಂತೃಪ್ತಿಗೊಳಿಸುವುದಲ್ವಾ? ಬ್ರಾಹ್ಮಣನ ಕೆಲಸ ಮಾಡ್ತಾನೆ, ಕ್ಷತ್ರಿಯನ ಕೆಲಸ ಮಾಡ್ತಾನೆ, ವೈಶ್ಯ ಅವನ ಕೆಲಸ ಮಾಡ್ತಾನೆ, ಕೃಷಿಕೋ ರಕ್ಷ, ಮತ್ತೆ ಶೂದ್ರ ಅವನು ಸೇವೆ ಮಾಡ್ತಾನೆ. ಭಗವಂತ ತೃಪ್ತಿ ಹೊಂದುತ್ತಾನೆ, ಸಂತೋಷಗೊಳ್ತಾನೆ ಅವರವ್ರ ಕೆಲಸ ಅವ್ರು ಸರಿಯಾಗಿ ಮಾಡಿದರೆ. ಅದನ್ನೇ ನಾವು ನೇರವಾಗಿ ಕೃಷ್ಣ ಪ್ರಜ್ಞೆಗೆ ಸೇರಿದರೆ ಅದನ್ನೇ ಭಗವಂತನನ್ನ ನಾವು ಸಂತೃಪ್ತಿಗೊಳಿಸಬಹುದು ಅಂತ ಅಲ್ವಾ? ಹರೇ ಕೃಷ್ಣ, ಇದು ಅರ್ಥ ಆಯ್ತಾ? ಯಾವುದೇ ವರ್ಣಾಶ್ರಮ ಧರ್ಮದಲ್ಲಿ ಇದ್ರೂ ಕೂಡ ಭಗವಂತನನ್ನ ತೃಪ್ತಿಪಡಿಸ್ಬೇಕು ಅಂತ. ಅದು ತೃಪ್ತಿಪಡಿಸ್ಬೇಕು. ಅದೇ ಒಂದು ಇದನ್ನ ನಾವು ಭಕ್ತಿ ಸೇವೆ ಮಾಡಿಕೊಂಡು ಡೈರೆಕ್ಟ್ ಆಗಿ ಕೂಡ ತೃಪ್ತಿಪಡಿಸಬಹುದು ಭಗವಂತನನ್ನ ಅಂತ. ಹರೇ ಕೃಷ್ಣ, ಆಯ್ತಾ? ಹಾಗಾಗಿ ಅಂದ್ರೆ ಈಗಾಗಲೇ ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅವರು ತನ್ನ ಈ ಒಂದು ವೈದಿಕ ವಿಧಿಗಳು ಏನೇನು ನಮಗೆ ಹೇಳ್ತಾರೆ, ಒಂದು ಪ್ರತಿಯೊಂದು ವಿಚಾರಕ್ಕೂ ಈ ಒಂದು ಕರ್ತವ್ಯ ಮಾಡುವಂತ, ಅದನ್ನು ಮಾಡದೇ ಆದ್ರೂ ಕೂಡ ಭಗವಂತನನ್ನ ನಾವು ಖುಷಿ ಪಡಿಸ್ಬೋದು. ತನ್ನ ವರ್ಣಾಶ್ರಮ ಕರ್ತವ್ಯವನ್ನು ನಿಭಾಯಿಸದೇ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಅವರು ಪೂರ್ತಿಯಾಗಿ ತಮ್ಮನ್ನು ಕೃಷ್ಣ ಪ್ರಜ್ಞೆ ತೊಡಗಿಸ್ಕೊಂಡಿರ್ತಾರೆ ಅಲ್ವಾ? ಹರೇ ಕೃಷ್ಣ, ಇದು ಅರ್ಥ ಆಯ್ತಾ? ಅವರು ತಮ್ಮ ವೈದಿಕ ವಿಧಿಗಳನ್ನು ಅನುಸರಿಸುವುದಿಲ್ಲ, ಅದು ಅಗತ್ಯ ಇಲ್ಲ. ಯಾಕೆಂದ್ರೆ ಇದರ ಅರ್ಥ ಏನು? ನಾವು ವರ್ಣಾಶ್ರಮ ಧರ್ಮ ಮಾಡೋದು ಏನಕ್ಕೆ? ಭಗವಂತನನ್ನು ಸಂತೃಪ್ತಿಗೊಳಿಸ್ಲಿಕ್ಕೆ. ಅದನ್ನ ಕೃಷ್ಣ ಪ್ರಜ್ಞೆಯಿಂದನ ನಾವು ಸಂತೃಪ್ತಿಗೊಳಿಸಬಹುದು. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಜ್ಞೆ, ಈಗ ನೀವು ಈ ವರ್ಣಾಶ್ರಮ ಮತ್ತೊಮ್ಮೆ ಪರಿಚಯಿಸಲು ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ಆದರೆ ಒಬ್ಬನು ಕೃಷ್ಣ ಪ್ರಜ್ಞೆಗೆ ಬಂದರೆ ಅವನು ತಕ್ಷಣವೇ ಬ್ರಾಹ್ಮಣನಾಗುತ್ತಾನೆ ಮತ್ತು ಬ್ರಾಹ್ಮಣನಿಗಿಂತ ಮೇಲಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ, ಈಗ ಹಿಂದೆ ವರ್ಣಾಶ್ರಮ ಪದ್ಧತಿ ಅದು ನಮ್ಮ ವೈದಿಕ ಕಾಲದಲ್ಲಿ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಅಲ್ವಾ? ಎಲ್ಲ ವರ್ಣ ಎಲ್ಲ ಆಶ್ರಮದ ಜನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾ ಇದ್ದಿದ್ರು ಅಲ್ವಾ? ಹರೇ ಕೃಷ್ಣ. ಆವಾಗ ಅವರಿಗೆ ವರ್ಣಾಶ್ರಮದ ಜೀವನವನ್ನು ಸಾಗಿಸ್ಕೊಂಡೇ ಅವರು ಭಕ್ತಿಗೆ ಬರ್ತಾ ಇದ್ರು. ಅದು ಭಕ್ತಿಗೆ ಪೂರಕವಾಗಿ ಕೂಡ ಇತ್ತು. ಅದಕ್ಕೆ ದೈವಿ ವರ್ಣಾಶ್ರಮ ಅಂತ ಕರೀತಾರೆ. ದೈವಿ ವರ್ಣಾಶ್ರಮ ಅಂದ್ರೆ ಏನಂತಂದ್ರೆ ಇದು ಈ ಗುಣಕರ್ಮದ ಆಧಾರದ ಮೇಲೆ ಅವರು ವರ್ಣಾಶ್ರಮವನ್ನ ನಡೆಸೋದು. ಸೊ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ, ಅದು ಏನಾಗಿದೆ, ಅದು ದೈವಿ ವರ್ಣಾಶ್ರಮ. ಅದನ್ನ ಈಗ ನಮಗೆ ಪರಿಚಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆಂದ್ರೆ ಈಗ ಆಧುನಿಕ ಜನರ ಜೀವನ ಶೈಲಿ ಏನಾಗಿದೆ ಅಂದ್ರೆ, ಯಾವ ರೀತಿಯಾಗಿದೆ ಅಂದ್ರೆ, ಅವರಿಗೆ ವರ್ಣಾಶ್ರಮ ಧರ್ಮದ ಮೂಲಕ ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ತಂದ್ರೆ ಅದು ಪರಿಹಾರ ಅಂತೆ. ನೋಡಿ, ಅದು ಬರ್ಲಿಕ್ಕೆ ಈಗ ನಮಗೆ ಈ ವರ್ಣಾಶ್ರಮ ವ್ಯವಸ್ಥೆಯನ್ನ ಈಗ ಮತ್ತೊಮ್ಮೆ ಪರಿಚಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೈವಿ ವರ್ಣಾಶ್ರಮ ಅದು ಸಾಧ್ಯವಿಲ್ಲ. ಆದರೆ ಒಬ್ಬನು ಕೃಷ್ಣ ಪ್ರಜ್ಞೆಗೆ ಬಂದರೆ ಅವನು ತಕ್ಷಣವೇ ಬ್ರಾಹ್ಮಣನಾಗ್ತಾನೆ. ಇಲ್ಲಿ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಗೆ ಈಗ ಶ್ರೀಲ ಪ್ರಭುಪಾದ ಹೇಳ್ತಾರೆ ಅಂದ್ರೆ, ಈಗ ಸದ್ಯ ಕಲಿಯುಗದಲ್ಲಿ ಕ್ವಾಲಿಫೈಡ್ ಬ್ರಾಹ್ಮಣ ಇಲ್ಲ, ಕ್ವಾಲಿಫೈಡ್ ಕ್ಷತ್ರಿಯ ಇಲ್ಲ,
ಕ್ವಾಲಿಫೈಡ್ ಶೂದ್ರನೂ ಕೂಡ, ವೈಶ್ಯ ಇಲ್ಲ, ಕ್ವಾಲಿಫೈಡ್ ಶೂದ್ರನೂ ಇಲ್ಲಂತೆ, ಎಲ್ಲರೂ ಪಂಚಮ ಶೂದ್ರರಂತೆ. ಅಂದ್ರೆ ಶೂದ್ರ ಅಂದ್ರೆ ತಮಗುಣ, ಬ್ರಾಹ್ಮಣ ಅಂದ್ರೆ ಸತ್ವಗುಣ, ಕ್ಷತ್ರಿಯ ಅಂದ್ರೆ ರಜೋಗುಣ, ವೈಶ್ಯ ಅಂದ್ರೆ ರಜೋಗುಣ ಮತ್ತೆ ತಮಗುಣ ಮಿಕ್ಸ್. ಈಗ ಯಾರು ಕೂಡ ಅಷ್ಟು ಒಂದು ಕ್ವಾಲಿಟಿ, ಶೂದ್ರ ಕ್ವಾಲಿಟಿಯೂ ಇಲ್ಲ, ಬಿಲೋ ಶೂದ್ರ, ಪಂಚಮ ಶೂದ್ರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಹಿಂಗಿದ್ರು ಅವರಿಗೆ ಈ ರೀತಿ ವರ್ಣಾಶ್ರಮ ವ್ಯವಸ್ಥೆಯಿಂದ ಅವರಿಗೆ ಅವ್ರನ್ನ ಮತ್ತೊಮ್ಮೆ ಪರಿಚಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಪ್ರಜ್ಞೆನ ಡೈರೆಕ್ಟ್ ಆಗಿ ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆ ಕೊಟ್ಕೊಳ್ಳೆ ಅವರು ಬ್ರಾಹ್ಮಣರಾಗ್ತಾರೆ. ಯಾಕೆ ಅಂತಂದ್ರೆ ಎಲ್ಲ ಕ್ವಾಲಿಟೀಸ್ ಡೆವಲಪ್ ಆಗತ್ತೆ. ಬ್ರಾಹ್ಮಣನ ಕ್ವಾಲಿಟೀಸ್ ಏನು, ಬ್ರಾಹ್ಮಣನ ಗುಣಧರ್ಮಗಳು ಏನು? ಹರೇ ಕೃಷ್ಣ. ವೇದ ಪಾರಾಯಣ ಮಾಡ್ಬೇಕು ಅವರು. ಬ್ರಾಹ್ಮಣನ ಗುಣಗಳಂದ್ರೆ ಶಮ ದಮ ತಪಸ್ಸಶ್ಚೈವ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯ ಬ್ರಹ್ಮ ಕರ್ಮ ಸ್ವಭಾವಜಃ. 9 ಗುಣಗಳನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದನ್ನ ಪಡ್ಕೋಬೇಕು. ಬ್ರಾಹ್ಮಣ ಅಂದ್ರೆ ಸತ್ವಗುಣಕ್ಕೆ ಬರಬೇಕು. ಸೊ ಈ 9 ಗುಣಗಳನ್ನ ಕೃಷ್ಣ ಪ್ರಜ್ಞೆ ಕೊಟ್ಕೊಂಡು ಬ್ರಾಹ್ಮಣನಾಗಬಹುದು. ಹೇಗೆ ಅಂತಂದ್ರೆ ಶ್ರೀಲ ಪ್ರಭುಪಾದರು ನೋಡಿ, ಅವರು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಹಿಪ್ಪಿಗಳು ಅವ್ರು ಎಷ್ಟು ಅಂದ್ರೆ ಅವರು ಮಾಂಸ ಸೇವನೆ ಮಾಡ್ತಾ ಇದ್ರು, ಮದ್ಯ ಸೇವನೆ ಮಾಡ್ತಾ ಇದ್ರು, ಮತ್ತೆ ಡ್ರಗ್ ಅಡಿಕ್ಟ್ಸ್ ಆಗಿದ್ರು, ಮತ್ತೆ ಪರಸ್ತ್ರೀ ಸಂಘ, ಆಮೇಲೆ ಅವರು ಒಂದು ಎಲ್ಲದು 4 ನಿಯಮಗಳನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಯವಿಟ್ಟು ನಿಮ್ಮ ಕಡೆಯಲ್ಲಿ ಏನಾದ್ರೂ ಸೌಂಡ್ ಇದ್ರೆ ಮ್ಯೂಟ್ ಆಗಿ ಇಟ್ಕೊಳ್ಳಿ. ನಿಮ್ಮದು ಯಾರು ಮಾತನಾಡ್ತೀರಿ ಅವಾಗ ಅವ್ರು ಮಾತ್ರ ಅನ್ಮ್ಯೂಟ್ ಆಗ್ಬೇಕು. ಹರೇ ಕೃಷ್ಣ. ಇಲ್ಲಿ ಏನಾಗತ್ತೆ, ಅವರು ಹಿಪ್ಪಿಗಳಿಗೆ ಅವರು ಭಕ್ತರನ್ನಾಗಿ ಮಾಡಿಸಿದ್ರು, ಅವರನ್ನ ಬ್ರಾಹ್ಮಣಕ್ಕೆ ತಂದ್ರು. ಹೇಗೆ? ಅವರು ಕೃಷ್ಣ ಪ್ರಜ್ಞೆಯನ್ನು ಕೊಟ್ರು. ಇದು ಅರ್ಥ ಆಯ್ತಾ? ಕೃಷ್ಣ ಪ್ರಜ್ಞೆ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಸೊ ಚಾಂಟಿಂಗ್, ಈಟಿಂಗ್ ಅಂಡ್ ಡಾನ್ಸಿಂಗ್. ಚಾಂಟಿಂಗ್ ಕೃಷ್ಣ, ಇದು ಹರೇ ಕೃಷ್ಣ ಮಹಾಮಂತ್ರ, ಮತ್ತೆ ಈಟಿಂಗ್ ಕೃಷ್ಣ ಪ್ರಸಾದ ಅಂಡ್ ಡಾನ್ಸಿಂಗ್, ಸಂಕೀರ್ತನದಲ್ಲಿ ಅವ್ರ ಭಗವಂತನಿಗೆ ಇದನ್ನ ನರ್ತನ ಮಾಡೋದು ಅಂದ್ರೆ ಡಾನ್ಸಿಂಗ್ ಮಾಡೋದು ಅಂತದ್ದು ಹರೇ ಕೃಷ್ಣ. ಇದು ತುಂಬಾ ಸುಲಭ ಅಲ್ವಾ? ಈ ವರ್ಣಾಶ್ರಮ ಧರ್ಮವನ್ನ ಕಂಪ್ಲೀಟ್ ಆಗಿ ತರ್ಲಿಕ್ಕೆ ಈಗ ವರ್ಣಾಶ್ರಮ ಧರ್ಮದ ವ್ಯವಸ್ಥೆ, ದೈವಿ ವರ್ಣಾಶ್ರಮ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಪರಿಚಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಕಲಿಯುಗದಲ್ಲಿ ತುಂಬಾ ಜೀವನ ಶೈಲಿ ಬದಲಾಗಿದೆ ಅಲ್ವಾ? ಹರೇ ಕೃಷ್ಣ. ಹೌದು. ಸೊ ಹಾಗಾಗಿ ಅವರಿಗೆ ವರ್ಣಾಶ್ರಮ ಧರ್ಮವನ್ನು ಹೇಳಿದ್ರೆ ಅವರು ಅನುಸರಿಸೋದು ಬಹಳ ಕಷ್ಟ. ಅದಕ್ಕೆ ಅವರಿಗೆ ನೇರವಾಗಿ ಕೃಷ್ಣ ಪ್ರಜ್ಞೆ ಕೊಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಡೋ ಮೂಲಕ ಅವರನ್ನು ಭಕ್ತರನ್ನಾಗಿ ಮಾಡ್ಬೋದು. ಆಮೇಲೆ ಅವರಿಗೆ ಅವರನ್ನು ಬ್ರಾಹ್ಮಣನನ್ನಾಗಿ ಮಾಡ್ಬೋದು. ಅವರು ಬ್ರಾಹ್ಮಣನಿಗಿಂತಲೂ ಮೇಲೆ ವೈಷ್ಣವರನ್ನಾಗಿ ಮಾಡ್ಬೋದು. ಸೊ ಇದನ್ನ ಈ ಪ್ರಸ್ತುತ ಸಮಾಜಕ್ಕೆ ಶ್ರೀಲ ಪ್ರಭುಪಾದರು ಇದಕ್ಕೆ ಪರಿಹಾರ ಈ ರೀತಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ನೋಡಿದ್ವಿ, ಅಂದ್ರೆ ಭಗವಂತ ಶ್ರೀಕೃಷ್ಣ ಅರ್ಜುನನ ಎಲ್ಲ ಇದಕ್ಕೂ ಅವನ ಕಾರಣಗಳಿಗೂ ಅವನೇನ್ ಮಾಡ್ತಾನೆ, ಉತ್ತರ ಹೇಳ್ತಾನೆ. ಅರ್ಜುನ ಏನ್ ಹೇಳ್ತಾನೆ? ಅನುಕಂಪ ಅಂದ್ರೆ ಸ್ವಜನರನ್ನ ನಾನು ಹೇಗೆ ಕೊಲ್ಲಲಿ ಅಂತ ಅವರಿಗೆ. ಅದಕ್ಕೆ ಅವನು ಆತ್ಮಜ್ಞಾನವನ್ನು ಕೊಟ್ಟಿದ್ದಾನೆ ಉತ್ತರ. ಆನಂದವಿಲ್ಲ ಹೇಳ್ದ, ಈ ಯುದ್ಧದಲ್ಲಿ ಎಲ್ಲರೂ ಸಾಯ್ತಾರೆ, ಇದರಲ್ಲಿ ಹೇಗೆ ಆನಂದ ಇಲ್ಲ ಹೇಳ್ದ. ಸೊ ಅದಕ್ಕೆ ಕರ್ಮಕಾಂಡವನ್ನು ಆಚರಿಸುವುದರ ಮೂಲಕ ಒಬ್ಬ ವ್ಯಕ್ತಿ ಇದನ್ನ ಮಾಡಬೇಕು. ಅಂದ್ರೆ ಸತ್ತರೆ ಸ್ವರ್ಗ, ಗೆದ್ದರೆ ಅವನು ಭೂಮಂಡಲನ್ನೇ ಆಳ್ತೀಯ ನೀನು ಅಂತ ಹೇಳಿದಾನೆ. ಸೊ ಅದರಲ್ಲಿ ಆನಂದವಿಲ್ಲ. ಪಾಪದ ಪ್ರತಿಕ್ರಿಯೆಗಳು, ಈ ಯುದ್ಧ ಮಾಡಿದ್ರೆ ತುಂಬಾ ಪಾಪ ಬರುತ್ತೆ, ನಾನು ಹೇಗೆ ಎಲ್ಲ ಜನರನ್ನು ಸಾಯಿಸಿ ನಾನು ತುಂಬಾ ಪಾಪ ಬರುತ್ತೆ ಅಂದಾಗ ಅವನೇನ್ ಹೇಳ್ತಾನೆ ಭಗವಂತ? ಬುದ್ಧಿಯೋಗ, ಕರ್ಮಯೋಗವನ್ನು ಮಾಡಬೇಕು ಅಂತ ಹೇಳ್ತಾನೆ. ಕರ್ಮ ಯೋಗವನ್ನು ಮಾಡೋದಂದ್ರೆ ಭಗವಂತನಿಗಾಗಿ ಮಾಡ್ತಕ್ಕಂಥ ಕರ್ಮ. ಸೊ ಅದರಿಂದ ಪ್ರತಿಕ್ರಿಯೆಗಳು ಬರುವುದಿಲ್ಲ ಅಂತ ಹೇಳ್ತಾನೆ. ಈಗ ಅವನ ರಾಜವಂಶ ನಾಶ ಆಗತ್ತೆ ಅಂತಂದಾಗ ಅದಕ್ಕೆ ಅವನು ಕರ್ಮಯೋಗವನ್ನು ಮಾಡೋದ್ರಿಂದ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆತ್ಮ ಸಾಕ್ಷಾತ್ಕಾರಗೊಂಡ ಸಾಮಾನ್ಯ ಸಮಾಜಕ್ಕೆ ಒಂದು ಉದಾಹರಣೆ. ಆತ್ಮ ಸಾಕ್ಷಾತ್ಕಾರಗೊಂಡ ವ್ಯಕ್ತಿಯು
ತನ್ನ ನಿಗದಿತ ಕರ್ತವ್ಯಗಳನ್ನು ಪೂರೈಸಲು ಯಾವುದೇ ಉದ್ದೇಶವನ್ನು ಹೊಂದಿರುವುದಿಲ್ಲ ಅಥವಾ ಅಂತಹ ಕೆಲಸವನ್ನು ಮಾಡದಿರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಜನರಿಗೆ ಶಿಕ್ಷಣ ನೀಡುವ ಸಲುವಾಗಿ ನೀವು ನಿಮ್ಮ ಕೆಲಸವನ್ನು ನಿರ್ವಹಿಸಬೇಕು. ಇದು ಭಗವದ್ಗೀತೆಯ 3.18ರಿಂದ 20ನೇ ಶ್ಲೋಕದಲ್ಲಿ ಇದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಆತ್ಮ ಸಾಕ್ಷಾತ್ಕಾರವಾದ ವ್ಯಕ್ತಿ ಅಂತಂದ್ರೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ಅವನು ನಿರತನಾಗಿರುತ್ತಾನೆ. ಅವನಿಗೆ ಕರ್ತವ್ಯ ಮಾಡಲಿಕ್ಕೆ ಯಾವುದೇ ಒಂದು ನಿರ್ದೇಶವಾದ ಉದ್ದೇಶ ಇರುವುದಿಲ್ಲ. ಅವನು ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರ್ತಾನೆ. ಕೆಲಸವನ್ನು ಮಾಡದೇ ಇರ್ಲಿಕ್ಕೂ ಅವನಿಗೆ ಯಾವುದೇ ಕಾರಣ ಇರೋದಿಲ್ಲ. ಇಲ್ಲಿ ಇದನ್ನ 3.18, 19 ಮತ್ತು 20ನೇ ಶ್ಲೋಕದಲ್ಲಿ ಹೇಳ್ತಾರೆ. ನೈವ ತಸ್ಯ ಕೃತೇನಾರ್ಥೋ ನ ಕೃತೆ ನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ಇದು 3.18ನೇ ಶ್ಲೋಕ. ಈ 3.18ನೇ ಶ್ಲೋಕದಲ್ಲಿ ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆತ್ಮ ಸಾಕ್ಷಾತ್ಕಾರದವನ್ನ ಯಾರು ಸಾಧಿಸಿದ್ದಾರೆ ಅವರಿಗೆ ನಿಯತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶ ಇರೋದೇ ಇಲ್ಲ. ಅವನು ಕರ್ಮವನ್ನು ಮಾಡದೇ ಇರ್ಲಿಕ್ಕೂ ಅವರಿಗೆ ಕಾರಣ ಇರೋದಿಲ್ಲ. ಸೊ ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಯಾರಾಗಿರ್ತಾರೆ ಅವನು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳನ್ನು ಬಿಟ್ಟು ಬೇರೆ ಯಾವ ಕೆಲಸವನ್ನು ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಮಾಡಿದ್ರೆ ಅವ್ರಿಗೆ ಅಷ್ಟೇ ಸಾಕು. ಅದರಲ್ಲಿ ಅವರ ಎಲ್ಲ ಕರ್ತವ್ಯ ಪಾಲನೆ ಆಗ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಈಗ ನಾವೇನು ವರ್ಣಾಶ್ರಮ ಧರ್ಮದಲ್ಲಿ ಏನೆಲ್ಲ ಕೆಲಸ ಮಾಡ್ತೇವೆ ಅದೆಲ್ಲ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ಅದೆಲ್ಲವೂ ಬರ್ತದೆ ಅಂತ ಹೇಳ್ತಾರೆ. ಮತ್ತೆ 19ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಅಂದ್ರೆ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯ ಎಂದು ಕರ್ಮವನ್ನು ಮಾಡಬೇಕು. ಸೊ ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮನನ್ನು ಹೊಂದಬಹುದು. ಅಂದ್ರೆ ಏನ್ ಹೇಳ್ತಾ ಅಂದ್ರೆ, ನಾವು ಕೆಲಸ ಮಾಡಿದ್ರೆ ಅದರ ಫಲದಲ್ಲಿ ಆಸಕ್ತಿ ಇರಬಾರ್ದು ಅಂತ ಕರ್ತವ್ಯ ಅಂತ ಮಾಡ್ಬೇಕು. ಅಂದ್ರೆ ಈಗ ಈ ಯುದ್ಧವನ್ನ ಅರ್ಜುನ ಮಾಡೋದು ಅಂತಂದ್ರೆ, ಅರ್ಜುನ ಯುದ್ಧದ ಫಲ ಅಂದ್ರೆ ಗೆಲ್ತೇನೆ, ನನಗೆ ಸಾಮ್ರಾಜ್ಯ ಸಿಕ್ಕುತ್ತೆ, ಈ ರೀತಿಯಾಗಿ ಕೆಲಸ ಮಾಡಬಾರ್ದು. ಅವನು ಅನಾಸಕ್ತ ಕರ್ಮ ಅಂದ್ರೆ ತನ್ನ ಕರ್ತವ್ಯ, ಯುದ್ಧ ಮಾಡೋದು ತನ್ನ ಕರ್ತವ್ಯ. ಸೊ ಹಾಗಾಗಿ ಆ ರೀತಿ ಒಂದು ಉದ್ದೇಶ ಇಟ್ಕೊಂಡು ಮಾಡ್ಬೇಕಂತೆ. ಯುದ್ಧ ಮಾಡೋದು ನನ್ನ ಕರ್ತವ್ಯ, ಇಷ್ಟೇ ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇದು ಫಲಾಸಕ್ತಿ ಇಲ್ಲದ ಕರ್ಮ ಅಂತ ಹೇಳ್ತಾರೆ. ಇದಕ್ಕೆ ಇದು ಶ್ರೇಷ್ಠ ರೀತಿಯ ಪರಿಪೂರ್ಣ ಕರ್ಮ. ಅಂದ್ರೆ ನನಗೆ ಕೆಲಸ ನನ್ನ ಕರ್ತವ್ಯ ಅಂತ ನಾನು ಮಾಡ್ತೇನೆ, ಅದರ ಫಲದ ಬಗ್ಗೆ ಯೋಚನೆ ಇಲ್ಲ, ಇದನ್ನ ಹೇಳ್ತಾರೆ. ಮತ್ತೆ 20ನೇ ಶ್ಲೋಕದ ಏನ್ ಹೇಳ್ತಾನೆ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಜನಕರಾಜನದು ಒಂದು ಕೊಟ್ಟಿದ್ದಾರೆ. ಈ ಜನಕ ಮಹಾರಾಜ ಅವರೇನು ನಿಯಮಿತ ಕರ್ಮಗಳನ್ನು ಮಾಡೋದ್ರಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಈಗ ಜನಕ ಮಹಾರಾಜ ನಮಗೆ ಗೊತ್ತಿದ್ದಾಗೆ ಯಾರು ಅವರು? ಜನಕ ಮಹಾರಾಜ ಸೀತೆಯ ತಂದೆ ಅಲ್ವಾ? ಸೀತೆಯ ತಂದೆ ರಾಮದೇವರು ಅವರ ಅಳಿಗೆ, ಸೀತಾದೇವಿಯ ತಂದೆ ರಾಮದೇವರು ಅವರ ಅಳಿಯ. ಸೊ ಹಾಗಾಗಿ ಅವರು ಮತ್ತೆ ಜನಕ ಮಹಾರಾಜ ಆಗಿದ್ದ. ಅವನಿಗೆ ಈಗ ಅವನು ನಿಯಮಿತ ಕೆಲಸ ಮಾಡಬೇಕು ಅಂತ, ಕರ್ತವ್ಯಗಳನ್ನು ಮಾಡಬೇಕು ಅಂತ ಇರಲಿಲ್ಲ. ಮತ್ತೆ ಅವನು ಭಕ್ತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದ. ಸೊ ಆದರೂ ಕೂಡ ಅವನು ಜನರಿಗೆ ಮೇಲ್ಪಂಕ್ತಿ ಆಗ್ಲಿಕ್ಕೆ ನಿಯಮಿತ ಕೆಲಸಗಳನ್ನು ಮಾಡಿದರು. ಜನರಿಗೆ ಮೇಲ್ಪಂಕ್ತಿ ಆಗುದು ಅಂತಂದ್ರೆ, ಒಬ್ಬ ಒಂದು ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂಥವನು ಅವನು ಜನರಿಗೆ ಮೇಲ್ಪಂಕ್ತಿ ಆಗ್ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು. ಇದಕ್ಕೆ ಯಾವ ಶ್ಲೋಕ ಹೇಳ್ತಾರೆ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಸೊ ಹಾಗಾಗಿ ಆಚಾರ ಪ್ರಚಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನ್ ಪ್ರಚಾರ ಮಾಡ್ತೇವೆ ಅದನ್ನ ನಾವು ಆಚರಿಸಬೇಕು ಅಲ್ವಾ? ಹರೇ ಕೃಷ್ಣ. ಈಗ ನೀವು 16 ರೌಂಡ್ ಜಪ ಮಾಡಿ ಅಂತ ಬೇರೆಯವ್ರಿಗೆ ಹೇಳಬೇಕಾದ್ರೆ ನೀವು ಮಾಡ್ಬೇಕಲ್ವಾ? ನೀವು ಇನ್ನೊಬ್ಬರಿಗೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಿ ಮತ್ತೆ ಕಾಫಿ ಟೀ ಸೇವನೆ ಮಾಡಬಾರ್ದು, ನೀವು ಅದನ್ನ ಆಚರಿಸಬೇಕು ಅಲ್ವಾ? ಹೌದು ಮಾತಾಜಿ ಅಲ್ವಾ? ಸ್ವಂತ ಆಚರಣೆ. ಈಗ ಏನಾಗುತ್ತೆ, ಕೆಲವರು ಶಿಕ್ಷಕರ ಸ್ಥಾನದಲ್ಲಿ ಇರ್ತಾರೆ, ಕೆಲವರು ತಂದೆ ತಾಯಿಗಳ ಸ್ಥಾನದಲ್ಲಿ ಇರ್ತಾರೆ, ಕೆಲವರು ಸಮಾಜದ ನಾಯಕರ ಸ್ಥಾನದಲ್ಲಿ ಇರ್ತಾರೆ. ಅವ್ರದ್ದೆಲ್ಲ ಪೊಸಿಷನ್ ಏನು ಅಂತಂದ್ರೆ
ಅವರು ಜನರಿಗೆ ಏನು ಯಾವ ತರ ಪೊಸಿಷನ್ ಇರ್ತಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕುವ ಸ್ಥಾನದಲ್ಲಿ ಇರ್ತಾರೆ ಅಲ್ವಾ. ಈಗ ನೋಡಿ, ಒಬ್ಬ ಟೀಚರು ಧೂಮಪಾನ ಮಾಡೋದು ಮಾಡಬಾರ್ದು ಅಂತ ಹೇಳಿದ್ರೆ ಅವನೇ ಮಾಡ್ತಾ ಇದ್ರೆ ಸ್ಟೂಡೆಂಟ್ ಕೇಳ್ತಾರ? ಇಲ್ಲ ಮಾತಾಜಿ. ಮನೇಲಿ ತಂದೆನೇ ಒಂದು ಮದ್ಯಪಾನ ಮಾಡಿ ಮಕ್ಕಳಿಗೆ ನೀವು ಮದ್ಯಪಾನ ಮಾಡಬಾರ್ದು ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ. ಹಾಗಾಗಿ ಆಚಾರ ಪ್ರಚಾರ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಯಾರಿಗೆ ಅಂತಂದ್ರೆ ಅಂದ್ರೆ ತಂದೆ ತಾಯಿಗಾಗ್ಲಿ ಅಥವಾ ಒಂದು ನಾಯಕರಿಗೆ, ಸಮಾಜದ ನಾಯಕರಿಗಾಗ್ಲಿ ಅಥವಾ ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರಿಗಾಗ್ಲಿ ಅವರಿಗೊಂದು ಎಂತ ಇರುತ್ತೆ, ದೊಡ್ಡ ಹೊಣೆ ಇರುತ್ತೆ. ಏನ್ ಹೊಣೆ? ಅವರನ್ನು ನೋಡಿ ಬೇರೆಯವರು ಅವರ ಆಶ್ರಯದಲ್ಲಿ ಇರ್ತಕ್ಕಂಥವ್ರು ಅವರನ್ನು ನೋಡಿ ಅವರನ್ನು ಅನುಕರಣೆ ಮಾಡಿಬಿಡ್ತಾರೆ ಅಲ್ವಾ. ಹೌದು ಮಾತಾಜಿ. ಅದಕ್ಕಾಗಿ ಅವರು ನಾಯಕರು ಅವ್ರು ಏನಾಗಿರ್ಬೇಕು, ಯಾವ ತರ ಇರ್ಬೇಕು, ಇನ್ನೊಬ್ಬರಿಗೆ ಆದರ್ಶಯುತರಾಗಿ ಇರಬೇಕು ಅಲ್ವಾ. ಹೌದು ಮಾತಾಜಿ. ಹಾಗಾಗಿ ಇಲ್ಲಿ ಭಕ್ತನಾದವನು ಯಾಕೆ ಕೆಲಸ ಮಾಡ್ಬೇಕು ಅಂದ್ರೆ, ಭಕ್ತನಾದವನು ಅವನಿಗೆ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಭಗವಂತನ ಸೇವೆ ಮಾಡ್ತಾ ಇದ್ದಾನೆ. ಸೊ ಅಲ್ವಾ. ಅದಕ್ಕೆ ಇಲ್ಲಿ ಅರ್ಜುನ ಇಲ್ಲಿ ಏನಕ್ಕೆ ಯುದ್ಧ ಮಾಡ್ಬೇಕು ಅಂತಂದ್ರೆ, ಅರ್ಜುನ ಯಾಕೆ ಯುದ್ಧ ಮಾಡ್ಬೇಕು? ತನ್ನ ಕರ್ತವ್ಯ ಯುದ್ಧ ಮಾಡ್ಬೇಕು. ಅರ್ಜುನ ಯಾಕೆ ಯುದ್ಧ ಮಾಡ್ಬೇಕು? ಅವನು ಭಗವಂತ ಆದೇಶ ಕೊಟ್ಟಿದ್ದಾನಂತೆ ಅವನು ಯುದ್ಧ ಮಾಡ್ಬೇಕು ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಅಲ್ವಾ. ಅವನು ಯಾವ ರೀತಿಯಿಂದ ನೋಡಿದ್ರು ಯುದ್ಧ ಮಾಡ್ಬೇಕು. ಅವನು ಕರ್ಮಕಾಂಡದಿಂದ ನೋಡಿದ್ರು ಕೂಡ ಅವನು ಯುದ್ಧ ಮಾಡ್ಬೇಕು. ಯಾಕಂದ್ರೆ ಅವನಿಗೆ ಹೇಳಿದ್ದಾನೆ, ಸತ್ತರೆ ಸ್ವರ್ಗ, ಬದುಕಿದ್ರೆ ಅವನಿಗೆ ಇದು ಭೂಮಂಡಲವನ್ನು ಆಡ್ತಾನೆ ಹೇಳ್ತಾನೆ. ಆಮೇಲೆ ನಿನ್ನ ಕರ್ತವ್ಯ, ನೀನು ಯೋಧ, ನೀನು ಕ್ಷತ್ರಿಯ, ನಿನ್ನ ಕರ್ತವ್ಯ ನೀನು ಮಾಡಬೇಕು. ನೀನು ಭಕ್ತ ಅಂತ ತಿಳ್ಕೊಂಡ್ರೆ ಭಕ್ತನಿಗೆ ಭಗವಂತನ ಆದೇಶ ಇದೆ ಇಲ್ಲಿ ಅಲ್ವಾ. ಹೌದು. ಆಮೇಲೆ ಇನ್ನೊಬ್ಬರಿಗೆ ಉದಾಹರಣೆ ಕೊಡ್ಲಿಕ್ಕಾದ್ರೂ ಮಾಡಬೇಕು. ಯಾಕೆಂದ್ರೆ ಅವನು ಅವನು ಕ್ಷತ್ರಿಯ, ಅವನು ಒಂದು ರಾಜರ ಒಂದು ನಾಯಕರ ಸ್ಥಾನದಲ್ಲಿ ಇದ್ದಾನೆ ಅರ್ಜುನ ಅಲ್ವಾ. ಅವನೇನು ಸಾಧಾರಣನ? ಹರೇ ಕೃಷ್ಣ. ಉತ್ತಮ ಯೋಧ ಅಲ್ವಾ. ಅವನು ಬೇರೆ ಯೋಧರಿಗೆ ಅವನು ಮಾರ್ಗದರ್ಶಿ ಆಗಿರಬೇಕು ಅಲ್ವಾ. ಬೇರೆ ಯೋಧರಿಗೆ ಅವನು ಸ್ಫೂರ್ತಿ ಆಗಬೇಕು. ಹೌದು ಅಲ್ವಾ. ಹೌದು. ದ್ರೋಣಾಚಾರ್ಯರ ಬಹಳ ಶ್ರೇಷ್ಠ ಶಿಷ್ಯ ಆಗಿದ್ದ ಅವನು. ಶಿಷ್ಯ ಆಗಿದ್ದ. ಈಗ ಅವನೇ ಯುದ್ಧ ಬಿಟ್ಟು ಓಡಿ ಹೋದರೆ ಬೇರೆ ಜನ ಏನ್ ತಿಳ್ಕೊತಾರೆ? ಅವರು ಯುದ್ಧ ಮಾಡ್ತಾರ ಬೇರೆ ಯೋಧರು? ಇಲ್ಲ. ಅರ್ಜುನ ಓಡೋದ ಅಂತ ನಾವು ಹಾಗೆ ಮಾಡ್ಬೇಕು ಅಂತ ಒಂದೇ ಅನುಸರಣೆ ಮಾಡ್ತಾರೆ. ಹಾಗಾಗಿ ಇನ್ನೊಬ್ಬರಿಗೆ ಉದಾಹರಣೆ ಕೊಡ್ಲಿಕ್ಕಾದ್ರೂ ಕರ್ಮವನ್ನ ಮಾಡ್ತಾನೆ ಭಕ್ತನಾದವನು. ಸೊ ಹಾಗಾಗಿ ಈಗ ಶ್ರೀಕೃಷ್ಣ ಸಂದೀಪನಿ ಗುರುವನ್ನಾಗಿ ಮಾಡ್ಕೊಂಡ್ರು ಭಗವಂತನಿಗೆ ಗುರುವಿನ ಅವಶ್ಯಕತೆ ಇದೆಯಾ? ಇಲ್ಲ. ಅಲ್ಲ, ಎಲ್ಲ ಜ್ಞಾನವು ಭಗವಂತನಿಂದನೇ ಬರ್ತದೆ ಅಲ್ವಾ. ಮತ್ತ ಎಲ್ಲ ಜ್ಞಾನವು ಅವನು ಭಗವಂತನಿಂದನೇ ಬರ್ತದೆ. ಬ್ರಹ್ಮನಿಗೆ ಅವನು ವೇದ ಜ್ಞಾನವನ್ನು ತಿಳಿಸಿದ್ದಾನೆ. ಹಾಗಿದ್ದಾಗ ಸಾಂದೀಪನಿ ಮುನಿಯಿಂದ ಜ್ಞಾನ ಪಡೆಯುವ ಅವಶ್ಯಕತೆ ಇಲ್ಲ. ಹಾಗಿದ್ರೂ ಕೂಡ ಅವನು ಸಾಂದೀಪನಿ ಮುನಿಯನ್ನು ಗುರುವನ್ನಾಗಿ ಸ್ವೀಕಾರ ಮಾಡ್ತಾನೆ. ಯಾಕಾಗಿ? ಎಲ್ಲ ಜಗತ್ತಿಗೆ ಗುರುವಿನ ಪ್ರಾಮುಖ್ಯತೆಯನ್ನು ತಿಳಿಸ್ಲಿಕ್ಕೆ ಮಾತಾಜಿ. ಎಲ್ಲರಿಗೂ ಕೂಡ ಕೃಷ್ಣ ಗುರುಗಳನ್ನು ತೆಗೆದುಕೊಳ್ಳ ಅಂದ್ಮೇಲೆ ನನಗೆ ಯಾಕೆ ಗುರುಗಳು ಬೇಕು ಅಂತ ಜನ ಕೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಇದೆ ಅಂತ ಅವನು ಏನ್ ಮಾಡಿ ತೋರಿಸಿದ ಭಗವಂತ? ತಾನೇ ಸ್ವತಃ ಗುರುವನ್ನ ಆರಿಸಿ ತೋರಿಸಿದ ಅಲ್ವಾ. ಗುರುವನ್ನ ಪಡ್ಕೊಂಡು ತೋರಿಸಿದ್ದಾನೆ ಅರ್ಜುನನಿಗೆ. ಸೊ ಅದಕ್ಕೆ ಕರ್ತವ್ಯ ಅರ್ಜುನ ಯಾಕೆ ಮಾಡಬೇಕು, ಯುದ್ಧ ಯಾಕೆ ಮಾಡಬೇಕು? ಹಾಗಾಗಿ ಜನರು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ, ಅವರಿಗೊಂದು ಆದರ್ಶ ಒಂದು ತೋರಿಸ್ತಕ್ಕಂತಹ ರೀತಿಯಲ್ಲಿ ನಾಯಕರಾದವರು ಮಾಡಬೇಕಾಗತ್ತೆ. ಅಂದ್ರೆ ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇರ್ತಾರಲ್ವಾ ಟೀಚರ್ಸು ಅಥವಾ ತಂದೆ ತಾಯಿ, ಮಕ್ಕಳಿಗೆ ಒಂದು ಆದರ್ಶ ಕೊಡ್ಲಿಕ್ಕೆ ಅವರು ಆದರ್ಶ ಜೀವನ ಮಾಡಬೇಕು ಅಲ್ವಾ. ಹೌದು ಮಾತಾಜಿ. ಈಗ ಮನೆಯಲ್ಲಿ ನೋಡಿ ತಂದೆ ತಾಯಿ ಅಂದ್ರೆ ಒಂದು ವಾತಾವರಣ, ಭಕ್ತಿ ವಾತಾವರಣ ಇಟ್ಕೊಂಡು ಮನೆಯಲ್ಲಿ ಹರಿನಾಮ ಸಂಕೀರ್ತನೆ ಮಾಡೋದು, ಪ್ರಸಾದವನ್ನ ಸೇವನೆ ಮಾಡೋದು, ಆಮೇಲೆ ಬೆಳಿಗ್ಗೆ ಮಂಗಳಾರತಿ ನೋಡೋದು, ಇದೆಲ್ಲ ಮನೆಯಲ್ಲಿ ಒಂದು ಭಗವದ್ಗೀತೆ ಭಾಗವತ ಪಾರಾಯಣ ಎಲ್ಲ ಅಥವಾ ಶ್ರವಣ ಮಾಡ್ತಾ ಇರೋದು, ಇದನ್ನೆಲ್ಲ ಮನೆಯಲ್ಲಿ ವಾತಾವರಣ ಇದ್ರೆ ಮಕ್ಕಳಿಗೂ ಅದು ಬಂದೇ ಬರುತ್ತೆ ಅಲ್ವಾ. ಹೌದು ಮಾತಾಜಿ.
ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಅರ್ಜುನ ಇಲ್ಲಿ ಯುದ್ಧವನ್ನು ಯಾಕೆ ಮಾಡಬೇಕು ಅಂತಂದರೆ ಅವನು ಒಂದು ಜನರಿಗೆ ಒಂದು ಭೂಮಿ ಸಿಕ್ಕತ್ತೆ ಅಥವಾ ಅವನಿಗೆ ಅಲ್ಲಿ ರಾಜ್ಯ ಸಿಕ್ಕತ್ತೆ ಅಂತ ಮಾಡೋದಲ್ಲ. ಅವನು ಇದು ಯುದ್ಧ ಹೇಳೋದು ಧರ್ಮ ಕಾರ್ಯ. ಸೊ ಹಾಗಾಗಿ ಕೃಷ್ಣ ಭಗವಂತನ ಇದು ಆದೇಶ ಕೊಟ್ಟಿದ್ದಾನೆ, ಗುರುವಿನ ಆದೇಶ. ಗುರು ಆಗಿದ್ದಾನೆ ಅರ್ಜುನನಿಗೆ, ಗುರು ಕೃಷ್ಣ ಅಲ್ವಾ? ಹೌದು. ಹಾ. ಸೊ ಹಾಗಾಗಿ ಅರ್ಜುನ ಅವನ ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡಬೇಕು, ಪಾಲನೆ ಮಾಡೋದು ಅವನ ಕರ್ತವ್ಯ. ಆದರೆ ಅರ್ಜುನ ಭಕ್ತ, ಅವನಿಗೆ ಧರ್ಮವನ್ನು ಮೀರುವ ಶಕ್ತಿ ಇದೆ ಅವನಿಗೆ. ಈಗ ವಿಶ್ವಾಮಿತ್ರ ಮತ್ತೆ ಇವರು ಯಾರು ಪರಶುರಾಮ ಅವರ ಧರ್ಮವನ್ನು ಮೀರಿ ಬೇರೆ ಧರ್ಮವನ್ನು ಮಾಡಿದ್ದಾರೆ ಅಲ್ವಾ? ಹೌದು. ಅದನ್ನು ಮಾಡುವ ಶಕ್ತಿ ಇದೆ. ಆದರೆ ಒಬ್ಬ ಉತ್ತಮ ನಾಯಕನಾಗಿ, ಅವನು ಒಳ್ಳೆ ಮಾರ್ಗದರ್ಶಕನಾಗಿ ಅರ್ಜುನ ಏನ್ ಮಾಡಬೇಕು? ಯುದ್ಧ ಮಾಡಬೇಕು. ಸೊ ಅರ್ಜುನನೇ ಯುದ್ಧ ಮಾಡಲಿಲ್ಲ, ಬಿಟ್ಟು ಓಡಿ ಹೋಗಿದ್ದಾನೆ ಹೇಳಿ ಅಂತ ಹೇಳ್ಕೊಂಡ್ರೆ ಬೇರೆಯವರು ಕೂಡ ಅವರು ಏನ್ ಮಾಡ್ಬಿಡ್ತಾರೆ? ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ? ಹೌದು. ಸೊ ಅದಕ್ಕಾಗಿ ಮೊದಲನೇ ಸಲ ಅರ್ಜುನಂಗೆ ಏನ್ ಹೇಳ್ತಾನೆ ಕೃಷ್ಣ? ನೀನು ಕರ್ಮಕಾಂಡದ ವಿಚಾರ ಹೇಳ್ತಾರೆ, ನೀನು ಸತ್ತರೆ ಸ್ವರ್ಗ, ನೀನು ಗೆದ್ದರೆ ಭೂಮಂಡಲವನ್ನೇ ಆಳ್ತೇನೆ. ಆಮೇಲೆ ಏನ್ ಹೇಳ್ತಾನೆ? ನೀನು ಕರ್ತವ್ಯ, ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡ್ಬೇಕು, ನಿನ್ನ ಕರ್ತವ್ಯ ಅಂತ ಹೇಳ್ತಾನೆ. ನೀನು ವರ್ಣಾಶ್ರಮ ಧರ್ಮದ ವಿಚಾರವಾಗಿ ಆ ಥರ ಹೇಳ್ತಾನೆ. ಆಮೇಲೆ ನೀನು ವರ್ಣಾಶ್ರಮ ಧರ್ಮವನ್ನು ಮೀರಿ ನಿಂತಿದ್ದೀಯಾ, ನೀನು ಭಕ್ತ. ಆದ್ರೆ ನೀನು ಭಕ್ತನಾದವರಿಗೆ ಏನು ಅಂತಂದ್ರೆ ಅವರು ಆದರ್ಶವನ್ನು, ಜನರಿಗೆ ಆದರ್ಶ ಕೊಡ್ಲಿಕ್ಕೆ ಮಾಡಬೇಕು. ಆಚರತೀತಿ ಆಚಾರವನ್ನು ಆಚರಿಸ್ಬೇಕು, ಆಚಾರ ಮಾಡಿ ಪ್ರಚಾರ ಮಾಡಬೇಕು. ಹಾಗಾಗಿ ನೀನು ಆ ಥರ ಮಾಡಬೇಕು. ಏನಂದ್ರೆ ನೀನು ಗುರು ಹೇಳಿದ್ದಾನೆ, ಕೃಷ್ಣ ಹೇಳಿದ್ದಾನೆ, ಕೇಳಬೇಕು ಅಲ್ವಾ? ಎಲ್ಲ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಅರ್ಜುನನನ್ನ ನೀನು ಯುದ್ಧ ಮಾಡೋದೇ ಶ್ರೇಷ್ಠ ಅಂತ ಹೇಳ್ತಾನೆ. ಯುದ್ಧ ಮಾಡಿದ್ರೆ ನಿನಗೆ ಪಾಪ ಬರುತ್ತೆ ಅಂತ ನೀನು ಹೇಳ್ತೀಯಾ, ಯುದ್ಧವನ್ನು ನೀನು ಪಲಾಯನ ಮಾಡ್ತೀಯಾ ಅಂತ ಹೇಳ್ತೀಯಾ, ಜನ ನಿನ್ನನ್ನು ಅವಹೇಳನ ಮಾಡ್ತಾರೆ. ಸೊ ಹಾಗಾಗಿ ನೀನು ಕರ್ಮಕಾಂಡದ ದೃಷ್ಟಿಯಿಂದ ನೋಡು, ನೀನು ವರ್ಣಾಶ್ರಮ ದೃಷ್ಟಿಯಿಂದ ನೋಡು, ನೀನು ಭಕ್ತ, ನಾನು ಭಕ್ತಿ ಮಾಡ್ತಾ ಇದ್ದೇನೆ ಈ ದೃಷ್ಟಿಯಿಂದ ನೋಡಿ, ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ನೀನು ಯುದ್ಧವನ್ನ ಮಾಡಲೇಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಮುಂದೆ ಏನ್ ಹೇಳ್ತಾನೆ ನೋಡೋಣ ಕೃಷ್ಣ. ಹರೇ ಕೃಷ್ಣ, ಇದನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ವರ್ಣಾಶ್ರಮ ಧರ್ಮವು ಸಾಮಾನ್ಯ ಸಮಾಜಕ್ಕೆ ಒಂದು ಉದಾಹರಣೆ. ನಮೇ ಪ್ರಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಸ್ತ್ವಂ ಅವಾಪ್ಯತ್ಯಂ ವರ್ತ ಏವ ಚ ಕರ್ಮಣಿ. ಪ್ರಾರ್ಥನೆ: 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ, ನನಗೆ ಯಾವುದರ ಅಭಾವವೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಹರೇ ಕೃಷ್ಣ. ಈಗ ಕೃಷ್ಣ ತನ್ನದೇ ಉದಾಹರಣೆ, ಭಗವಂತ ತನ್ನದೇ ಉದಾಹರಣೆ ಕೊಡ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಅಂದ್ರೆ ಭಗವಂತನಿಗೆ ಯಾವ ಕೆಲಸವೂ ಇಲ್ಲ. ನೋಡಿ, ಭಗವಂತ ಯಾಕೆ ಕೆಲಸ ಇಲ್ಲ ಭಗವಂತನಿಗೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಯಾಕೆ ಕೆಲಸ ಇಲ್ಲ? ಯಾಕಂದ್ರೆ ಅವನ ಕೈ ಕೆಳಗೆ ಬಹಳಷ್ಟು ದೇವತೆಗಳಿದ್ದಾರೆ. ಅವನೇ ಸೃಷ್ಟಿಕರ್ತ. ಒಬ್ಬರೇ ಹೇಳಿ ಹರೇ ಕೃಷ್ಣ. ಅವನೇ ಸೃಷ್ಟಿಕರ್ತ, ಅದಕ್ಕೆ ಏನು ಕೆಲಸ ಇರೋಲ್ಲ. ನಮಗೆ ಬೋಧಿಸುವುದಕ್ಕೋಸ್ಕರ ನಾವು ಸುಮ್ನೆ ಇದ್ಬಿಡ್ತೀವಿ ಅಂತ ಕೃಷ್ಣ ಬಂದು ಅವನ್ ಕೆಲಸ ಮಾಡ್ತಾನೆ. ಭಗವಂತ ನೋಡಿ, ನಾವು ಯಾಕೆ ಕೆಲಸ ಮಾಡ್ತೇವೆ? ಹಣ ಸಂಪಾದನೆ ಅಂತ ಅಲ್ವಾ? ಭಗವಂತನಿಗೆ ಷಡೈಶ್ವರ್ಯ ಸಂಪನ್ನ. ಈ ಜರಾಚರ ಜಗತ್ತಲ್ಲಿ ಎಲ್ಲ ಏನಿದೆ ಎಲ್ಲವೂ ಭಗವಂತನ ಹತ್ರ ಇದೆ ಅಲ್ವಾ? ಭಗವಂತನಿಗೆ ಯಾವುದನ್ನು ಮಾಡಿ ಏನು ಸಾಧನೆ ಮಾಡಬೇಕಾಗಿಲ್ಲ, ಎಲ್ಲವಕ್ಕೂ ಅವನೇ ಒಡೆಯ ಅಲ್ವಾ? ಹರೇ ಕೃಷ್ಣ. ಹಾಗಾಗಿ ಭಗವಂತನಿಗೆ ಯಾವ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತನ ಮೇಲೂ ಕೂಡ ಯಾರೂ ಇಲ್ಲ, ಅವನು ಅಸಮೌರ್ಧ್ವ, ಅವನಿಗೆ ಸಮನಾರು ಯಾರು ಇಲ್ಲ, ಭಗವಂತನ ಮೇಲೆ ಕೂಡ ಯಾರು ಇಲ್ಲ. ಅಂದ್ರೆ ಭಗವಂತನ ನೀ ಕೆಲಸ ಮಾಡು ಇಂಥದ್ದು ಅಂತ ಹೇಳೋ ಯಾರು ಬಾಸ್ ಇಲ್ಲ ಭಗವಂತನಿಗೆ. ಅವನೇ ಎಲ್ಲರಿಗಿಂತನ ಪರಮ. ಅವನು ಏನ್ ಹೇಳ್ತಾರೆ, ಎಲ್ಲರಿಗಿಂತ ಮೇಲೆ ಇರ್ತಕ್ಕಂಥವನು ಭಗವಂತ ಅಲ್ವಾ? ಅವನಿಗೆ ಸಮನಾರು ಇಲ್ಲ, ಅವನ ಮೇಲೆ ಯಾರು ಇಲ್ಲ. ಹಿಂಗ ಅವನಿಗೆ ಬಾಸ್ ಇಲ್ಲ, ಅವನೇ ಬಾಸ್. ಸೊ ಹಾಗಾಗಿ ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ನೀನು ಸಾರ್ಥಿ ಆಗುವ ಅಗತ್ಯವೂ ಇಲ್ಲ ಅಲ್ವಾ? ನನ್ನನ್ನು ಯಾರು ಕೇಳೋರೇ ಇಲ್ಲ. ಆದ್ರೆ ಆ ರೀತಿ ನಾನು ಮಾಡೋಲ್ಲ. ನಾನೇನ್ ಮಾಡ್ತೇನೆ, ನಾನು ಉದಾಹರಣೆ ಕೊಡ್ಲಿಕ್ಕೋಸ್ಕರವಾಗಿ ನಾನು ಅಂದ್ರೆ ಉದಾಹರಣೆ ಕೊಡೋದಂದ್ರೆ ಜನರಿಗೆ ಆದರ್ಶ. ಈಗ ಭಗವಂತ ಇಲ್ಲಿ ಬಂದಿರೋದು
ಎಲ್ಲ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಬಂದಿದ್ದಾನೆ ಅಲ್ವಾ? ಹರೇ ಕೃಷ್ಣ. ಹೌದು ಹೌದು. ಮಾತಾಜಿ. ಅಲ್ವಾ? ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಸೊ ಹಾಗಾಗಿ ಅವನಿಗೆ, ಭಗವಂತನಿಗೆ ಯಾರು ಕೆಲಸ ವಿಧಿಸೋರು ಇಲ್ಲ, ಕೆಲಸವನ್ನ ಮಾಡು ಅಂತ ಹೇಳೋರಿಲ್ಲ. ಯಾಕೆಂದ್ರೆ ಭಗವಂತ ಅವನು ಸರ್ವಕಾರಣ ಕಾರಣ ಅಲ್ವಾ? ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಸೊ ಹಾಗಾಗಿ ಅವನಿಗೆ ಯಾರು ಕೆಲಸ ಹೇಳ್ತಾರೆ? ಅವನು ಭಗವಂತನ ಒಂದು ಇದರಿಂದ ಸೂರ್ಯ ಕೂಡ ಇದ್ ಮಾಡ್ತಾನೆ, ತನ್ನ ಇದರಲ್ಲಿ ಇರ್ತಾರೆ, ಕಕ್ಷೆಯಲ್ಲಿ ಇರ್ತಾನೆ. ಯಚ್ಚಕ್ಷುರೇಶು ಸವಿತಾ ಸಕಲಾಗ್ರಹಾಣ ರಾಜ ಸಮಸ್ತ ಸುರಮೂರ್ತಿ ಅಶೇಷ ತೇಜ ಯಸ್ಯಾಜ್ಞೆಯ ಭ್ರಮತಿ ಸಂವೃತ ಕಾಲಚಕ್ರ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಯಾರ ಆಜ್ಞೆಯಿಂದ ಈ ಕಾಲಚಕ್ರ ನಡೀತಾ ಇದೆ, ಆ ಭಗವಂತನ ಆಜ್ಞೆಯಿಂದ ಸೂರ್ಯ ಚಂದ್ರರು ಏನ್ ಮಾಡ್ತಾ ಇದ್ದಾರೆ? ತಮ್ಮ ಕಕ್ಷೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಭಗವಂತ ಅವನು ಸೃಷ್ಟಿಕರ್ತ. ಬ್ರಹ್ಮನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಅವನಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಸೊ ಅಂತ ಭಗವಂತನಿಗೆ ಕೆಲಸ ಮಾಡೋದು ಯಾರು ಹೇಳ್ತಾರೆ? ಇಲ್ಲ, ಅವನಿಗೆ ಕೆಲಸ ಇಲ್ಲ. ಅಂತ ಶ್ರೇಷ್ಠ ಸ್ಥಾನದಲ್ಲಿ ಭಗವಂತ ಇದ್ದಾನೆ. ಆದ್ರೂ ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ? ತನ್ನ ಭಕ್ತನ ಸಾರಥ್ಯ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಈ ಭಕ್ತನ ಸಾರಥ್ಯ ಅಂದ್ರೆ ತುಂಬಾ ಇದ್ರ ಕೆಲಸ, ಕೆಳಗಿನ ಕೆಲಸ ಅವ ಮಾಡ್ತಾ ಇದ್ದಾನೆ ಅಲ್ವಾ? ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ? ಜನರಿಗೆ ಉದಾಹರಣೆ ಕೊಡ್ಲಿಕ್ಕಾಗಿ ಮಾಡ್ತಾ ಇದ್ದಾನೆ. ಸೊ 3 ಲೋಕಗಳಲ್ಲಿಯೂ ಅವನನ್ನ ಯಾರು, ಭಗವಂತನಿಗೆ ಯಾವುದೂ ನಿಯಮಿತವಾದ ಕಾರ್ಯ ಇಲ್ಲ. ಆದರೆ ಅವನು ಮಾಡದೆ ಹೋದ್ರೆ ಯಾರು ಕೇಳೋರು ಇಲ್ಲ, ಅವನಿಗೆ ಯಾವ ಅಭಾವವೂ ಇಲ್ಲ ಅಲ್ವಾ? ಆದರೂ ಕೂಡ ಅವನಿಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಹೇಳ್ತಾನೆ, ಅರ್ಜುನ, ನೀನು ಈ ಯುದ್ಧದಲ್ಲಿ ಯಾವ ಲಾಭ ಆಗತ್ತೆ, ಯಾವ ನಷ್ಟ ಆಗತ್ತೆ ಅದನ್ನ ನೀನು ಯೋಚನೆ ಮಾಡಿದಿ. ನನಗೇನು ಲಾಭ ಆಗುತ್ತೋ ನಷ್ಟ ಆಗುತ್ತೋ, ಯಾರಿಗೇನ ಈ ತರ ಯೋಚನೆ ಮಾಡುವ ಅಗತ್ಯ ಇಲ್ಲ ನೀನು, ಆಯ್ತಾ? ಸೊ ಅದರಿಂದ ನೀನು ವರ್ಣಾಶ್ರಮ ಪ್ರಕಾರ ನೀನು ಆ ಕೆಲಸ ಮಾಡೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ವರ್ಣಾಶ್ರಮ ಪ್ರಕಾರ ಅವನು ಯೋಧನ ಕರ್ತವ್ಯ ಯುದ್ಧ ಮಾಡೋದು. ಸೊ ಅದನ್ನ ನೀನು ಮಾಡಲೇಬೇಕು ಅಂತ ಹೇಳ್ತಾನೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮವು ಸಾಮಾನ್ಯ ಸಮಾಜಕ್ಕೆ ಒಂದು ಉದಾಹರಣೆ. ಇಂಥ ನಿಯಮಗಳು ಮತ್ತು ನಿಬಂಧನೆಗಳು ಬದ್ಧ ಆತ್ಮಗಳಿಗೆ ಮಾತ್ರ, ಅದು ಭಗವಾನ್ ಕೃಷ್ಣನಿಗಲ್ಲ. ಆದರೆ ಅವನು ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸಿ ಅದನ್ನು ನೆಲೆಗೊಳಿಸಿದ ನಿಯಮಗಳನ್ನು ಅನುಸರಿಸುತ್ತಾನೆ. ಇಲ್ಲವಾದರೆ ಜನಸಾಮಾನ್ಯರು ಅವನ ಹೆಜ್ಜೆಯನ್ನು ಅನುಸರಿಸುತ್ತಾರೆ, ಏಕೆಂದರೆ ಅವನು ಕಾಣಿಸ್ತಾ ಇಲ್ಲ. ಅಷ್ಟೇ ಇರೋದು ಮಾತಾಜಿ. ಅದು ಅಂದ್ರೆ ಸ್ಲೈಡ್, ಪ್ರೆಸೆಂಟೇಶನ್ ಸ್ಲೈಡ್ ಅಲ್ಲಿ ಈ ತರ ಬಂದ್ಬಿಡುತ್ತೆ. ಚಿಕ್ಕದಾಗಿ ಮಾಡ್ಲಾ? ಹರೇ ಕೃಷ್ಣ. ನಿಮಗೆ ಈಗ ಕಾಣುತ್ತಾ? ಬರ್ತಾ ಇಲ್ಲ. ಇಲ್ಲ ಮಾತಾಜಿ. ಇಷ್ಟೇ ಅಲ್ವಾ ಮಾತಾಜಿ? ಅಷ್ಟೇ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಜನರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಅವನು ಅನುಸರಿಸ್ತಾನೆ, ಕರ್ತವ್ಯ ಮಾಡ್ತಾನೆ ತಾನು ಅಂತ ಹೇಳ್ತಾನೆ. ಈ ಎಲ್ಲ ನೀತಿ ನಿಯಮಗಳು ಇರೋದು ಯಾರಿಗೆ? ಇರೋದು ನಮ್ಮಂತ ಬದ್ಧ ಆತ್ಮರಿಗೆ ಅಲ್ವಾ? ಎಲ್ಲ ನಿಯಮಗಳಿರೋದು ಭಗವಂತನಿಗಲ್ಲ ಅಲ್ವಾ? ಹೌದು. ಸೊ ಹಾಗಾಗಿ ಭಗವಂತ ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸ್ತಾನೆ ಮತ್ತು ಅದನ್ನ ನೆಲೆಗೊಳಿಸಿ ಆ ನಿಯಮಗಳನ್ನು ಕೂಡ ಅವನು ಅನುಸರಿಸ್ತಾನೆ. ಜನಸಾಮಾನ್ಯರು ಅವನ ಹೆಜ್ಜೆಯನ್ನು ಅನುಸರಿಸ್ಬೇಕು. ನೋಡಿ, ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ನಮಗೆ ಏನು ಶಾಸ್ತ್ರ ಹೇಳ್ತದೆ, ನಮಗೇನು ಭಗವಂತ ಹೇಳಿದ್ದಾರೆ, ನಮಗೇನು ಗುರುಗಳು ಆಚಾರ್ಯರು ಹೇಳಿದ್ದಾರೆ, ಅದನ್ನ ನಾವು ನಡ್ಕೊಂಡು ಬರ್ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದನ್ನೇ ಹೇಳ್ತಾರೆ ಅಲ್ವಾ? ಮಹಾಜನ ಏನ ಗತಾ ಸಪಂತಾಹ, ಅದನ್ನೇ ಭಾಗವತದಲ್ಲೂ ಹೇಳ್ತಾರೆ. ಭಗವದ್ಗೀತೆಯೂ ಅದನ್ನೇ ಹೇಳ್ತದೆ. ಭಗವಂತ ಏನು ನಮಗೆ ಧರ್ಮ ಸಂಸ್ಥಾಪನೆ ಮಾಡಿದ್ದಾನೆ, ತತ್ವಗಳನ್ನು ಹೇಳಿದ್ದಾನೆ, ಧಾರ್ಮಿಕ ತತ್ವಗಳನ್ನು ಹೇಳಿದ್ದಾನೆ, ಭಗವದ್ಗೀತೆಯಲ್ಲಿ ಏನು ಉಪದೇಶ ಮಾಡಿದ್ದಾರೆ ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ವರ್ಣಾಶ್ರಮ ಧರ್ಮವು ಸಾಮಾನ್ಯ ಸಮಾಜಕ್ಕೆ ಒಂದು ಉದಾಹರಣೆ. ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ. ನನ್ನ ನಿಯಮಿತ ಕರ್ತವ್ಯಗಳನ್ನು ನಿರ್ವಹಿಸದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುತ್ತವೆ, ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಹರೇ ಕೃಷ್ಣ. ಹರೇ ಇಲ್ಲಿ ಏನ್ ಕೃಷ್ಣ ಹೇಳ್ತಾ ಮಾತಾಜಿ. ಇದ್ದಾನೆ ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ವೇಳೆ ತನ್ನ ಕರ್ತವ್ಯವನ್ನು ಮಾಡದೆ ಹೋದ್ರೆ ಏನಾಗುತ್ತೆ, ಭಗವಂತ ಹೇಳ್ತಾ ಇದ್ದಾನೆ ನಾನೇ ವರ್ಣ ಸಂಕರಕ್ಕೆ ಕಾರಣ ಆಗ್ಬಿಡ್ತೇನೆ ಅಂತಂದ್ರೆ ಭಗವಂತ ಧರ್ಮ ಸಂಸ್ಥಾಪನೆ ಮಾಡ್ತಾನೆ ಅಲ್ವಾ. ಈಗ ಅವನು ಜನರು ಅವನ ಧರ್ಮ ಸಂಸ್ಥಾಪನೆ ಮಾಡ್ಲಿಲ್ಲ, ಏನಾಗುತ್ತೆ, ಜನರು ವರ್ಣಾಶ್ರಮ ಧರ್ಮ ಪಾಲನೆ ಮಾಡೋದಿಲ್ಲ, ಜನರು ಭ್ರಷ್ಟರಾಗಿ ಹೋಗ್ತಾರೆ ಅಲ್ವಾ. ಹೌದು ಮಾತಾಜಿ. ಆ ಕಾರಣಕ್ಕಾಗಿ ಭಗವಂತ ತನ್ನ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಅರ್ಜುನ ಏನ್ ಹೇಳ್ತಾನೆ, ಯುದ್ಧ ಮಾಡಿದರೆ ವರ್ಣಸಂಕರ ಆಗ್ತದೆ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ನೋಡಿ, ಭಗವಂತ ನೀನು ಯುದ್ಧ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಅದು ನಿನ್ನ ಕರ್ತವ್ಯ, ನಿನ್ನ ಕರ್ತವ್ಯ. ನೀನು ಯುದ್ಧ ಮಾಡದೆ ಹೋದ್ರೆ ವರ್ಣಸಂಕರ ಆಗತ್ತೆ ಅಲ್ವಾ. ಇಲ್ಲಿ ಕುರುಕ್ಷೇತ್ರ ಯುದ್ಧ ಹೇಳೋದು ಅದು ಧರ್ಮ ಯುದ್ಧ. ಅಲ್ಲಿ ಏನಾಗಿದೆ, ಅಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಈ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅರ್ಜುನ ಯುದ್ಧ ಮಾಡದೆ ಹೋದ್ರೆ ಏನಾಗುತ್ತೆ, ವರ್ಣಸಂಕರ ಆಗತ್ತೆ. ಇದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಅರ್ಜುನ ಯುದ್ಧ ಮಾಡದೇ ಇದ್ರೆ ವರ್ಣಸಂಕರ ಹೆಂಗೆ ಏರ್ಪಡುತ್ತೆ ಮಾತಾಜಿ? ಅಂದ್ರೆ ವರ್ಣಸಂಕರ ಹೇಗೆ ಏರ್ಪಡ್ತಾ ಅಂತಂದ್ರೆ, ಇದು ಧರ್ಮಯುದ್ಧ ಅಲ್ವಾ. ಈ ಧರ್ಮಯುದ್ಧದಲ್ಲಿ ಏನಾಗುತ್ತೆ, ಆ ದುರ್ಯೋಧನ ಇದ್ದಾನಲ್ವಾ, ಅವನಿಗ ಕುರುಕ್ಷೇತ್ರವನ್ನು ಯಾರು ಆಡಳಿತ ಮಾಡ್ತಾ ಇದ್ದಾರೆ, ಆಡಳಿತ ಯಾರು ಮಾಡ್ತಾ ಇದ್ದಾರೆ, ಧೃತರಾಷ್ಟ್ರ ಮಾಡ್ತಾ ಇದ್ದಾನಲ್ವಾ. ಅವನು ಯೂಶುವಲಿ ಈ ದುರ್ಯೋಧನನೇ ನಡೆಸ್ತಾ ಇದ್ದಾನೆ ಅಂತ. ಸೊ ಈ ದುರ್ಯೋಧನ ನೋಡು, ದ್ರೌಪದಿಯನ್ನು ಶೀಲಭಂಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಲ್ವಾ. ಹೌದು. ಅವಳನ್ನ ಅಪಮಾನ ಮಾಡ್ಲಿಕ್ಕೆ ತುಂಬಿದ ಸಭೆಯಲ್ಲಿ ಅದು ಧರ್ಮವಾ? ಅಧರ್ಮ. ಅವರನ್ನ ಹಾಗೆ ಬಿಟ್ರೆ, ಅದಕ್ಕಾಗಿ ಭಗವಂತ ಯುದ್ಧ ಮಾಡ್ತಾ ಇದ್ದಾನೆ ಆ ಧರ್ಮ ಸಂಸ್ಥಾಪನೆಗೆ. ಅವನೀಗ ಈ ಧರ್ಮ ಸಂಸ್ಥಾಪನೆ ಮಾಡಿ ಯುಧಿಷ್ಠಿರನ ಮಹಾರಾಜನನ್ನ ಅಲ್ಲಿ ಅವನು ರಾಜನನ್ನಾಗಿ ಮಾಡ್ತಾನೆ. ಇಲ್ಲದಿದ್ರೆ ಇಲ್ಲಿ ಈಗ ಇವರು ಬಂದ್ರೆ ಯಾರು ಹೇಳಿ, ಕೌರವರು, ದುರ್ಯೋಧನ ಬಂದ್ರೆ ಅಲ್ಲಿ ಏನಾದ್ರೂ ಇದಾಗತ್ತಾ, ಎಲ್ಲಾರ ಹೆಣ್ಣು ಮಕ್ಕಳ ಅಥವಾ ಎಲ್ಲರ ಅದು ಸಂರಕ್ಷಣೆ ಆಗತ್ತಾ? ಇಲ್ಲ ಮಾತಾಜಿ. ಇಲ್ಲ. ಅದಕ್ಕೆ ವರ್ಣಸಂಕರ. ಈಗ ಅರ್ಥ ಆಯ್ತಾ ಮಾತಾಜಿ? ಆಮೇಲೆ ಇನ್ನೊಂದು ಹೇಳ್ಬಹುದಂದ್ರೆ ಮಾತಾಜಿ, ಭಗವಂತನೇ ಹೇಳ್ತಾನಲ್ಲ, ಆಲ್ರೆಡಿ ನಾನು ಇವ್ರನ್ನೆಲ್ಲ ಸಾಯಿಸ್ಬಿಟ್ಟಿದೀನಿ, ನೀನ್ ನಿಮಿತ್ತ ಆಗು ಅಂತ ಹೇಳ್ತಾನೆ. ನಿಮಿತ್ತ ಅದು ಅವನು ಆಲ್ರೆಡಿ ಭಗವಂತ ಅದನ್ನ ಮಾಡ್ಲಿಕ್ಕಾಗಿ ಬಂದಿದ್ದಾನೆ. ಈಗ ಏನು ಅಂತಂದ್ರೆ, ಇವ್ರು ಮಾತಾಜಿ ಹೇಳಿದ್ರಲ್ಲ, ಈ ಯುದ್ಧ ಆದರೆ ಯಾಕೆ ವರ್ಣಸಂಕರ ಆಗದೆ ಹೋದ್ರೆ ಯಾಕೆ ವರ್ಣಸಂಕರ ಆಗತ್ತೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅರ್ಜುನ ಏನ್ ಹೇಳ್ದ, ಯುದ್ಧ ಮಾಡಿದ್ರೆ ವರ್ಣಸಂಕರ ಆಗತ್ತೆ, ಎಲ್ಲಾ ರಾಜರುಗಳು ಸತ್ತೋಗ್ಬಿಡ್ತಾರೆ ಅಲ್ಲಿ ಯುದ್ಧದಲ್ಲಿ ಬಂದವರು. ಆಮೇಲೆ ಅವರ ಹೆಂಡತಿ ಮಕ್ಕಳಿಗೆ ಯಾರು ಇಲ್ಲ ಆಗತ್ತೆ, ಬೇಡದ ಸಂತತಿ ಆಗತ್ತೆ, ರಕ್ಷಣೆ ಇರೋದಿಲ್ಲ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ನೀ ಯುದ್ಧ ಮಾಡದಿದ್ರೆ ಇಲ್ಲಿ ವರ್ಣಸಂಕರ ಆಗತ್ತೆ. ಅರ್ಥ ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಹಾ ಮಾತಾಜಿ, ಅರ್ಥ ಆಯ್ತು ಮಾತಾಜಿ. ಇದನ್ನ ಓದಿ ಮಾತಾಜಿ. ಹರೇ ಕೃಷ್ಣ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವತರೋ ಜನಃ ಸ ಯತ್ ಪ್ರಾಮಾಣಂ ಕುರತೆ ಲೋಕಸ್ತದನು ವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ, ಮತ್ತು ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹಾಗೆ ಇನ್ನೊಂದು ಅಂದ್ರೆ, ಹಿಂದಿನ ಒಂದು ಚರ್ಚೆಯಲ್ಲಿ ನಾವು ನೋಡಿದ್ವಲ್ಲ, ಅಂದ್ರೆ ಏನಾಗತ್ತೆ ಅಂತಂದ್ರೆ, ಈಗ ಒಂದು ಯುದ್ಧ ನಡೀತದೆ ಅಂತ ನೋಡ್ಕೊಳ್ಳಿ. ಯುದ್ಧ ನಡ್ಬೇಕಾದ್ರೆ ಎಲ್ಲ ದೇಶವನ್ನ ಕಾಯುವ ಯೋಧರು ಯುದ್ಧ ಮಾಡೋದಿಲ್ಲ ಅಂದ್ರೆ ಏನಾಗತ್ತೆ ದೇಶದ ಗತಿ? ಶತ್ರುಗಳು ಬಂದು ಆಕ್ರಮಣ ಮಾಡ್ಬಿಡ್ತಾರೆ. ಶತ್ರುಗಳು ಆಮೇಲೆ ಏನಾಗುತ್ತಾರೆ, ನಮ್ ದೇಶ ವಶಪಡಿಸ್ಕೊಳ್ತಾರೆ, ಅವ್ರ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ ಆಗ.
ಅವ್ರ ಆಳ್ವಿಕೆ ಏನಾದ್ರು ದುರಾಚಾರನೂ ಆಗ್ಬೋದಲ್ವಾ? ಹಾ ಹೌದು ಮಾತಾಜಿ, ಮಾತಾಜಿ. ಹಾ ನಮ್ದೇ ಆಳ್ವಿಕೆ ಬೇರೆ ಇರುತ್ತೆ. ಹಾ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅವನು ಯುದ್ಧ ಮಾಡದೆ ಹೋದ್ರೇನೆ ವರ್ಣಸಂಕರ ಆಗತ್ತೆ. ಸೊ ಇಲ್ಲಿ ಇನ್ನೊಂದು ವಿಚಾರ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಶ್ರೇಷ್ಠನಾದವನು ಯಾವ ರೀತಿ ನಡ್ಕೊಳ್ತಾರೆ ಅದನ್ನ ಮೇಲ್ಪಂಕ್ತಿ. ಸೊ ಮೇಲ್ಪಂಕ್ತಿ ಆದವನು ತನ್ನ ಕಾರ್ಯಗಳಿಂದ ಆತನು ಮೇಲ್ಪಂಕ್ತಿ ಮಾಡಿ ತೋರಿಸ್ಬೇಕು. ಅಂದ್ರೆ ಜನನಾಯಕರಾದವರು ಅವರು ತಮ್ಮ ಒಂದು ಶ್ರೇಷ್ಠ ರೀತಿಯ ಜೀವನ ನಡತೆಯಿಂದ ಬೇರೆಯವರಿಗೆ ಮಾದರಿ ಆಗ್ಬೇಕು. ಅದಕ್ಕೆ ತಂದೆ ತಾಯಿ ಇದ್ದಾಗೆ ಮಕ್ಕಳು ಬೆಳಿತಾರೆ ಅಲ್ವಾ? ಶಾಲೆಯಲ್ಲಿ ಟೀಚರ್ಸ್ ಹೇಗೆ ಒಂದು ನಡ್ಕೊಳ್ತಾರೆ ಅದೇ ತರ ಮಕ್ಕಳು ಕೂಡ ಅದನ್ನ ಆಚರಿಸ್ತಾರೆ ಅಲ್ವಾ? ಮಾದರಿಯನ್ನ. ಸಮಾಜದಲ್ಲಿ ಜನನಾಯಕರು ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ ಅವರು ಯಾವ ರೀತಿ ನಡ್ಕೋತಾರೆ ಹೇಳೋದನ್ನ ಜನರು ಕೂಡ ಅದನ್ನ ಅನುಸರಿಸ್ತಾರೆ. ಸೊ ಹಾಗಾಗಿ ನಾವು ಯಾವ ನಾಯಕರ ಸ್ಥಾನದಲ್ಲಿದ್ದವರು ತುಂಬಾ ಎಚ್ಚರಿಕೆ ವಹಿಸಿ ಅವರು ಏನ್ ಮಾಡ್ಬೇಕು, ಒಳ್ಳೆ ರೀತಿಯಿಂದ ನಡ್ಕೋಬೇಕಾಗತ್ತೆ ಅಲ್ವಾ? ಹೌದು ಮಾತಾಜಿ. ಆಚರತೀತಿ ಆಚಾರ್ಯ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಮಾದರಿ ರೀತಿಯಲ್ಲಿ ನಾವು ಜೀವನ ಇನ್ನೊಬ್ಬರು ನಮ್ಮನ್ನು ಅನುಸರಿಸುವ ರೀತಿಯಲ್ಲಿ ನಾವು ಜೀವನವನ್ನ ಮಾಡ್ಕೊಂಡು ಬರ್ಬೇಕು ಅಂತ. ಇದಕ್ಕೊಂದು ನಿಮಗೊಂದು ಇದಿದೆ. ಸಮಯ ಹೆಚ್ಚಿಂದ ಹರೇ ಕೃಷ್ಣ. ಇತರರು ನಿಮ್ಮ ಮಾದರಿಯನ್ನು ಅನುಸರಿಸಿದ ಇತ್ತೀಚಿನ ಘಟನೆಯನ್ನು ತಂಡದೊಂದಿಗೆ ಚರ್ಚಿಸಿ. ನಿಮ್ಮ ಮಾದರಿಯನ್ನು ಅನುಸರಿಸಿದವರಿಗೆ ಫಲಿತಾಂಶವೇನು? ಈಗ ನಿಮ್ಮ ಜೀವನದ ಮಾದರಿಯನ್ನ ಇತ್ತೀಚಿನ ಘಟನೆ ಏನಾದ್ರೂ ಇದ್ರೆ ನೀವು ಚರ್ಚೆ ಮಾಡಬೇಕು. ಹರೇ ಕೃಷ್ಣ. ಅದನ್ನು ನೀವು ಹೇಳಬೇಕು. ನೀವು ಈಗ ಹೀಗೆ ಹೇಳ್ತೀರಾ ಅಥವಾ ನಿಮಗೆ ಮತ್ತೆ ಬ್ರೇಕ್ಔಟ್ ರೂಮ್ ಮಾಡಬೇಕಾ? ಹರೇ ಕೃಷ್ಣ. ನಿಮ್ಮ ಸ್ವಂತದ್ದು ಏನಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಏನ್ ಹೇಳಬೇಕು ಅಂತಂದ್ರೆ, ಈಗ ನೋಡಿ, ನೀವು ಈಗ ಅನೇಕ ಸಮಯದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಿ. ಅಂದ್ರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀರಿ, ನೀವು ಅಂದ್ರೆ ಮಂಗಳಾರತಿ ನೋಡ್ತೀರಿ, ನೀವು ಜಪವನ್ನು ಮಾಡ್ತೀರಿ, ಆಮೇಲೆ ನೀವು ಪ್ರಸಾದ ಸೇವನೆಯನ್ನು ಮಾಡ್ತೀರಿ, ಆಮೇಲೆ ತಿಲಕ ಹಚ್ತೀರಿ, ಮತ್ತೆ ಕಂಠಿ ಮಾಲೆ ಹಾಕೊಳ್ತೀರಿ, ಜಪ ಮಾಡ್ತೀರಿ ಅಲ್ವಾ? ದೇವಸ್ಥಾನಗಳಿಗೆ ಹೋಗಿ ಸೇವೆ ಮಾಡ್ತೀರಿ, ಬುಕ್ ಡಿಸ್ಟ್ರಿಬ್ಯೂಷನ್ಗೂ ನೀವು ಹೋಗಿರಬಹುದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಭಗವದ್ಗೀತೆ ಭಾಗವತದ ತರಗತಿಗಳನ್ನು ನೀವು ಅಟೆಂಡ್ ಮಾಡ್ತೀರಿ. ಇದನ್ನು ನೋಡ್ಕೊಂಡು ನಿಮ್ಮ ಜೀವನದ ಈ ಒಂದು ಮಾದರಿಯನ್ನು ನೋಡ್ಕೊಂಡು ಏನಾದ್ರೂ ಬೇರೆಯವರು ನಿಮ್ಮಿಂದ ಪ್ರೇರಿತರಾಗಿ ಅವ್ರೇನಾದ್ರೂ ಮಾಡಿದ್ದಾರಾ? ನೀವು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದೀರಿ, ನೀವು ಟೀ ಕಾಫಿ ಬಿಟ್ಟಿದ್ದೀರಿ, ನೀವು ಭಕ್ತಿ ಜೀವನಕ್ಕೆ ಬಂದಿದ್ದೀರಿ. ನಿಮ್ಮನ್ನು ನೋಡಿ ಮತ್ತೆ ಯಾರಾದ್ರೂ ನಿಮ್ಮಿಂದ ಪ್ರೇರಿತರಾಗಿದ್ದಾರಾ? ಯಾಕೆಂದ್ರೆ ಆದರ್ಶ ಶಿಕ್ಷಕ ಆಚಾರ್ಯ ಈ ವಿಚಾರದಲ್ಲಿ ಹೇಳ್ಬೇಕು ನೀವು. ಹರೇ ಕೃಷ್ಣ ಮಾತಾಜಿ. ಹೇಳ್ಬೋದಾ? ಒಬ್ಬೊಬ್ಬರಾಗಿ ಹೇಳಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ ಹೇಳುವವರು ಎಲ್ಲರಿಗೂ ಅವಕಾಶ ಉಂಟು. ಹರೇ ಕೃಷ್ಣ ಹೇಳಿ. ದಯಾನ್ವಿತ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾನು ಮತ್ತೆ ನಮ್ಮ ಅಮ್ಮ ಇಬ್ರು ಡಿವೋಟಿ. ನಾವು ಮೊದ್ಲೇ ಒಂದು ಮನೆಯಲ್ಲಿ ಬಾಡಿಗೆಗೆ ಇರ್ಬೇಕಾದ್ರೆ ಅಲ್ಲಿ ಮಕ್ಳೆಲ್ಲ ಇದ್ರು, ಒಂದಿಬ್ರು ಮಕ್ಳು ಮತ್ತೆ ಫ್ಯಾಮಿಲಿ ಎಲ್ಲ ಇದ್ರು. ಅವರು ನಮ್ಮೊಟ್ಟಿಗೆ ಅವರು ಜಪ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಅದ ನೆಕ್ಸ್ಟ್ ಆ ಮನೆಗೆ ಬಂದವರು ಕೂಡ ಭಕ್ತಿಯಲ್ಲಿ ಅಲ್ಲಿ ಮನೆಯಲ್ಲಿದ್ದ ವೈಬ್ರೇಷನ್ ಇಂದ ಅವ್ರು ಬಂದವರು ಆ ಮನೆಯಲ್ಲಿ ಅವರು ಜಪ ಎಲ್ಲ ಮಾಡಿ ಅವರು ಕೃಷ್ಣ ಕಾನ್ಶಿಯಸ್ಗೆ ಬಂದಿದ್ದಾರೆ. ಮತ್ತೆ ನನ್ನ ಅತ್ತೆ ಅಂದ್ರೆ ನಮ್ಮ ಮಾವನ ಹೆಂಡತಿ ಅವರು ನಮ್ಮ ಫ್ಯಾಮಿಲಿಯಲ್ಲಿದ್ದು ಅವರು ಈಗ ಭಕ್ತಿಯಲ್ಲೇ ಬಂದಿದ್ದಾರೆ ಅಂತ. ಅವರು ಇಸ್ಕಾನ್ ಕಂಟಿನ್ಯೂ ಮಾಡ್ತಾರೆ. ಕ್ಲಾಸಸ್ ಎಲ್ಲ ಕೇಳಿದ್ರು. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಅರ್ಚನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ನಾನು ಒಂದು 10 ವರ್ಷ ಹಿಂದೆ ಮಕ್ಕಳಿಗೆ ವೆಕೇಶನ್ ಬ್ಯಾಚ್ ಎಲ್ಲ ತಗೋತಿದ್ದೆ ಮಾತಾಜಿ. ವೆಕೇಶನ್ ಬ್ಯಾಚ್ ಅಲ್ಲಿ ಏನ್ ತಗೊಳ್ತಿದ್ರಿ? ನಾನು ಅವರಿಗೆ 15 ಚಾಪ್ಟರ್ 12 ಚಾಪ್ಟರ್ ಬೈ ಹಾರ್ಟ್ ಮಾಡಿಸೋದು, ಆಮೇಲೆ ಕೆಲವೊಂದು ಆರ್ಟ್ ಇದು ಡ್ರಾಯಿಂಗ್ ಬಿಡಿಸೋದು. ವಿಡಿಯೋಗಳನ್ನ ಆನ್ ಮಾಡ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಮೇಲೆ ಹೇಳ್ತೆ ಕರಿತೇನೆ ಕ್ಲಾಸ್. ಅದನ್ನ ಮಾಡಿಸ್ತಾ ಇದ್ದೆ ಮಾತಾಜಿ. ಆಮೇಲೆ ಈಗ ಅದೇ ಸ್ಟೂಡೆಂಟ್ ಅಲ್ಲಿ ಒಬ್ಳು ಸ್ಟೂಡೆಂಟು ನನಗೆ ಮೊನ್ನೆ ಅವಳು ಹೇಳಿದ್ಲು,
ನೀವು ಮಾತಾಜಿ ನಂಗೆ 15ನೇ ಚಾಪ್ಟರ್ ನನಗೆ ಹೇಳ್ಕೊಟ್ಟಿದ್ದು ನನಗೆ ಇನ್ನೂ ಬಯಾಟಿದೆ, ನನ್ಗೆ ಟ್ಯೂನು ಸಹ ಇದು ಬರ್ತದೆ ಅಂತ. ಅವಳು ಯಾವಾಗ ನನ್ಗೆ ಒಂದ್ಸಲ ಫುಲ್ ಟ್ಯೂನ್ ಹೇಳಿ ನೀವು ಈ ಟ್ಯೂನಲ್ಲಿ ನನ್ಗೆ ಕಲಿಸ್ಕೊಟ್ಟಿದ್ದೀರಿ, ನನ್ಗೆ ಇನ್ನೂ ಬರ್ತದೆ ಮಾತಾಜಿ ಅಂತ ಹೇಳಿದ್ಲು. ಅವಾಗ ನನ್ಗೆ ನೆನಪಾಯ್ತು, ಹೌದಲ್ಲ ನಾವು ಅವಾಗ ಮಾಡಿದ್ದು ಮಕ್ಕಳಿಗೆಲ್ಲ ಇನ್ನೂ ನೆನಪಿದೆ. ಅವಳು ಮಕ್ಕಳಿದ್ದಾಗ ನಾವು ಅವ್ರಿಗೆ ಕಲಿಸಿದ್ದು ಅವ್ರಿಗೆ ಬೇಗ ಮೆಮರಿಯಲ್ಲಿ ಇರುತ್ತೆ. ಸೊ ಅದೆಲ್ಲ ಅವ್ರು ನೆನ್ಪು ಮಾಡ್ತಾರೆ ಮಾತಾಜಿ, ಇನ್ನೂ ಸ್ಟೂಡೆಂಟ್ಸ್ ಎಲ್ಲ. ಹರೇ ಅದು ಕೃಷ್ಣ, ಧನ್ಯವಾದಗಳು ಹರೇ ಕೃಷ್ಣ. ಲಕ್ಷ್ಮೀ ದೇವರಾಜ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ನಾನು ಇದರಲ್ಲಿ ಮಾತಾಜಿ ಬಿಫೋರ್ ಭಕ್ತಿ ವಿಡಿಯೋ ಆನ್ ಮಾಡ್ಬೇಕು. ಹರೇ ಕೃಷ್ಣ. ಸಾರಿ, ಹರೇ ಕೃಷ್ಣ ಮಾತಾಜಿ. ಬಿಫೋರ್ ಭಕ್ತಿಗ್ ಬರಕ್ ಮುಂಚೆ ಅಂತಂದ್ರೆ ನಾವೇನು ಸತ್ಯನಿಷ್ಠೆಯಿಂದ ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು, ಅದನ್ನ ತುಂಬಾ ಜನ ಹೇಳಿದ್ದಾರೆ, ಮತ್ತೆ ಅದನ್ನ ಫಾಲೋ ಮಾಡಿದ್ದಾರೆ ಕೆಲವರು. ತುಂಬಾ ಜನ ನನ್ನ ಹತ್ರನೂ ಹೇಳಿದ್ದಾರೆ ಮತ್ತೆ ಫಾಲೋ ಮಾಡಿದ್ದಾರೆ. ಮತ್ತೆ ಆಫ್ಟರ್ ಭಕ್ತಿ ಅಂತಂದ್ರೆ ಬುಕ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಡೊನೇಷನ್ ಕಲೆಕ್ಷನ್ ಮಾಡೋದು. ಸೊ ಇದನ್ನೆಲ್ಲನೂ ತುಂಬಾ ಜನ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ನನ್ ಮಕ್ಳು ಬೇರೆ ಮಕ್ಳಿಗೆ ಇಲ್ಲಿ ಏನ್ ಕಲಿತಾರೆ ಇಸ್ಕಾನ್ ಅಲ್ಲಿ ಅದನ್ನ ಟೀಚ್ ಮಾಡ್ತಿದ್ರು, ನನ್ ಮಕ್ಳಿಬ್ರು ಸೇರಿ. ಸೊ ಅದನ್ನೂ ಅಷ್ಟೇ ತುಂಬಾ ಜನ ಯಾವುದೆಲ್ಲ ಟೀಚ್ ಮಾಡ್ತಾ ಇದ್ರು ಅವರು, ಯಾರಿಗೆ? ಮಾತಾಜಿ ಇಲ್ಲಿ ಬಂದು ಇಸ್ಕಾನ್ ಅಲ್ಲಿ ನಮ್ಮ ಮಕ್ಳಿಗೆ ಗೈಡ್ ಮಾಡ್ತಾರಲ್ಲ, ಕೀರ್ತನೆ ಮತ್ತೆ ಶ್ಲೋಕಗಳು ಬಯಾಟ್ ಮಾಡ್ಸೋದು, 108 ಇಂಪಾರ್ಟೆಂಟ್ ಶ್ಲೋಕಸ್, ಆಮೇಲೆ ಭಗವಂತನ ಸ್ಟೋರೀಸ್, ಅವರ ಅವತಾರಗಳು ಏನಕ್ಕಾಯ್ತು ಅಂತ ಮಕ್ಳಿಗೆಲ್ಲ ಹೇಳ್ಕೊಡ್ತಾರಲ್ವಾ. ಸೊ ಅದನ್ನ ಇವರು ನಮ್ಮನೆ ಹತ್ರ ಇರೋ ಬೇರೆ ಮಕ್ಳುಗಳಿಗೆ, ಅಂದ್ರೆ ಇವ್ರು ಆನ್ಲೈನ್ ಅಲ್ಲಿ ಕಲಿತಿದ್ರು, ಅದನ್ನೇನೆ ಇವರು ಬೇರೆ ಒಂದು 10-15 ಜನ ಮಕ್ಳುಗಳಿಗೆಲ್ಲ ಲಾಸ್ಟ್ ಅದು ಬೇಸಿಗೆ ರಜದಲ್ಲೆಲ್ಲಾನು ಗೈಡ್ ಮಾಡ್ತಿದ್ರು ಮಾತಾಜಿ, ಟೀಚ್ ಮಾಡ್ತಿದ್ರು. ಅದನ್ನೆಲ್ಲ ತುಂಬಾ ಜನ ಇಷ್ಟಪಟ್ಟು ಈಗ್ಲೂ ಇವಾಗ ನಾವು ಮನೆ ಶಿಫ್ಟ್ ಮಾಡಿದ್ರು ಸಹ ಕಳಿಸ್ಕೊಡ್ತಾರೆ ಮಕ್ಳನ್ನ. ಮತ್ತೆ ಬುಕ್ ಡಿಸ್ಟ್ರಿಬ್ಯೂಷನ್ದು ಶ್ರೀಮದ್ ಭಾಗವತಮ್ ತಗೊಂಡಿರೋದನ್ನ ಒಬ್ರು ತಗೊಂಡಿದ್ದು ಅವ್ರಿಗೆ ಒಳ್ಳೇದಾಯ್ತು, ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಮನೇಲಿ ಅಂತ ಹೇಳ್ಬಿಟ್ಟು ಒಬ್ರಿಂದ ಒಬ್ರು ಇನ್ಸ್ಪೈರ್ ಆಗ್ಬಿಟ್ಟು ಬೇರೆಯವರು ತಗೊಂಡ್ರು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಇದ್ದಾರಾ, ಉಳಿದಿದ್ದಾರಾ? ಹರೇ ಕೃಷ್ಣ, ಆಯ್ತಲ್ವಾ? ಹರೇ ಕೃಷ್ಣ. ನಾನು ಹೇಳ್ತೀನಿ ಮಾತಾಜಿ, ಹ್ಯಾಂಡ್ ರೈಸ್ ತೆಗ್ದ್ಬಿಟ್ಟಿದೀನಿ. ಓಕೆ, ಹೇಳಿ ಹೇಳಿ. ಮಾತಾಜಿ, ನಾನು ಮಾಡ್ತಾ ಇರೋ ಭಕ್ತಿನ ನೋಡ್ಬಿಟ್ಟು ನಮ್ಮನೇಲಿ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬಂದಿದ್ರಿಂದ ಇದನ್ನ ನೋಡಿ ನಮ್ಮ ಪಕ್ಕದ ಮನೆಯವರು ಸಹ ನಾನು ಭಕ್ತಿಗೆ ಬರ್ತೀನಿ ಅಂತ ಹೇಳಿ ಅವರು ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ ಮಾತಾಜಿ. ಅವರಲ್ಲೂ ಸಹ ಒಂದು ಪಾಸಿಟಿವ್ ವೈಬ್ಸ್ ಬಂದಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ಬುಕ್ ಡಿಸ್ಟ್ರಿಬ್ಯೂಷನ್ಗೆಲ್ಲನೂ ಸಹ ಎಲ್ರೂ ಸಹ ಕೈ ಜೋಡಿಸಿದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರದು ಮುಗಿತಾ? ಹರೇ ಕೃಷ್ಣ, ಹರೇ ಕೃಷ್ಣ. ಓದಿ ಇದನ್ನ. ಹರೇ ಕೃಷ್ಣ. ಆಚಾರ್ಯ ಮತ್ತು ಆದರ್ಶ ಶಿಕ್ಷಕ. ಅರಸ ಅಥವಾ ರಾಜ್ಯದ ಆಡಳಿತದ ಮುಖ್ಯಸ್ಥ, ತಂದೆ, ಶಾಲೆಯ ಉಪಾಧ್ಯಾಯ ಇವರೆಲ್ಲರನ್ನು ಮುಗ್ಧ ಜನಸಾಮಾನ್ಯರ ಸಹಜ ನಾಯಕರೆಂದು ಪರಿಗಣಿಸಲಾಗುತ್ತದೆ. ಇಂತಹ ಎಲ್ಲ ಸಹಜ ನಾಯಕರಿಗೂ ಹರೇ ಕೃಷ್ಣ ಮಾತಾಜಿ. ಓಕೆ, ಇಲ್ಲ ಇದಲ್ಲ, ಮುಗೀತದು. ಹರೇ ಕೃಷ್ಣ. ಸೊ ಆದರ್ಶ ಶಿಕ್ಷಕ ಅಂದ್ರೆ ಅವನು ಆಚರಿತಿ ಇತಿ ಆಚಾರ್ಯ, ತಾನು ಆಚರಿಸಿ ಅದನ್ನ ಬೇರೆಯವರಿಗೆ ತಿಳಿಸ್ಬೇಕು ಅಲ್ವಾ? ಹರೇ ಕೃಷ್ಣ. ಇದು ಅರ್ಥ ಆಯ್ತಲ್ಲ ಈ ಒಂದು ಥೀಮು? ಹರೇ ಕೃಷ್ಣ. ಈಗ ನಾವು ಮಾಡುವ ಕಾರ್ಯವನ್ನು ನೋಡಿ ಇನ್ನೊಬ್ರು ನಮ್ಮನ್ನ ಅನುಸರಿಸುವ ರೀತಿ ಇರಬೇಕು. ಇದೇ ಆಚಾರ್ಯ ಅಂತ ಕರೆಯೋದು, ಆಚರತಿ ಇತಿ ಆಚಾರ್ಯ. ಈಗ ನಾವು ಮಾಡುವ ಕೆಲಸವನ್ನು ನೋಡಿ ಮಕ್ಕಳು ಕಲಿತಾರೆ ಅಲ್ವಾ? ಚಿಕ್ಕ ಮಕ್ಕಳು ಕಲಿಯೋದು ಹೆಚ್ಚಲ್ವಾ? ಮನೆಯಲ್ಲಿ ತಂದೆ ತಾಯಿ ನೋಡಿ ಚಿಕ್ಕ ಮಕ್ಕಳು ಕಲಿತಾರೆ. ಸೊ ಹಾಗಾಗಿ ನಾವು ಮಾಡಿದ್ದನ್ನು, ನಾವು ಹೇಳಿದ್ದನ್ನು ಅವರು ಮಾಡದೇ ಇರ್ಬೋದು, ಆದರೆ ನಾವು ಮಾಡಿದ್ದನ್ನು ಅವರು ಖಂಡಿತ ಕಲಿತಾರೆ ಅಲ್ವಾ? ಹೌದು ಮಾತಾಜಿ. ಸೊ ಹಾಗಾಗಿ ಈಗ ನಾವು ಮನೆಯಲ್ಲಿ ಪ್ರತಿನಿತ್ಯ ಭಜನೆ ಮಾಡಿದರೆ ಅದನ್ನು ನೋಡಿ ಅವು ತಂದೆ ತಾಯಿ ಭಜನೆ ಮಾಡಿದರೆ ಅದನ್ನು ನೋಡಿ ಮಕ್ಕಳು ಭಜನೆ ಮಾಡ್ತಾರೆ. ಈಗ ನಾವು ಪ್ರತಿ ದಿವಸ ಟಿ ವಿಯಲ್ಲಿ ಸಿನಿಮಾ, ಸೀರಿಯಲ್ಸು ಇದೆಲ್ಲ ನೋಡ್ತಾ ಇದ್ರೆ, ಸಾಂಗ್ಸು ಎಲ್ಲ ಕೇಳ್ತಾ ಇದ್ರೆ ಮಕ್ಕಳು ಏನು ಮಾಡ್ತಾರೆ? ಅವರು ಅದನ್ನೇ ಮಾಡ್ತಾರೆ ಮಾತಾಜಿ. ಅವರು ಅದನ್ನೇ ಮಾಡ್ತಾರಲ್ವಾ? ಸೊ ಹಾಗಾಗಿ ಜೀವನ ಪೂರ್ತಿ ಬಾಲ್ಯದಲ್ಲಿ ಏನಿದೆ ಅದನ್ನು ಅವರು ಜೀವನ ಪೂರ್ತಿ ಅದನ್ನು ಅನುಸರಿಸ್ತಾ ಇರ್ತಾರೆ ಅಲ್ವಾ? ಹೌದು ಮಾತಾಜಿ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಚಿಕ್ಕಂದ್ರಿಂದಲೇ ಒಂದು ಆಧ್ಯಾತ್ಮಿಕವಾದ ಒಂದು ವಾತಾವರಣ ತಂದ್ಕೋಬೇಕು ಮನೆಯಲ್ಲಿ ಅಲ್ವಾ?
ಈಗ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಕೌಮಾರಂ ಆಚರತೆ ಪ್ರಾಜ್ಞಾ. ಸೊ ಅದರಿಂದ ಮಕ್ಕಳಿಗೆ ನಾವು ಉತ್ತಮ ಮಾದರಿ ಆಗ್ಬೇಕು. ತಂದೆ ತಾಯಿ ಸ್ಥಾನದಲ್ಲಿ ಇರುವರು ಅಂದ್ರೆ ಅವರಿಗೆ ತಂದೆ ತಾಯಿ ಹಕ್ಕೇ ಇರೋದಿಲ್ಲಂತೆ. ತಂದೆಯೇ ಅಲ್ಲ, ತಾಯಿಯೇ ಅಲ್ಲವಂತೆ. ಮಕ್ಕಳಿಗೆ ನಾವು ಆಧ್ಯಾತ್ಮಿಕ ವಿಚಾರ, ಭಗವಂತನ ವಿಚಾರ ತಿಳಿಸ್ಕೊಟ್ಟು ಭಕ್ತಿ ಸೇವೆ ಅವ್ರು ಅವ್ರು ಬರುವ ಹಾಗೆ ಮಾಡದೆ ಹೋದ್ರೆ ಒಬ್ಬ ತಂದೆ ಅಲ್ಲ, ತಾಯಿ ಅಲ್ಲಂತೆ. ಅಷ್ಟು ಜವಾಬ್ದಾರಿ ಇರ್ತದೆ. ಹಾಗಾಗಿ ಅವರಿಗೆ ತಂದೆ ಅಂದ್ರೆ ಆದರ್ಶ ಶಿಕ್ಷಕ ಅಂತಂದ್ರೆ ನಾವು ಆಚರಣೆ ಮಾಡಿ ಅದನ್ನ ಅವರು ಅನುಸರಿಸುವ ರೀತಿಯಲ್ಲಿ ಇರಬೇಕು. ಅದು ಬಿಟ್ಟು ನಾನು ಯಾವ ತರನಾದ್ರೂ ಜೀವನ ಮಾಡ್ತೇನೆ ಅಂತಿದ್ರೆ ಅದು ಸರಿ ಹೋಗೋದಿಲ್ಲ ಅಲ್ವಾ. ಉನ್ನತ ಸ್ಥಾನದಲ್ಲಿದ್ದ ವ್ಯಕ್ತಿಗೆ ಜನರಿಗೆ ಅವರು ಉದಾಹರಣೆ ಕೊಡ್ಬೇಕಾಗತ್ತೆ, ಆ ರೀತಿ ಜೀವನ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ. ಇದನ್ನು ಓದಿ. ನಿತ್ಯವೈರಿಣ ಕಾಮಶಾಶ್ವತ ಶತ್ರು ಅರ್ಜುನ ಉವಾಚ ಅಥ ಕೇನಃ ಪರ್ಯುಕ್ತೋಯಂ ಪಾಪಂ ಚರತಿ ಪುರುಷಃ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವಃ ನಿಯೋಜಿತಃ. ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರೇರಿತನಾಗುತ್ತಾನೆ? ಹರೇ ಕೃಷ್ಣ. ಇಲ್ಲಿ ಅರ್ಜುನ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ಏನಂತ? ಆವೃತಂ ಜ್ಞಾನಮೇತೆ ಅತಕೇನ ಪ್ರಯತ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಜನ ಯಾಕೆ ಮನುಷ್ಯ ಇಷ್ಟ ಇಲ್ಲದಿದ್ರು ಕೂಡ ಬಲಾತ್ಕಾರದಿಂದ ಪಾಪ ಕಾರ್ಯ ಮಾಡ್ತಾನೆ? ನೋಡಿ, ಇಷ್ಟ ಇಲ್ಲ ಅಲ್ವಾ, ಇದನ್ನ ಯಾಕೆ ಪಾಪ ಕಾರ್ಯ ಮಾಡ್ತಾನೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಇದರಲ್ಲಿ ಇನ್ನೊಂದು ಚಟುವಟಿಕೆ ಉಂಟು, ಆದರೆ ಸಮಯ ಇಲ್ಲ. 3.37, 3.39, 3.41 ಇದರಿಂದ ಓದ್ಕೊಂಡು ಅದರಲ್ಲಿ ನೀವು ಹೇಳಬೇಕು ಏನಂತ. ಕಾಮವನ್ನು ಕುರಿತು ಕೃಷ್ಣನ ವಿಶ್ಲೇಷಣೆಯ ಸಾಮಾನ್ಯ ತತ್ವಗಳನ್ನು ಚರ್ಚಿಸಿ ಮತ್ತು ಗುರುತಿಸಿ. ಹರೇ ಕೃಷ್ಣ. ಸಮಯ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ 9:45 ಆಗಿದೆ ಮಾತಾಜಿ. ಅದು ಇವತ್ತು ಸ್ವಲ್ಪ ಒಂದು 10 ಮಿನಿಟ್ಸ್ ಪ್ರಾಬ್ಲಮ್ ಆಯ್ತಲ್ವಾ ಅದರಲ್ಲಿ, ಅದಕ್ಕೆ ಹೀಗಾಗಿದೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕಾಮವನ್ನು ಕುರಿತು ಇದನ್ನ ನಾವು ಚರ್ಚಿಸಬೇಕು. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ನಾವು 3.37, 3.39, 3.41 ಇದನ್ನ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಹರೇ ಕೃಷ್ಣ. 3.37 ಯಾರ ಹತ್ರ ಪುಸ್ತಕ ಉಂಟಾ? ನೋಡಿ, ಇದರಲ್ಲಿ ಹೇಳ್ತಾರೆ, ಶ್ರೀ ಭಗವಾನ್ ಉವಾಚ ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ಅರ್ಜುನ, ರಜೋಗುಣ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಾಡುವ ಕಾಮವೇ ಇದಕ್ಕೆ ಕಾರಣ. ಅರ್ಜುನ ಏನ್ ಕೇಳ್ತಾನೆ, ಎಲ್ಲರೂ ಇಷ್ಟ ಇಲ್ಲದಿದ್ರು ಯಾಕೆ ಪಾಪ ಕರ್ಮಗಳನ್ನ ಮಾಡ್ತಾನೆ? ಅದಕ್ಕೆ ಏನು ಕಾರಣ? ರಜೋಗುಣದಿಂದ ಹುಟ್ಟಿ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಕಾರಣ. ಅದು ಎಲ್ಲರನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ಶ್ರೀಲ ಪ್ರಭುಪಾದರು ರಜೋಗುಣ ಸಹವಾಸದಿಂದ ಕೃಷ್ಣನಲ್ಲಿ ಇರ್ತಕ್ಕಂಥ ನಿತ್ಯ ಪ್ರೇಮ ಕಾಮವಾಗಿ ಮಾರ್ಪಡುತ್ತೆ. ಅಂದ್ರೆ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವಾಗ ಅದು ಕೃಷ್ಣ ಪ್ರೇಮ ಅಲ್ಲಿರೋದು, ಆದರೆ ಇಲ್ಲಿ ಭೌತಿಕ ಸಂಪರ್ಕಕ್ಕೆ ಬಂದಿದ್ದೇವೆ ನಾವು. ಅವಾಗ ಏನಾಗತ್ತೆ, ರಜೋಗುಣ ಸಂಪರ್ಕ ಆಗಿ ಇಲ್ಲಿ ಏನಾಗುತ್ತೆ, ಅಲ್ಲಿ ಕೃಷ್ಣ ಪ್ರೇಮ ಇರೋದು ಇಲ್ಲಿ ಕಾಮ ಆಗಿ ಹೋಗುತ್ತೆ. ಈಗ ಕಾಮ ಅಂತಂದ್ರೆ ಎಲ್ಲ ಇಚ್ಛೆಗಳು, ಭೌತಿಕ ಬಯಕೆಗಳು. ಈಗ ಆ ಬಯಕೆಗಳು ತೃಪ್ತಿ ಹೋಗ್ಲಿಲ್ಲ ಅಂದ್ರೆ ನಮಗೆ ಕ್ರೋಧ ಬರುತ್ತೆ, ಸಿಟ್ಟು ಬರುತ್ತೆ ಅಲ್ವಾ, ಕೋಪ ಬರುತ್ತೆ ಅಲ್ವಾ. ಹೌದು ಮಾತಾಜಿ. ಈ ಕೋಪ ಏನಾಗತ್ತೆ, ಸಮೋಹ ಆಗ್ಬಿಡುತ್ತೆ. ಸಮೋಹದಿಂದ ಏನಾಗತ್ತೆ, ಸ್ಮೃತಿ ಭ್ರಂಶ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ, ಈ ಕಾಮ ಮನುಷ್ಯನ ಶತ್ರು. ಯಾಕೆಂತಂದ್ರೆ ಕಾಮ ಇದ್ದಾಗ ನಮಗೆ ಬಯಕೆಗಳು ಉಂಟಾಗಿ ನಾವು ಏನ್ ಮಾಡ್ತೇವೆ, ಈ ತರ ಪಾಪ ಕಾರ್ಯಗಳು ಘಟಿಸಿ ಹೋಗುತ್ತೆ. ಮತ್ತೆ ನಮ್ಮನ್ನು ಕರ್ಮ ಬಂಧನದಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೇವೆ ಅಂತ ಹೇಳ್ತಾರೆ. ಮತ್ತೆ 39ನೇ ಶ್ಲೋಕ, ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ.
ಸೊ ಹಾಗಾಗಿ ಜೀವಿಯ ಪ್ರಜ್ಞೆ ಯಾವಾಗಲೂ ಶುದ್ಧ ಪ್ರಜ್ಞೆಯಾಗಿರುತ್ತೆ. ನಾವು ಭೌತಿಕಕ್ಕೆ ಬಂದಾಗ ಏನಾಗುತ್ತೆ, ಈ ಕಾಮ ಇದೆಯಲ್ಲ ಅದನ್ನು ಆವರಿಸಿ ಬಿಡುತ್ತೆ ಈ ಪ್ರಜ್ಞೆಯನ್ನ. ಆವಾಗ ಪ್ರಜ್ಞೆಯನ್ನು ಆವರಿಸಿದಾಗ ಏನಾಗುತ್ತೆ, ಈ ಕಾಮಕ್ಕೆ ನಾವೇನಾದ್ರೂ ಅದನ್ನ ಪೂರೈಸಿ ತೃಪ್ತಿ ಅಂತ ಇದೆಯಾ ಕಾಮಕ್ಕೆ? ಹರೇ ಕೃಷ್ಣ. ಯಾವಾಗೂ ಇಲ್ಲ. ತೃಪ್ತಿ ಆಗಲ್ಲ ಮಾತಾಜಿ. ಏನಂದ್ರೆ ಇದು ಹೇಗೆ ಕೇಳಿದ್ರೆ, ಅಗ್ನಿಗೆ ನಾವು ತುಪ್ಪ ಸುರಿದ್ರೆ ಅಗ್ನಿ ನಂದುತ್ತದ್ಯಾ? ಇಲ್ಲ, ಹೆಚ್ಚಿಗೆ ಆಗುತ್ತೆ. ಅಗ್ನಿ ಹೆಚ್ಚಾಗತ್ತೆ. ಹಾಗೆಯೇ ನಾವು ಕಾಮಕ್ಕೆ ಹೆಚ್ಚು ಇಂದ್ರಿಯ ಭೋಗ ಕೊಟ್ರೆ ಅದು ಕಾಮಕ್ಕೆ ತೃಪ್ತಿಯೇ ಆಗುದಿಲ್ವಂತೆ. ಕಾಮ ಹೆಚ್ಚುತ್ತಲೇ ಹೋಗ್ತದೆ. ಅದಕ್ಕೆ ಈ ಭೌತಿಕ ಪ್ರಪಂಚದಲ್ಲಿ ಕಾಮದ ಭೌತಿಕ ಇಚ್ಛೆ ಇಟ್ಕೊಂಡು ಒಬ್ಬ ಜೀವಾತ್ಮ ಬಂದಿರ್ತಾನೆ. ಸೊ ಅದಕ್ಕೆ ಈ ಭೌತಿಕ ಪ್ರಪಂಚವನ್ನ ಏನ್ ಕರೀತಾರೆ, ಮೈಥುನ್ಯಾಗಾರ, ಕಾಮ ಜೀವನದ ಸರಪಳಿಗಳು ಅಂತ ಕರೀತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಇನ್ನು 33.41 ಏನ್ ಹೇಳ್ತಾರೆ ನೋಡೋಣ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಸೊ ಅದಕ್ಕೆ ಏನ್ ಹೇಳ್ತಾನೆ ಅರ್ಜುನ, ನೀನು ಪ್ರಾರಂಭದಲ್ಲಿಯೇ ಶುರುವಾತಲೇ ನೀನೇನು ಮಾಡಬೇಕು, ಇಂದ್ರಿಯಗಳನ್ನ ನೀನು ನಿಗ್ರಹಿಸ್ಬೇಕು. ಇಂದ್ರಿಯಗಳು ಏನ್ ಮಾಡಿದೆ ಅಂತಂದ್ರೆ, ನಮ್ಮ ಇಂದ್ರಿಯಗಳು ಏನಾಗಿದೆ ಅಂತಂದ್ರೆ, ಅಲ್ಲಿ ಕಾಮ ಎಲ್ಲಿ ಹೊಕ್ಕೊಂಡಿದೆ ಗೊತ್ತಿದ್ಯಾ? ಕಾಮ ಹೋಗಿ ಎಲ್ಲ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಕೂತ್ಕೊಂಡಿದೆಯಂತೆ ಕಾಮ. ಸೊ ಅದಕ್ಕೆ ಆ ಇಂದ್ರಿಯಗಳನ್ನ ಮೊದಲು ನೀನು ನಿಯಂತ್ರಣ ಮಾಡಬೇಕು. ಮತ್ತೆ ಈ ಮಹಾಪಾಪ ಯಾವುದು, ಈ ಕಾಮ, ಅದಕ್ಕೆ ನೀವು ಅದನ್ನ ಕಡಿವಾಣ ಹಾಕು, ಅದನ್ನ ಕಂಟ್ರೋಲಿಗೆ ತಗೊಂಡು ಹೇಳ್ತಾರೆ. ಯಾಕೆಂದ್ರೆ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಇದು ಕಾಮ ಧ್ವಂಸ ಮಾಡಿಬಿಡುತ್ತೆ. ಈ ಕಾಮ ಅನ್ನೋದು ಮಹಾಶತ್ರು. ಸೊ ನಮಗೆ ನಿತ್ಯ ವೈರಿನ, ಯಾವಾಗಲೂ ಶತ್ರುವಂತೆ ಅದು, ಯಾವಾಗಲೂ ಶತ್ರುವಂತೆ ಅದು, ನಿತ್ಯ ವೈರಿ. ಸೊ ಆದ್ದರಿಂದ ಇದನ್ನ ನೀನು ಜ್ಞಾನ ನಮಗೆ ಮತ್ತೆ ಆತ್ಮ ಸಾಕ್ಷಾತ್ಕಾರ ಎರಡನ್ನೂ ಧ್ವಂಸ ಮಾಡಿಬಿಡುತ್ತದೆ ಈ ಕಾಮ. ಅದು ನಮಗೆ ವೈರಿ. ನಮ್ಮ ವೈರಿ ಯಾರು? ಹರೇ ಕೃಷ್ಣ. ಪಕ್ಕದ ಮನೇಲಿ ಇದ್ದಾರಾ ಅಥವಾ ಬೇರೆ ಕಡೆ ಇದ್ದಾರಾ? ನಮ್ಮ ನಮ್ಮೊಳಗೆ ಇದ್ದಾರೆ. ಸೊ ಅದಕ್ಕೆ ಇದು ಕಾಮ, ಈ ವೈರಿ ಅಂತೆ. ಅದನ್ನ ನೀನು ಏನ್ ಮಾಡ್ಬೇಕು, ನಿಯಂತ್ರಣಕ್ಕೆ ತಕೊಂಡ್ ಬಾ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಇದನ್ನು ಮುಂದೆ ಓದೋಣ. ಹರೇ ಕೃಷ್ಣ. ಓದಿ ಮಾತಾಜಿ. ಒಂದು 5 ಮಿನಿಟ್ಸ್ ಹೆಚ್ಚಾಗ್ಬೋದು, ಯಾಕಂದ್ರೆ ನಾನು ಹರೇ ಕೃಷ್ಣ ಮಂತ್ರ ಜಪಿಸುವುದು ಸರ್ವರೋಗಗಳ ನಿವಾರಕವಾಗಿದೆ. ಅಂತಹವರು ಬ್ರಾಹ್ಮಣರ ಅತ್ಯುನ್ನತ ತತ್ವಕ್ಕಿಂತ ಮೇಲೆ ಇರುತ್ತಾರೆ. ಇದು ಮಾನವೀಯತೆಗೆ ದೊಡ್ಡ ಕೊಡುಗೆಯಾಗಿದೆ. ಆತನು ಪತಿತ ಸ್ಥಿತಿಯಲ್ಲಿದ್ದರೂ ಸಹ, ಅತ್ಯಂತ ಅಧೋಗತಿಯಲ್ಲಿದ್ದರೂ ಸಹ ಕೇವಲ ಜಪ ಅಷ್ಟಕ್ಕೆ ನಿಂತಿದೆ ಮಾತಾಜಿ. ಕೇವಲ ಜಪ ಮಾಡೋದ್ರಿಂದಲೇ ಭಗವಂತನ ಹತ್ರ ಹೋಗ್ಬೋದು ಅಂತ ಹೇಳಿದ್ದಾರೆ. ಓದಿ ಮಾತಾಜಿ. ಆಯ್ತು, ಇದು ಕೊನೆಯ ಸ್ಲೈಡ್ ಇದೆ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪರಿಹಾರ ಕೊಡ್ತಾ ಇದ್ದಾರೆ ನೋಡಿ. ನಮ್ಗೆ ಭಗವಂತ ಏನ್ ಹೇಳ್ದ ಅಂದ್ರೆ, ನಮಗೆ ಕಾಮ ಅದು ನಿತ್ಯ ವೈರಿ, ನಮ್ಗೆ ಅದು ದೊಡ್ಡ ಶತ್ರು. ಅದಕ್ಕೇನ್ ಮಾಡ್ಬೇಕು ನಾವು ಅಂತ ಹೇಳ್ದ, ಪ್ರಾರಂಭದಿಂದಲೇ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು ಅಂತ ಹೇಳ್ದ. ಅದು ಹೇಗೆ ನಿಗ್ರಹಕ್ಕೆ ಬರುತ್ತೆ ಇಂದ್ರಿಯಗಳು? ಹರೇ ಕೃಷ್ಣ. ಹರಿನಾಮದಿಂದ ಮಾತಾಜಿ. ನಾವು ಭಗವಂತನಲ್ಲಿ ಭಕ್ತಿ ಸೇವೆಯಲ್ಲಿ ಇಂದ್ರಿಯಗಳನ್ನ ತೊಡಗಿಸ್ಬೇಕು. ಏನ್ ಮಾಡ್ಬೇಕು? ಇದು ಇಂದ್ರಿಯಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಹೇಗೆ? ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಹೃಷಿಕೇಶ ಸೇವನಂ ಭಕ್ತಿ. ಅದಕ್ಕೆ ನಮ್ಮ ಇಂದ್ರಿಯಗಳನ್ನ ನಾವು ಇಂದ್ರಿಯ ಭೋಗದಲ್ಲಿ ತೊಡಗಿಸಬಾರ್ದು, ಅದನ್ನು ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರೇಮ ಇರ್ತದೆ, ಸಹಜವಾಗಿ ಇರ್ತದೆ ಅಂತೆ. ಆ ಕಾಮ ಎನ್ನುವುದು ಪ್ರೇಮದ ವಕ್ರ ಪ್ರತಿಬಿಂಬ. ಸೊ ಹಾಗಾಗಿ ನಾವು ಭಕ್ತಿ ಸೇವೆ ಮಾಡಿ ತೊಡಗಿಸಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಕಾಮಾದಿ ಬಯಕೆಗಳು ಅದು ಪ್ರೇಮವಾಗಿ ಪರಿವರ್ತನೆ ಹೊಂದುತ್ತವೆ. ಸೊ ಹಾಗಾಗಿ ಈಗ ನಮಗೆ ನಮ್ಮ ಶತ್ರು ಯಾರು ಅಂತ ಭಗವಂತ ತಿಳಿಸ್ಕೊಟ್ಟ. ನಮ್ಮ ಶತ್ರು ಯಾರು? ಹರೇ ಕೃಷ್ಣ. ಕಾಮ ನಮ್ಮ ಶತ್ರು, ನಿತ್ಯ ವೈರಿಣ, ನಿತ್ಯವಾಗಿ ಇರತಕ್ಕಂಥ ಶತ್ರು ನಮ್ಮ ಹತ್ರನೇ ಇದೆ. ಸೊ ಹಾಗಾಗಿ ನಾವು ಮುಂದಿನ ಅಧ್ಯಾಯದಲ್ಲಿ ಶತ್ರುವನ್ನು ಗೆಲ್ಲೋದು ಹೇಗೆ ಅಂತ ನಾವು ನೋಡ್ತೇವೆ. ಆ ಜ್ಞಾನವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಜ್ಞಾನದಿಂದ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಕೊನೆಯದಾಗಿ ನಮಗೆ ಶ್ರೀಲ ಪ್ರಭುಪಾದರು ಪರಿಹಾರ ಕೊಟ್ಟಿದ್ದಾರೆ. ಏನದು ಪರಿಹಾರ? ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ
ಅವನನ್ನು ಕಾಮವು ಏನ್ ಮಾಡುತ್ತೆ, ಸುಲಭವಾಗಿ ಬಿಟ್ಟು ಹೋಗುತ್ತೆ ಅಲ್ವಾ. ನಮ್ಮ ವೈರಿನ ನಾವು ನಮ್ಮಿಂದ ದೂರ ಮಾಡ್ಕೊಳ್ಬೇಕು ಅಲ್ವಾ. ಹರೇ ಕೃಷ್ಣ. ಹೌದು. ವೈರಿನ ದೂರ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಶ್ರೀಲ ಪ್ರಭುಪಾದರು, ಒಬ್ಬ ವ್ಯಕ್ತಿ ಎಷ್ಟೇ ಪತಿತನಾಗಿರ್ಬಹುದು, ಆದ್ರೂ ಕೂಡ ಅವನು ಎಷ್ಟೇ ಅಧೋಗತಿಯಲ್ಲಿ ಇರಬಹುದು, ಆದ್ರೂ ಕೂಡ ಅವನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಅವನು ಏನಾಗ್ಬೋದು, ಉನ್ನತ ಸ್ಥಾನ, ಬ್ರಾಹ್ಮಣರ ಅತ್ಯುನ್ನತ ತತ್ವಕ್ಕಿಂತ ಮೇಲೆ ಏರ್ತಾರೆ, ಅಂದ್ರೆ ವೈಷ್ಣವರಾಗ್ತಾರೆ ಅಲ್ವಾ. ಸೊ ಹಾಗಾಗಿ ವ್ಯಕ್ತಿಗೆ ಗೊತ್ತೇ ಇರೋದಿಲ್ಲ, ಅವನು ಬರೇ ಹರೇ ಕೃಷ್ಣ ಜಪಿಸೋದ್ರಿಂದ ತನಗೆ ಅರಿವಿಲ್ಲದಂತೆ ಅವನು ಎಲ್ಲ ಅನರ್ಥಗಳನ್ನು ಅವನು ದೂರ ಮಾಡ್ಕೊಳ್ತಾನೆ. ಅನರ್ಥಗಳು ಅಂತಂದ್ರೆ ಏನು, ಅದು ರಜಗುಣ, ತಮಗುಣ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಹೊರಟು ಹೋಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಏನನ್ನು ಚರ್ಚೆ ಮಾಡಿದ್ದೇವೆ, ಹರೇ ಕೃಷ್ಣ, ನಾವು ವರ್ಣಾಶ್ರಮ ಧರ್ಮದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅಲ್ವಾ. ನಾಗರಿಕ ಸಮಾಜಕ್ಕೆ ವರ್ಣಾಶ್ರಮ ಧರ್ಮ ಬಹಳ ಮುಖ್ಯ. ವರ್ಣಾಶ್ರಮ ಧರ್ಮ ಇಲ್ಲದಿದ್ದರೆ ಸಮಾಜದಲ್ಲಿ ಏನಾಗುತ್ತೆ, ಶಾಂತಿ ಸುವ್ಯವಸ್ಥೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಣಾಶ್ರಮ ಧರ್ಮ ಹೇಳ್ತಕ್ಕಂಥದ್ದು ಭಗವಂತ ಕೊಟ್ಟಿರೋದು ಗುಣಕರ್ಮ ವಿಭಾಗಶಃ, ಅದು ಜನ್ಮದಿಂದ ಅಲ್ಲ, ಮತ್ತೆ ಅದನ್ನ ಆಧ್ಯಾತ್ಮಿಕ ಜೀವನಕ್ಕೆ ಅದು ಮೆಟ್ಟಿಲು. ಅದರಿಂದ ನಾವು ಸ್ವಧರ್ಮವನ್ನ ಆಚರಣೆ ಮಾಡ್ಕೊಂಡು ಬರಬೇಕು. ಆದರೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮಾಡಲಿಕ್ಕೆ ತನ್ನ ಸ್ವಧರ್ಮವನ್ನ ಅವನು ತ್ಯಾಗ ಮಾಡಬಹುದು. ಅದಕ್ಕೆ ಭಗವದ್ಗೀತೆ ಏನ್ ಹೇಳ್ತಾರೆ, ಕೊನೆಯದಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಹಾಗಾಗಿ ಒಬ್ಬನು ಭಕ್ತಿಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸ್ವಧರ್ಮ ಅಡ್ಡಿ ಆಗ್ತದೆ ಅಂತಂದ್ರೆ ಅವನು ಸ್ವಧರ್ಮ ಬಿಡಬಹುದು. ಆದರೆ ಅರ್ಜುನನ ವಿಚಾರ ಈ ತರ ಅಲ್ಲ. ಯಾಕಂದ್ರೆ ಅರ್ಜುನನಿಗೆ ಭಗವಂತನೇ ಆದೇಶ ಕೊಟ್ಟಿದ್ದಾನೆ ಯುದ್ಧ ಮಾಡುವಂತ. ನೀನು ಆ ಅರ್ಜುನ ಯುದ್ಧ ಮಾಡೋದ್ರಲ್ಲಿ ಅವನಿಗೆ ಅಲ್ಲಿ ಆಧ್ಯಾತ್ಮಿಕ ನೆಲೆ ಸಾಧನೆ ಇದೆ, ಯಾಕಂದ್ರೆ ಅವನು ಭಕ್ತ, ಭಗವಂತನ ಆದೇಶವನ್ನು ಪರಿಪಾಲನೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾರೆ ಭಗವಂತ, ಇಲ್ಲಿ ನಾವು ನಮ್ಮ ಆದರ್ಶ ಯಾರು ಆ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವರು ಆದರ್ಶವಂತರಾಗಿ ಅವರು ಅಂದರೆ ಇನ್ನೊಬ್ಬರಿಗೆ ಅವರು ಅಂದ್ರೆ ನಮ್ಮನ್ನು ಅನುಸರಿಸುವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಆಚಾರ್ಯ ಆದರ್ಶ ಶಿಕ್ಷಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮೆಲ್ಲರ ಮೇಲೆ ಒಳ್ಳೆ ತುಂಬಾ ಜವಾಬ್ದಾರಿ ಇದೆ. ಯಾಕೆಂದ್ರೆ ನಾಳೆ ನಾವು ಸಮಾಜಕ್ಕೆ ನಾವು ಪ್ರಚಾರ ಮಾಡ್ಬೇಕಲ್ವಾ. ಅದಕ್ಕೆ ನಮಗೆ ಈ ತರ ಎಲ್ಲ ನಾವು ನಮ್ಮ ನಡತೆ, ನಮ್ಗೆ ಆಚಾರ ನಮ್ದು ತುಂಬಾ ಚೆನ್ನಾಗಿರ್ಬೇಕು. ಆಚಾರ ಪ್ರಚಾರ, ನಾವು ಯಾವ್ದನ್ನ ಬೋಧಿಸುತ್ತೇವೋ ಅದನ್ನ ನಾವು ಆಚರಿಸ್ತಾ ಇರಬೇಕು. ಸೊ ಇದನ್ನ ಹೇಳ್ದು ಆಮೇಲೆ ನಮ್ಗೆ ಈಗ ಕೊನೆಯದಾಗಿ ನಾವೇನ್ ಕಲ್ತಿದ್ದೇವೆ, ನಮ್ಮ ಒಳಗೆ ಈ ಒಂದು ಕಾಮ ಹೇಳ್ತಕ್ಕಂಥ ವೈರಿ, ನಿತ್ಯ ವೈರಿ ಇದೆ. ಸೊ ಅದನ್ನ ನಾವು ಹೇಗೆ ಜಯಿಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ನಾವು ತೊಡ್ಕೊಂಡು ನಾವು, ಹಾಗಾಗಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಅಂದ್ರೆ ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ರಲ್ಲ ಮಾತಾಜಿ, ಇಲ್ಲಿ ನೋಡಿ ಮಾತಾಜಿ, ನಂದಿನಿ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಇಲ್ಲಿ ಹಾಕಿದ್ದಾರೆ ನೋಡಿ. ನಮ್ಗೆ ಬಂದಿಲ್ಲ ಮಾತಾಜಿ. 2ನೇ ಸತಿ ಏನೋ ಜಾಯಿನ್ ಆದ್ವಿ, ಚಾರ್ಜಿಂಗ್ ಹೋಯ್ತು ಅಂತ ಹೊಟ್ಟೋಗಿದೆ. ಓಕೆ, ಹರೇ ಕೃಷ್ಣ. ಯಾರಾದರೂ ಇದನ್ನ ಮಾಡಿ ಮಾತಾಜಿ ಹಾಕಿ, ನಂದಿನಿ ಮಾತಾಜಿ ಹಾಕಿ, ಮತ್ತೊಮ್ಮೆ ಹಾಕಿ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು ಮಾತಾಜಿ. ಒಂದ್ ಪ್ರಶ್ನೆ ಮಾತಾಜಿ. ಈಗ ಸಾಮಾನ್ಯ ನಾವು ಹರೇ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಬರ್ತೀವಿ. ಹಾಗಾದ್ರೆ ತುಂಬಾ ಹೈಫೈ ಆಗಿರೋ ಜನ, ಉದ್ಯಮಿಗಳಾಗಿರ್ಬೋದು, ಇವರೆಲ್ಲನೂ ಯಾವ ರೀತಿಯಾದಂತಹ ಭಗವತ್ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಮಾತಾಜಿ? ರಜೋಗುಣದಲ್ಲಿ ಇರ್ತಾರೆ ಅವರು, ಯಾವ ರೀತಿಯಾದಂತಹ ಭಕ್ತಿ ಮಾಡಿದ್ರೆ ಭಗವದ್ ಧಾಮಕ್ಕೆ ಹೋಗ್ಬೋದು? ಅಂದ್ರೆ ಇಲ್ಲಿ ಭಕ್ತಿ ಮಾಡ್ಲಿಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ಶ್ರೀಮಂತರು ಬಡವರು ಅಂತ ಇಲ್ಲ. ಆದರೆ ಏನಾಗುತ್ತೆ, ಶ್ರೀಮಂತಿಕೆ ಇದ್ದಾಗ ರಜೋ ಅಂದ್ರೆ ಹೆಚ್ಚಿನ ಒಂದು ಅವರಿಗೆ ಅದು ಅಡ್ಡಿ ಅಂತೆ. ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏದಮಾನ ಮದಃ ಪುಮಾನ್. ಅಂದ್ರೆ ಯಾರು ಶ್ರೀಮಂತರಾಗಿರ್ತಾರೆ, ಯಾರು ಒಳ್ಳೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಯಾರು ರೂಪವಂತ ಆಗಿರ್ತಾರೆ, ಮತ್ತೆ ಯಾರು ತುಂಬಾ ಶ್ರೀಮಂತರಾಗಿರ್ತಾರೆ, ಅವರಿಗೆ ಇದು ಭಕ್ತಿಯಲ್ಲಿ ಅಡ್ಡಿ ಆಗುತ್ತದೆ ಅಂತೆ, ಅಡ್ಡಿ ಆಗ್ತದೆ. ಆದರೂ ಕೂಡ ಯಾರು ಒಬ್ಬರು ಭಕ್ತರ ಒಂದು ಶುದ್ಧ ಭಕ್ತರ ಸಂಘಕ್ಕೆ ಬಂದರೆ ಅವರು ಭಕ್ತಿಗೆ ಬರಬಹುದು. ಈಗ ನೋಡಿ, ನಿಮಗೆ ಇದು ಫೋರ್ಡ್ ಕಂಪನಿ ಮಾಲೀಕ
ಅದು ನೀವು ಕೇಳಿರ್ಬೋದು ಅಲ್ವಾ, ಅಂಬರೀಷ ಮಹಾರಾಜ್ ಅಂತ. ಅಂಬರೀಷ್ ಅಂತ ಇದ್ದಾರೆ ಅವರು, ಮಹಾರಾಜ ಅಲ್ಲ, ಅಂಬರೀಷ್ ಅಂತ ಇದ್ದಾರೆ. ಸೊ ಅಂದ್ರೆ ಅವರು ಅವರನ್ನ ಶ್ರೀಲ ಪ್ರಭುಪಾದರು ಸಂಘಕ್ಕೆ ಬಂದು ಅವರು ಉತ್ತಮ ಒಂದು ಒಳ್ಳೆಯ ಭಕ್ತರಾಗಿದ್ದಾರೆ. ಅವರು TOVPಗೆಲ್ಲ ತುಂಬಾ ಹಣವನ್ನ ಕೊಟ್ಟಿದ್ದಾರೆ ಅವರು, ಆಯ್ತಾ. ಸೊ ಹಾಗಾಗಿ ಭಕ್ತಿಗೆ ಅವರು ಶ್ರೀಮಂತರಾದ್ರು, ಅವರು ಶುದ್ಧ ಭಕ್ತರ ಸಂಘ ಮಾಡಿದಾಗ ಅವರ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಮಾತಾಜಿ. ಶ್ರೀಮಂತರು ಇದ್ರು ಕೂಡ ಬರ್ಬೋದು, ಬಡವರು ಕೂಡ ಬರ್ಬೋದು. ಹಣ ಮುಖ್ಯ ಅಲ್ಲ, ಭಗವಂತನ ಭಕ್ತಿ ಸೇವೆಗೆ ಯಾರು ಬೇಕಾದ್ರೂ ಬರ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದವರು ಅಥವಾ ಬಡವರು, ಶ್ರೀಮಂತರು, ಯಾವುದೂ ಇದಕ್ಕೆ ಅಡ್ಡಿ ಇಲ್ಲ. ಕೃಷ್ಣ ಪ್ರಜ್ಞೆ ಹೇಳುದು ಯಾವ ಧರ್ಮ, ಯಾವ ಜಾತಿ, ಯಾವ ಲಿಂಗ, ಯಾವ ಅಂತಸ್ತು, ಇದರ ಮೇಲೆ ಯಾವುದರ ಮೇಲೂ ಡಿಪೆಂಡ್ ಇಲ್ಲ. ಭಕ್ತಿ ಹೇಳುದು ಭಕ್ತಿ ಹೇಳುದು ಭಗವಂತನ ಇದು ಎಲ್ಲ ಜೀವಾತ್ಮರಲ್ಲೂ ಇದೆ ಮಾತಾಜಿ. ಹರೇ ಕೃಷ್ಣ, ಆಯ್ತಾ. ಹರೇ ಕೃಷ್ಣ. ಇವತ್ತು ಪ್ರಾರಂಭದಲ್ಲಿ ಸ್ವಲ್ಪ ನನಗೆ ಈ PPT ಸಿಕ್ಲಿಲ್ಲ, ಆದರೆ ಭಗವಂತನ ಒಂದು ದಯೆ ಒಂದು ಇಮಿಡಿಯೇಟ್ಲಿ ಸಿಕ್ತು. ಅದು ಎಲ್ಲಿಂದ ಇತ್ತು ಅಂತ ಗೊತ್ತಿಲ್ಲ. ಹರೇ ಕೃಷ್ಣ, ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಒಂದ್ ನಿಮಿಷ ಇರಿ, ನನಗೆ ಮಾತಾಡ್ಬೇಕು. ಒಂದ್ ನಿಮಿಷ ಇದನ್ನ ಧನ್ಯವಾದಗಳು ಮಾತಾಜಿ.